ಕರ್ನಾಟಕದ ನಂಬರ್ 1 ಬಿಜೆಪಿ ಬಿಜೆಪಿ ಧಿಕ್ಕಾರ ಧಿಕ್ಕಾರ ಬಿಜೆಪಿ ರಾಜ್ಯಪಾಲರಿಗೆ ಧಿಕ್ಕಾರ ಧಿಕ್ಕಾರ ರಾಜ್ಯಪಾಲರ ಗೋ ಬ್ಯಾಕ್ ಗವರ್ನರ್ ಗೋ ಬ್ಯಾಕ್ ಧಿಕ್ಕಾರ ರಾಜ್ಯಪಾಲರಿಗೆ ಧಿಕ್ಕಾರ ಧಿಕ್ಕಾರ ಸರ್ವಾಧಿಕಾರಿ ನರೇಂದ್ರ ಮೋದಿಗೆ ಸರ್ವಾಧಿಕಾರಿ ನರೇಂದ್ರ ಮೋದಿಗೆ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಈ ಒಂದು ವಿಧಾನಸೌಧದ ಮಿನಿ ವಿಧಾನಸೌಧದ ತಾಲೂಕು ವಿಧಾನಸೌಧದ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಬಂಧುಗಳು ಈ ಒಂದು ಮನ್ವಂತರಗಳು ಇವತ್ತು ಆರಂಭ. ಇವತ್ತು 7 ಕೋಟಿ ಕನ್ನಡಿಗರ ಒಂದು ಆಧಾರ ಸ್ತಂಭ 5 ಗ್ಯಾರಂಟಿ ಯೋಜನೆಗಳ ಮೂಲಕ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ ಮುಖ್ಯಮಂತ್ರಿಗಳು ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಮೇಲೆ ಒಂದು ಸಣ್ಣ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಿದ್ದರೂ ಕೂಡ ಕೇಂದ್ರ ಸರ್ಕಾರದ ಇವತ್ತು ಮೋದಿ ಮತ್ತು ಸನ್ಮಾನ್ಯ ಅಮಿತ್ ಶಾ ಅವರ ಒಂದು ಕೈಗೊಂಬೆ ಆಗಿರ್ತಕ್ಕಂಥ ಸನ್ಮಾನ್ಯ ರಾಜ್ಯಪಾಲರು ಇವತ್ತು ಕೈಗೊಂಬೆಯಾಗಿ ವರ್ತಿಸಿ ಯಾವುದೇ ವಿಚಾರವನ್ನು ಪರಿಶೀಲಿಸದೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದಂತಹ ಒಂದು ಘಟನೆ ಇವತ್ತು ಈ ರಾಜ್ಯದಲ್ಲಿ ನಡೆದು ಹೋಗಿದೆ. ಇವತ್ತು ಇದಕ್ಕಾಗಿ ಒಬ್ಬ ರಾಜ್ಯಪಾಲರಾಗಿ ಸುಪ್ರೀಂ ಕೋರ್ಟ್ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವ ನೆಲೆಯಲ್ಲಿ ಪುತ್ತೂರಿನ ಇವತ್ತು ಸನ್ಮಾನ್ಯ ಹೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದ ಮೂಲಕ ಇವತ್ತು ಸನ್ಮಾನ್ಯ ಅನ್ನದಾತ ಅನ್ನಭಾಗ್ಯವನ್ನು ನೀಡಿದಂತಹ ಇವತ್ತು ಸರ್ವರಾಮಯ್ಯ ಸಿದ್ದರಾಮಯ್ಯ ಅವರ ಮೇಲೆ ಇವತ್ತು ನಾವೆಲ್ಲ ಇವತ್ತು ಸೇರಿದ್ದಾರೆ. ಕಾರ್ಯಕ್ರಮವನ್ನ ಬಂದಂತಹ ಎಲ್ಲ ಗೌರವಾನ್ವಿತರಿಗೆ, ನಮ್ಮ ನೆಚ್ಚಿನ ಶಾಸಕರಿಗೆ ಮತ್ತು ಎಲ್ಲ ಮುಖಂಡರಿಗೆ ನಾನು ಆತ್ಮೀಯ ಸ್ವಾಗತವನ್ನ ಕೋರುತ್ತಾ ಈ ಕಾರ್ಯಕ್ರಮವನ್ನ, ಈ ಪ್ರತಿಭಟನೆಯನ್ನ ಉದ್ದೇಶಿಸಿ MS ಮಹಮ್ಮದ್ ರವರು 2 ಮಾತುಗಳನ್ನು ಮಾತಾಡಬೇಕಂತ ಕೇಳ್ತಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆದೇಶದಂತೆ ಬೆಳಿಗ್ಗೆ ಇಡೀ ಕರ್ನಾಟಕ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಮಧ್ಯಾಹ್ನ ನಂತರ ಪ್ರತಿ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಸ್ಥಾನದಲ್ಲಿ ಬಿಜೆಪಿಯ ಕುತಂತ್ರ ರಾಜಕೀಯದ ವಿರುದ್ಧ, ಷಡ್ಯಂತ್ರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಬೇಕೆಂಬ ಆದೇಶದೊಂದಿಗೆ ಇವತ್ತು ಈ ಸಂಜೆಯ ಹೊತ್ತಿಗೆ ನಮ್ಮ ಕ್ಷೇತ್ರದ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ನಾಯಕತ್ವದಲ್ಲಿ 2 ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳ ಒಂದು ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶನ ಕೊಡಲಿಕ್ಕಿರುವಂತಹ ಶಾಸಕರಾದಂಥ ನಮ್ಮೆಲ್ಲರ ನಾಯಕ ಅಶೋಕ್ ಕುಮಾರ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಜಾರಾಮ್ ರವರೇ, MB ವಿಶ್ವನಾಥ್ ರವರೇ, ಪಕ್ಷದ ಹಿರಿಯ ಮುಖಂಡರಾದಂತಹ ಕಾವು ಹೇಮನಾಥ್ ಶೆಟ್ಟಿ ಅವರೇ, ನಮ್ಮ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಉಮಾನಾಶ್ ಪೆರ್ನೆ ಅವರೇ, ಅಕ್ರಮ ಸಕ್ರಮ ಸದಸ್ಯರಾದಂತಹ ಬಡಗನ್ನವರವರೇ, ಮುರಳೀಧರ್ ಅವರೇ, ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳೇ, ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ದುರ್ಬಲ ವರ್ಗದ ಸಮುದಾಯದ ಕುರುಬ ಸಮುದಾಯಕ್ಕೆ ಸೇರಿದಂತ ಒಬ್ಬ ಮಹಾನ್ ನೇತಾರ. ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲಿ 5 ವರ್ಷ
ಆಡಳಿತವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಕೆ ಮಾಡಿ ಇವತ್ತು ಮತ್ತೆ 2ನೇ ಸಲ ಮುಖ್ಯಮಂತ್ರಿಯಾಗಿ ಈ ಒಂದು ಸಂದರ್ಭದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ಒಬ್ಬ ಕುರುಬ ಸಮುದಾಯದ ಒಬ್ಬ ಶ್ರೇಷ್ಠ ಮಹಾನ್ ರಾಜಕಾರಣಿ, ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಟ್ಟಂತ ಒಬ್ಬ ಹಿರಿಯ ಮುತ್ಸದ್ದಿ, ಇಡೀ ಭಾರತ ದೇಶದಲ್ಲಿ ಒಂದು ಅಗ್ರಗಣ್ಯ ಮುಖ್ಯಮಂತ್ರಿಯಾಗಿ ದೇಶಕ್ಕೆ ಒಬ್ಬ ಮಾದರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಬಿಜೆಪಿಯ ಕೋಮುವಾದಿಗಳು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಅವರು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆ ಒಂದು ಭಾರತೀಯ ಜನತಾ ಪಕ್ಷ ಕೋಮುವಾದಿ ಜಾತಿವಾದ ಪಕ್ಷದ ಒಟ್ಟಿಗೆ ಕೋಮುವಾದ ಜಾತಿವಾದ ಬಿಜೆಪಿಗಿಂತಲೂ ಹೆಚ್ಚಿನ ಜಾತಿಯಾಗಿ ಕೋಮುವಾದಿಯಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಸೇರಿಕೊಳ್ಳುವುದರ ಮುಖಾಂತರ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು, ಯಾವುದೇ ಹುರುಳಿಲ್ಲದ ಆರೋಪವನ್ನು ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಒಬ್ಬ ಮಾನವತಾವಾದಿಯಾಗಿ ಹೃದಯ ಶ್ರೀಮಂತಿಗೆ ಹೃದಯ ವೈಶಾಲ್ಯತೆಯ ಬಡವರ, ದುರ್ಬಲ ವರ್ಗದವರ, ಕಷ್ಟದಲ್ಲಿರುವಂತಹ ನೊಂದವರ, ಹಿಂದುಳಿದ ವರ್ಗದವರ, ಪರಿಷ್ಠ ಜಾತಿ ಪಂಗಡದ ಅಲ್ಪಸಂಖ್ಯಾತವರ ಮೇಲೆ ಅಪಾರವಾದಂತಹ ಪ್ರೀತಿಯಲ್ಲಿರುವಂತಹ ಒಬ್ಬ ಒಳ್ಳೆಯ ನೇತಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಸಹಿಸಲಿಕ್ಕೆ ಬಿಜೆಪಿಯವರಿಗೆ ಆಗುವುದಿಲ್ಲ. ಆದ್ದರಿಂದ ಅವರ ಶ್ರೀಮತಿಯವರು ನ್ಯಾಯಯುತವಾಗಿ ಪಡ್ಕೊಂಡಂತಹ ಒಂದು ರೀತಿಯ ಆ ಒಂದು ಮೂಡದ ಒಂದು ಏನಿದೆ ನಿವೇಶನ ಏನಿದೆ, ಅದಕ್ಕೆ ಬೇರೆ ಬೇರೆ ಬಣ್ಣವನ್ನು ಬಳಿಯುವಂತ ಕೆಲಸ ಇವತ್ತು ಬಿಜೆಪಿಯ ಕುತಂತ್ರಿಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರ ಪತ್ನಿ ಶ್ರೀಮತಿ ಪಾರ್ವತಿ ಅಮ್ಮನವರು ನಮಗೆ ಅಭಿಮಾನ ಇದೆ ಅವರ ಮೇಲೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ಒಬ್ಬ ಶ್ರೀಮತಿಯವರಾಗಿ ಒಂದೇ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಾರದಂತ ಮೇಲು ವ್ಯಕ್ತಿತ್ವದ ಒಬ್ಬರು ನಮ್ಮ ಹಿರಿಯ ಸಹೋದರಿ ಶ್ರೀಮತಿ ಪಾರ್ವತಮ್ಮನವರು ಎಂಬ ಅಭಿಮಾನ ಖಂಡಿತವಾಗಿ ನನಗಿದೆ. ಇವತ್ತು 2 ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಿದ್ದರಾಮಯ್ಯ ಮಾಡಿದಾಗ ಕೂಡ 2 ಪ್ರಮಾಣ ವಚನದ ಕಾರ್ಯಕ್ರಮದಲ್ಲೂ ಕೂಡ ಸಾರ್ವಜನಿಕರ ಎದ್ದು ಬಂದು ಕೂತುಕೊಳ್ಳದ ಮುಖವನ್ನು ತೋರಿಸದ ಒಬ್ಬ ಮಹಿಳೆಯಾಗಿ ನಿಜವಾದ ರೀತಿಯಲ್ಲಿ ಒಬ್ರು ಇವತ್ತು ಇದ್ದಂತ ಒಬ್ರು ಮಹಿಳೆಯ ಶ್ರೀಮತಿ ಪಾರ್ವತಿ ಅಮ್ಮನವರು, ನಮ್ಮ ಸಿದ್ದರಾಮಯ್ಯ ಶ್ರೀಮತಿಯವರು. ಅಂತವರ ಮೇಲೆ ಗೂಬ ಕೂರಿಸುವಂತ ಕೆಲಸವನ್ನು ಇವತ್ತು ಈ ಬಿಜೆಪಿಯವರು ಮಾಡ್ತಾರೆ ಅಂತಂದ್ರೆ ನಾವು ಇವರ ಷಡ್ಯಂತ್ರ ಎಲ್ಲರೂ ಕೂಡ ವಿರೋಧ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇವತ್ತು ಸಿದ್ದರಾಮಯ್ಯರ ಒಟ್ಟಿಗೆ ನಮ್ಮ ಪಕ್ಷದ ಹೈಕಮಾಂಡ್ ದೃಢವಾಗಿ ಅವರಿಗೆ ನಿಂತುಕೊಂಡು ಬೆಂಬಲ ಕೊಡುವಂತಹ ಕೆಲಸವನ್ನು ಮಾಡ್ತಾ ಬಂದಿದೆ. ಇವತ್ತು ಸನ್ಮಾನ್ಯ DK ಶಿವಕುಮಾರ್ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ನಾನೊಬ್ಬ ಬಂಡೆಯಾಗಿ ಸಿದ್ದರಾಮಯ್ಯರಿಂದ ನಿಲ್ತೇನೆ ಬೆರೆತ ಘೋಷಣೆ ಈಗಾಗಲೇ ಮಾಡಿದ್ದಾರೆ. 136 ಜನ ಶಾಸಕರು ಅಶೋಕ್ ಕುಮಾರ್ ಅವರನ್ನು ಸೇರಿಕೊಂಡು ಕೂಡ ಸೇರಿಸಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ನಾವು ಪಕ್ಷದ ಕಾರ್ಯಕರ್ತರು ಇದು ದೃಢವಾಗಿ, ಗಟ್ಟಿಯಾಗಿ, ಬಲಿಷ್ಠವಾಗಿ ಸಿದ್ದರಾಮಯ್ಯ ಅವರ ಒಟ್ಟಿಗೆ ನಿಲ್ಲಬೇಕಾದಂತ ಅವಶ್ಯಕತೆ ಇದೆ. ಬಿಜೆಪಿಯ ಕುತಂತ್ರ ರಾಜಕೀಯದ ವಿರುದ್ಧ ಹೋರಾಟ ಮಾಡಬೇಕಾದಂತ ಕೆಲಸ ಇವತ್ತು ಮಾಡಬೇಕಾಗಿದೆ. ಒಂದು ಮಾತು ಹೇಳ್ತಾ ಇದ್ದೇನೆ, ಬಿಜೆಪಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದ ನೈತಿಕತೆ ಏನಿದೆ? 40% ತಿಂದು ತೇಗಿದಂತ ಬಿಜೆಪಿ ಅವರಿಗೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡುವಂತ ನೈತಿಕತೆ ಏನಿದೆ ಅಂತೇಳಿ ಈ ಸಂದರ್ಭ ಬಿಜೆಪಿ ಇರೋದು ಉತ್ತರ ಕೊಡಬೇಕಾಗಿದೆ. ಇವತ್ತು ಕೊರೋನಾದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ಜನತೆ ಜೀವನ್ ಮರಣದ ಹೋರಾಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಬೇಕಾದಷ್ಟು ಕೋಟಿ 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 ಇವತ್ತು ಹಣವನ್ನು ನುಗ್ಗಿದಂತ ಬಿಜೆಪಿಯ ಕುತಂತ್ರಿಗಳು ಇವತ್ತು ನಮ್ಮ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡುವಂತ ಇವತ್ತು ನೈತಿಕತೆ ಏನಿದೆ ಅಂತ ಹೇಳಿ ಸಂದರ್ಭ ಬಿಜೆಪಿ ಸರ್ಕಾರ ಈಗ ಇದು ನಮ್ಮ ಸಿದ್ದರಾಮಯ್ಯ ಅವರು ಕಳೆದ ಅವಧಿಯಲ್ಲಿ ನಮ್ಮ ಶಾಲೆಗಳಲ್ಲಿ ಅಂಗನವಾಡಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುತ್ತಿರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಕೊಡಬೇಕೆಂಬ ತೀರ್ಮಾನ ಮಾಡಿದಂತಹ ಸಂದರ್ಭ. ಅದರಲ್ಲಿ ಕೂಡ ಬಿಜೆಪಿ ಸರ್ಕಾರದವರು ಆ ಮೊಟ್ಟೆ ಹಣವನ್ನು ಕೂಡ ತಿಂದು ತೇಗಿದಂತ ಇವರಿಗೆ ಏನು ಯೋಗ್ಯತೆ ಇದೆ ಮಕ್ಕಳ ಮೊಟ್ಟೆಯನ್ನು ಕೂಡ ತಿನ್ನುವಂತ ಇವತ್ತು ಕುತಂತ್ರಿಗಳು ಇವರು ಬಿಜೆಪಿಯವರು. ಅಂತ ಹೀನ ಬಿಜೆಪಿಯವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಭ್ರಷ್ಟಾಚಾರದ ಬಗ್ಗೆ ತನಿಖೆಯಾಗಿ ಎಲ್ಲಾದರೂ ಇವತ್ತು ಆದ್ರೆ ಒಬ್ಬನೇ ಒಬ್ಬ ಬಿಜೆಪಿ ಸೆರೆಮನೆಯಲ್ಲಿ ಅಲ್ಲದೆ ಹೊರಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಸೆರೆಮನೆಯಲ್ಲಿ ಇರಬೇಕಾಗುತ್ತೆ. ಬಹುಶಃ ಸೆರೆಮನೆ ಬಿಜೆಪಿಯವರು ನಾವು ತುಂಬಿಸ್ಲಿಕ್ಕೆ ಹೋದ್ರೆ ಸೆರೆಮನೆ ಸಾಕಾಗ್ತದ ಇಲ್ಲ ಒಂದು ರೀತಿಯ ಇವತ್ತು ಒಂದು ರೀತಿಯ ಸಂಶಯ ಕೂಡ ಖಂಡಿತವಾಗಿ ನನಗೆ ಇದೆ. ನಾವು ಹೇಳಿದ್ರೆ ಹೆಸರು ಎಷ್ಟು ಹೇಳ್ಬಹುದು. ಇವತ್ತು ಶೋಭಕ್ಕ ಇದ್ದಾರೆ, ಮೊನ್ನೆ ಬಹಳ ಮಾತಾಡ್ತಾರೆ. ಶೋಭಕ್ಕ ಎಲ್ಲಿದ್ರು
ಈಗ ಏನಾಗಿದ್ದಾರೆ, ಎಷ್ಟು ಕೋಟಿ ಎಲ್ಲೆಲ್ಲಿದೆ ಅಂತ ಅವರಿಗೆ ಗೊತ್ತಿಲ್ಲ. ಇದು ಅವರೊಬ್ಬರ ಕಥೆ ಅಲ್ಲ. ಇವತ್ತು ನಮ್ಮ JDS ಅವರು ಇದ್ದಾರಲ್ಲ, ಬಹಳಷ್ಟು ಇವತ್ತು ಎಂಥದ್ದು ಬೋಧನೆ ಮಾಡುವವರು, ಇವತ್ತು ಹೇಳಬಾರ್ದು ಹಿರಿಯರು. ದೇವೇಗೌಡರು ಪ್ರಧಾನಮಂತ್ರಿ ಅವರು ಯಾರು ಮಾಡಿದ್ದು? ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. ಇಲ್ಲದ್ರೆ ದೇವೇಗೌಡರು ಪ್ರಧಾನಿ ಆಗ್ತಾರೆ. ಕಳೆದ ಅವಧಿಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಾರು ಮಾಡಿದ್ದರು? ಜಾತಿವಾದಿಗಳು ಬೇಡ ಅಂತ ಅವರಿಗೆ ಬೆಂಬಲ ಕೊಟ್ಟದ್ದು. ಬಹುಶಃ ಅವರಿಗಿಂತ ದೊಡ್ಡ ಜಾತಿವಾದಿ ಮದ್ಯವಾದಿ ಅಂತ ಅದು ಕುಮಾರಸ್ವಾಮಿ ಅಂತೇಳಿ ಈಗ ನಮಗೆ ಅರ್ಥ ಆಗಿದೆ. ಏನೇ ಇರಲಿ, ಇಂತಹ ಕುತಂತ್ರ ನಾವು ಇವತ್ತು ವಿಜಯೇಂದ್ರ ಬಹಳಷ್ಟು ಮಾತಾಡ್ತಾರಲ್ಲ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು. ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ವಿಜಯೇಂದ್ರ ಅವರಿಗೆ. ಕಳೆದ ಅವಧಿಯಲ್ಲಿ ನಿಮ್ಮ ತಂದೆ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಜೈಲಿಗೆ ಹೋದ್ರಲ್ಲ, ಏನು ಕಡ್ಲೆಕಾಯಿ ಮಾರಿ ಅಥವಾ ಕಡ್ಲೆಕಾಯಿ ಕದ್ದವರು ಅಂತ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಣವನ್ನು ಲೂಟಿ ಮಾಡಿದಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪರು ಜೈಲುವಾಸ ಮಾಡಿದರು. ಇವರು ನೈತಿಕತೆ ಪಾಠ ಮಾಡ್ತಾರೆ, ಇವರು ನೈತಿಕ ಪಾಠ ಮಾಡ್ತಾರೆ. ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಎಲ್ಲವೂ ಕೂಡ ಬಿಜೆಪಿಯವರು ಮಾಡುವಂತ ರೀತಿಯ ವಿಚಾರಗಳು. ಬಹುಶಃ ಒಂದು ಯಡಿಯೂರಪ್ಪ ಜೈಲಿಗೆ ಹೋದ್ರು. ಈಗೇನಾಗಿದೆ, 82 ವರ್ಷದ ಒಬ್ಬ ವ್ಯಕ್ತಿ ಪೋಕ್ಸೋ ಕೇಸಲ್ಲಿ ಯಾವಾಗ ಜೈಲಿಗೆ ಹೋಗ್ತಾರೆ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. ಅದು ನಾಚಿಕೆ ಆಗುದಿಲ್ಲ ಇವರಿಗೆ. ಇವರು ನಮ್ಮ ಬಗ್ಗೆ ಮಾತಾಡ್ತಾರೆ, ಬಹುಶಃ ಅದನ್ನೇ ಮುಚ್ಚಾಕ ಕೆಲಸ ಮಾಡ್ತಾರೆ. ಒಬ್ರು ಹೆಣ್ಣು ಮಗಳು ಅವರ ಮಗಳ ಬಗ್ಗೆ ಮಾತಾಡಿ ಬರುವಾಗ ಮರಿಮಗಳಿರುವಂತ ಯಡಿಯೂರಪ್ಪನಿಗೆ ಇವತ್ತು ಒಬ್ಬ ಹುಡುಗಿಗೆ ನಾಯಿಗೆ ಕಿರುಕಿಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಎಲ್ಲವನ್ನೂ ಬಿಟ್ಟಿದ್ದಾರೆ ಇವರು ಬಿಜೆಪಿಯವರು. ವಿರೋಧ ಪಕ್ಷದ ಒಬ್ಬ ನಾಯಕ ಅಶೋಕ್ ಇದ್ದಾರೆ ವಿಧಾನಸಭೆ. ಅಶೋಕ್ ಅವರಿದ್ದಾರೆ, ನಮ್ಮ ಅಶೋಕ್ ಕುಮಾರ್ ಅವರಲ್ಲ, ಸಾಮ್ರಾಟ್ ಅಶೋಕ್ ಅಶೋಕ್. ಈಗ ಅಶೋಕ್ ಕುಮಾರ್ ಅವರಿಗೆ ಗೊತ್ತಿಲ್ಲ, ನಾನೇ ಹೇಳ್ಬೇಕಂತಿಲ್ಲ. ಆದ್ರೆ ಅವರು ಸಾಮ್ರಾಟ್, ಏನು ಸಾಮ್ರಾಟ್ ಗೊತ್ತಿಲ್ಲ. ಅಶೋಕ್ ರವರು ಮಾತಾಡ್ತಾರೆ ಹೇಗೆ, ಸಿದ್ದರಾಮಯ್ಯ ಶೈಲಿಯಲ್ಲಿ ಮಾತಾಡುದು. ಅದು ಮಾತಾಡೋದಕ್ಕೆ ಏನು ಅಂತೇಳಿ ಅವ್ರಿಗೆ ಗೊತ್ತಿದೆ. MLA ನಾನು ಅದನ್ನು ಹೇಳ್ಬಾರ್ದು. ನಾನು ಇವತ್ತು ಹೇಳ್ತೇನೆ, ನೀವು 100 ವರ್ಷ ವಿರೋಧ ಪಕ್ಷ ಆದ್ರು, ಇನ್ನೊಂದು ಜನ್ಮ ಎತ್ತಿದ್ರು ಕೂಡ ಸಿದ್ದರಾಮಯ್ಯವರಾಗಿ ವಿರೋಧ ಪಕ್ಷರಾಗಲಿಕ್ಕೆ ಸಾಧ್ಯವ? ಅಶೋಕ್ರೆ, ನೀವು ಹುಟ್ಟಿ ಬರಬೇಕು, ಮತ್ತೊಮ್ಮೆ ಹುಟ್ಟಿ ಬರಬೇಕು. ನೀವು ನಿಮ್ಮಿಂದ ಸಾಧ್ಯ ಆಗುದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಭಾರತೀಯ ಜನತಾ ಪಕ್ಷ ಕಚೇರಿ ಆಗಿದೆ. ನಮ್ಮ ರಾಜ್ಯಪಾಲರ ಕಚೇರಿ ಇದೆಲ್ಲ, ಅದು ಬಿಜೆಪಿ ಕಚೇರಿ ಆಗಿದೆ, ನರೇಂದ್ರ ಮೋದಿ ಅವರ ಕಚೇರಿ ಆಗಿದೆ, ಅಮಿತ್ ಶಾ ಅವರ ಕಚೇರಿ ಆಗಿದೆ. ಇವತ್ತು ನಮ್ಮ ಗವರ್ನರ್ ಇದ್ದಾರಲ್ಲ, ಬಿಜೆಪಿ ಏಜೆಂಟ್ ಆಗಬಾರ್ದು. ಸಂವಿಧಾನಬದ್ಧವಾಗಿ ನೀವು ಕೆಲಸ ಮಾಡಬೇಕು, ಸಂವಿಧಾನದ ವಿಧಾನದ ಪ್ರಕಾರ ನೀವು ಕೆಲಸ ಮಾಡಬೇಕು. ಮಾಡದೆ ಹೋದ್ರೆ ನಾವು ಪಕ್ಷದ ಕಾರ್ಯಕರ್ತರು ಬಿಡುವುದಿಲ್ಲ. ಕೊನೆಯದಾಗಿ ಒಂದು ಮಾತು, ಕೊನೆಯದಾಗಿ ಒಂದು ಮಾತು, ಸಿದ್ದರಾಮಯ್ಯರವ್ರನ್ನು ಏನಾದ್ರೂ ಮುಟ್ಟಿದ್ರೆ ನಾವು ಬಿಜೆಪಿಯವರನ್ನು ನಾವು ಸರಿಯಾಗಿ ನಾವು ಕೂಡ ಬಿಡುವುದಿಲ್ಲ. ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪೀಳಿಗೆ ನಾವು ಬ್ರಿಟಿಷರ ಗುಂಡಾಟಿಗೆ ನಾವು ಹೆದರಲಿಲ್ಲ. ಕಾಂಗ್ರೆಸ್ನ ಕಾರ್ಯಕರ್ತರು ಬ್ರಿಟಿಷರ ಗುಂಡಾಟಿಗೆ ನಮ್ಮ ಹಿರಿಯರು ಕಾಂಗ್ರೆಸ್ ಹೆದರಲಿಲ್ಲ. ಮತ್ತೆ ನೀವು ಬಿಜೆಪಿಯರ ಲಾಠಿ ಹಾಟಿಗೆ ಜಗ್ಗುವಂತ ಕಾರ್ಯಕರ್ತರು ನಾವು ಅಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಅದೇ ಹಿರಿಯರು ಕಾಂಗ್ರೆಸ್ ಮಹಾತ್ಮ ಗಾಂಧಿ ಅವರ ಪೀಳಿಗೆಯವರು ನಾವು. ಆ ರಕ್ತ ನಮ್ಮಲ್ಲಿ ಕೂಡ ಇದೆ. ಅಹಿಂಸಾ ತತ್ವ ನಾವು ಇದ್ದೇವೆ, ಸಹಿಸಿಕೊಳ್ಳುತ್ತೇವೆ. ಎಲ್ಲಿಯರಿಗೆ ಸಹಿಸ್ತೇವೆ ಅಂತ ಹೇಳಿದ್ರೆ ಅದಕ್ಕೊಂದು ಒಂದು ವಿಧಿ ಇದೆ, ಮಿತಿ ಇದೆ. ಮಿತಿ ತಪ್ಪಿದರೆ ನಮ್ಮ ಮಿತಿ ಕೂಡ ತಪ್ಪುತ್ತದೆ ಅಂತ ಬಿಜೆಪಿ ಅರ್ಥ ಮಾಡಿಕೊಳ್ಬೇಕು ಎಂಬ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಾವೆ. ಸಿದ್ದರಾಮಯ್ಯನವ್ರಿಗೆ ಏನಾದ್ರೂ ನಮ್ಮ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಮಾಡಿದ್ರೆ, ನೀವು ಬೇರೆ ಕಡೆ ಅಸ್ಥಿರ ಮಾಡಿದಂತ ಇಲ್ಲಿ ಆಗುದಿಲ್ಲ. ಕರ್ನಾಟಕದ ಜನರು ಬುದ್ಧಿವಂತರು, ನಾವು ಕಾಂಗ್ರೆಸ್ ಕಾರ್ಯಕರ್ತರ ಸಮರ್ಥರಿದ್ದೇವೆ. ನಮ್ಮ ಸರ್ಕಾರ ಅಸ್ಥಿರಗೊಳಿಸಿದೆ, ನೀವು ಶಾಶ್ವತವಾಗಿ ಅಸ್ಥಿರ ಆಗುವಂತ ಕೆಲಸ ನಾವು ಮಾಡ್ತೇವೆ ಮಾತ್ರ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಗೌಡ. ಇವತ್ತು ನಿರ್ಮಾಣಗೊಂಡಿರುವಂತ ಒಂದು ರೀತಿಯ ಗೊಂದಲಮಯ ವಾತಾವರಣಕ್ಕೆ ಕಾರಣಕರ್ತರಾದಂಥ ರಾಜ್ಯಪಾಲರ ವಿರುದ್ಧವಾಗಿ ನಾವು ಇವತ್ತು ನಮ್ಮ ಪಕ್ಷದ ಆದೇಶದ ಮೇರೆಗೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ
ಸನ್ನೆ ಅಶೋಕ್ ಕುಮಾರ್ ರೈ ಅವರಿದ್ದಾರೆ, ಎರಡೂ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಿದ್ದಾರೆ, ಹಿರಿಯ ನಾಯಕರಾದಂಥ MS ಮಹಮ್ಮದ್ರವರು ಮತ್ತು ನಮ್ಮೆಲ್ಲ ಪಕ್ಷದ ಕಿರಿಯ ಮುಖಂಡರುಗಳೇ. ವಿಶೇಷವಾಗಿ ರಾಜ್ಯದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವಂಥ ಯಾವುದೇ ಕಾರಣಗಳಿಲ್ಲದೆ, ಯಾವುದೇ ವಿಚಾರಗಳಿಲ್ಲದೆ ಒಂದು ರೀತಿಯ ರಾಜ್ಯದಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡುವಂಥ ಕೆಲಸ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದಿಂದ ಇವತ್ತಾಗಿದೆ. ಇವತ್ತು ಇದಕ್ಕೆ ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ಇವತ್ತು ಯಾವೊಂದು ಆಪಾದನೆಯೂ ಸರಿಯಾಗಿಲ್ಲದೆ, ಇವತ್ತು ಇಂತಹ ಆಪಾದನೆಗಳು ಅನೇಕ ಇದ್ರೂ ಸಹ ಕಳೆದ 1 ವರ್ಷಗಳಿಂದ ಈ ಬಿಜೆಪಿಯವರು ಮೊಸರಿನಲ್ಲಿ ಕಲ್ಲು ಹುಡುಕ್ತಾ ಇದ್ರು. ಅಂದ್ರೆ ಎಲ್ಲಿ ಸಿದ್ದರಾಮಯ್ಯ ಮತ್ತು ಈ ಸರ್ಕಾರದ ವಿರುದ್ಧ ಕಳಂಕ ತರಲಿಕ್ಕೆ ಆಗ್ತದೆ ಅಂತ ಹೇಳುವ ಪ್ರಯತ್ನವನ್ನು ಮಾಡಿ ಮೈಸೂರಿನ ಒಂದು ಮೈಸೂರಿನ ಪ್ರಕರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟ ಪ್ರಕಾರ ಅವರ ಜಮೀನು ಇವತ್ತು ಮೂಡಕ್ಕೆ ಹೋಗಿದೆ. ಅದರ ಬದಲಾಗಿ ಅವರಿಗೆ ಕೊಟ್ಟಿದ್ದಾರೆ ಹೊರತು ಅವರಿಗೆ ಉಚಿತವಾಗಿ ಏನು ಕೊಡಲಿಲ್ಲ. ಅವರ ಜಮೀನನ್ನು ಮೂಡಕ್ಕೆ ಸ್ವಾಧೀನಪಡಿಸಿದ ಜಮೀನಿಗೆ ಬದಲಾಗಿ ಇವತ್ತು ಅವರಿಗೆ 50% ಬೇರೆ ಜಮೀನನ್ನು ಕೊಟ್ಟಿರುವಂಥದ್ದು ಹೊರತು ಅವರು ಯಾವುದೇ ಕಾರಣದಲ್ಲಿ ಅವರ ಜೀವಮಾನದಲ್ಲಿ ಇಷ್ಟರ ತನಕ ಕಳೆದ ಬಾರಿ ಮುಖ್ಯಮಂತ್ರಿ ಆಗುವಾಗ ಮತ್ತು ಇಂದಿನ ಇಷ್ಟು ಬಾರಿ 13 ಬಾರಿ ಇವತ್ತು ಬಜೆಟ್ ಮಂಡಿಸುವಾಗಲೂ ಒಂದು ಆಪಾದನೆ ಇಲ್ಲದಂತ ನಾಯಕ ಕರ್ನಾಟಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ದೇಶದಲ್ಲೇ ಇತಿಹಾಸದ ಒಬ್ಬ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ನಾವು ಈಗಾಗಲೇ ಒಂದು ಗ್ಯಾರಂಟಿ ಯೋಜನೆ ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಪುತ್ತೂರಿನಲ್ಲೇ ನಾವು ಈಗಾಗಲೇ ಉಲ್ಲೇಖ ಮಾಡಿದಂತೆ 149.48 ಕೋಟಿ ರೂಪಾಯಿಗಳನ್ನು ಈಗಾಗಲೇ 5 ಗ್ಯಾರಂಟಿಗಳ ಮೂಲಕ ಸಾಮಾನ್ಯ ಜನರಿಗೆ ಮುಟ್ಟಿಸುವಂತ ಕೆಲಸ ಆಗಿದೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯವೈಖರಿ. ಅದೇ ರೀತಿ ಇಡೀ ರಾಜ್ಯದಲ್ಲಿ ನಾವು ಉಲ್ಲೇಖ ಮಾಡುದಿದ್ರೆ ವರ್ಷಕ್ಕೆ 60,000 ಕೋಟಿ ರೂಪಾಯಿ, 5 ವರ್ಷ ಆಗುವಾಗ 3 ಲಕ್ಷ ಕೋಟಿ, 1 ವರ್ಷದ ಇಡೀ ಬಜೆಟ್ ಅನ್ನು ಜನಸಾಮಾನ್ಯರಿಗೆ ಕೊಡುವಂತ ಮುಖ್ಯಮಂತ್ರಿಗಳಿದ್ರೆ ಅದು ಇಡೀ ಭಾರತದಲ್ಲೇ ಇತಿಹಾಸ ನಿರ್ಮಾಣ ಮಾಡಿದಂತ ಮುಖ್ಯಮಂತ್ರಿಗಳು. ಅಂತವರ ಮೇಲೆ ಇವತ್ತು ಇವರಿಗೆ ಅಧಿಕಾರಕ್ಕಾಗಿ ಇನ್ನೊಮ್ಮೆ ನಾವು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡ್ಲಿಕ್ಕೋಸ್ಕರ ಇವತ್ತು ಅವರ ಮೇಲೆ ಆಪಾದನೆ ಮಾಡಿ ಯಾವುದೇ ಕಾರಣಗಳಿಲ್ಲದೆ, ಯಾವುದೇ ಸರಿಯಾದ ಪುರಾವೆಗಳಿಲ್ಲದೆ ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ಜಾರ್ಖಂಡ್ ಮತ್ತು ದೆಹಲಿಯಲ್ಲಿ ಇದನ್ನೇ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಸಹ 2 ಮುಖ್ಯಮಂತ್ರಿಗಳನ್ನು ಒಮ್ಮೆ ಜೈಲಿಗೆ ಕಳುಹಿಸುವಂತದ್ದು, ಮತ್ತೊಮ್ಮೆ ಅವರನ್ನು ಏನಾದರೂ ಅಧಿಕಾರದಿಂದ ಇಳಿಸುವಂತದ್ದು, ಅದೇ ರೀತಿ ಈ ದೇಶದ ಎಲ್ಲೆಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಶಾಸಕರನ್ನು ಖರೀದಿ ಮಾಡುವಂತದ್ದು, ಹಿಂದಿನ ಬಾರಿಯೂ ಅವರು ಮಾಡಿದ್ದನ್ನು ಮತ್ತೊಮ್ಮೆ ಮಾಡುವಂತ ಪ್ರಯತ್ನ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಅದು ನಡೆಯುವುದಿಲ್ಲ. 136 ಶಾಸಕರು ಕಾಂಗ್ರೆಸ್ ಅಲ್ಲಿರುವಾಗ ಇವರ ಆಟ ನಡೆಯೋದಿಲ್ಲ ಅಂತ ಆದಾಗ ಇವತ್ತು ಕೇಂದ್ರ ಸರ್ಕಾರದ ಮೂಲಕ ಮೋದಿ ಮತ್ತು ಅಮಿತ್ ಶಾ ಅವರ ಮೂಲಕ ಇವತ್ತು ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಇಷ್ಟು ಒಳ್ಳೆಯ ಅಧಿಕಾರ ಆಡಳಿತ ಕೊಡ್ತಾ ಇರುವಂತ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಒಳ್ಳೆಯ ಯಾವುದೇ ಭ್ರಷ್ಟಾಚಾರ ಮತ್ತು ಇತ್ತೀಚಿನ ಭ್ರಷ್ಟಾಚಾರ ಇದ್ರೂ ಸಹ ಇವರು ಕಳಂಕ ಲೇಪಿಸಿದಂತ ಭ್ರಷ್ಟಾಚಾರದ ಆಪಾದನೆಗಳು ಬಿಟ್ರೆ ಇವರ ಅತ್ಯಂತ ಅನೇಕ ಆಪಾದನೆಗಳು ಅವರ ಮೇಲೆ ಇದೆ. ಇದೆಲ್ಲವೂ ತನಿಖೆ ಆಗಬೇಕಾಗಿದೆ. ಇದೆಲ್ಲವೂ ತನಿಖೆ ಆದ್ರೆ ಇವರೆಲ್ಲ ಬಂಡವಾಳ ಹೊರಗೆ ಬರ್ತದೆ. ನಮ್ಮವರು ಆಗಾಗ್ಲೇ ಹೇಳ್ತಾರೆ ಹೊರತು ಮಾಡುವುದಿಲ್ಲ. ಯಾಕಂತೇಳಿ ನಮ್ಮ ಕಾರ್ಯಕರ್ತರ ಪ್ರಶ್ನೆ, ಅವರ ಮೇಲೆ ಏನೆಲ್ಲ ಆಪಾದನೆಗಳಿದೆ ಮಂತ್ರಿಗಳ ಮೇಲೆ ಎಲ್ಲವನ್ನು ಹೊರಗೆ ತರಬೇಕು. ಅವರನ್ನೆಲ್ಲ ಜೈಲಿಗೆ ಕಳುಹಿಸಿದ್ರೆ ಎಲ್ಲ ಇವರ ಆಟ ಎಲ್ಲ ನಿಲ್ತದೆ. ಇವರು ಹೇಳ್ತಾರೆ, ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇವರ ಮೇಲೆ ಬಹಳ ದೊಡ್ಡ ದೊಡ್ಡ ಆಪಾದನೆಗಳು ಕಳೆದ ಅವಧಿಯಲ್ಲಿ ಇದೆ, ಮುಂದಿನ ದಿನಗಳಲ್ಲಿದೆ. ಅದೆಲ್ಲವನ್ನು ನಾವು ಮುಂದಿನ ದಿನಗಳಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರು ನಾವು ನಮ್ಮ ಪಕ್ಷದ ನಾಯಕರಿಗೆ, ನಮ್ಮ ಪಕ್ಷದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಅವರೆಲ್ಲ ಬಂಡವಾಳವನ್ನು ಹೊರಗೆ ತರುವ, ಯಾರು ಏನಾಗಿದ್ರು ಏನೆಲ್ಲ ಮಾಡ್ತಾ ಇದ್ರು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ನಾವು ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ನಿಮ್ಮ ಪಿತೂರಿಯನ್ನು ನಿಲ್ಲಿಸಿ, ಒಂದು ವೇಳೆ ನಿಮ್ಮ ಪಿತೂರಿ ಏನಾದ್ರೂ ನಡೀತೆ ಅಂತ ಆದ್ರೆ ಈ ರಾಜ್ಯದಲ್ಲಿ ನಿರ್ಮಾಣ ಆಗುವಂತ ಅಶಾಂತಿಗೆ ನೀವೇ ಆಗ್ತೀರಾ. ನೀವು ಕೇಂದ್ರದಲ್ಲಿ ಬಲಿಷ್ಠರಾಗಿಲ್ಲ. ಇಬ್ರು ಯಾರಿದ್ರೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಹೋದ್ರೆ ನಿಮ್ಮ ಗತಿ ನಿರ್ಗತಿ ಆಗ್ತದೆ. ನಿಮ್ಮ ಗತಿ ನಿಮಗೆ ಗತಿ ಇಲ್ಲದ ಪರಿಸ್ಥಿತಿ ಆಗ್ತದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಹಿಂದಿನ ಹಾಗೆ ಅಲ್ಲ. ಇವತ್ತು ಬಿಜೆಪಿ ಸರ್ಕಾರಕ್ಕೆ ನಿಮ್ಮ ಆಟಗಳು ಹೆಚ್ಚು ದಿನ ನಡೆಯುವುದಿಲ್ಲ ಅಂತ ಹೇಳುವಂತದ್ದನ್ನ ಅರ್ಥ ಮಾಡಿಕೊಂಡು ರಾಜ್ಯಪಾಲರನ್ನು ಕೂಡಲೇ ವಾಪಸ್ ಕಳಿಸುವುದರ ಮೂಲಕ ಈ ಸ್ಥಿರವಾದ ಸರ್ಕಾರವನ್ನು ಉಳಿಸುವುದರ ಮೂಲಕ
ಜನಸಾಮಾನ್ಯರಿಗೆ ಅವರೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಹಿತ ಉತ್ತಮವಾದ ಆಡಳಿತ ಇರುವಂತ ಈ ರಾಜ್ಯದಲ್ಲಿ ಸುಭದ್ರವಾದ ಸರ್ಕಾರಕ್ಕೆ ಅಡೆತಡೆಗಳನ್ನು ಮಾಡುವಂತ ಕೆಲಸವನ್ನು ನಿಲ್ಲಿಸಿ ಇದಕ್ಕಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡಲಿಕ್ಕೆ ಹೊರಟಿದೆ. ಅದೇ ರೀತಿ ಇವತ್ತು ಪುತ್ತೂರಿನಲ್ಲಿಯೂ ಸಹ ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ಪ್ರತಿಭಟನೆ ಇವತ್ತು ಮಂಗಳೂರಿನಲ್ಲಿ ನಡೆದಿದೆ, ಪುತ್ತೂರಲ್ಲಿ ನಡೀತದೆ. ಮುಂದೇನಾದ್ರೂ ನಿಮ್ಮ ಈ ಕುತಂತ್ರಗಳು ಮುಂದುವರಿದಲ್ಲಿ ನಿಮ್ಮ ಆಟ ನಡೆಯೋದಿಲ್ಲ ಅಂತ ಹೇಳುವ ಸಂದೇಶವನ್ನು ಈ ಒಂದು ಪ್ರತಿಭಟನೆಯ ಮೂಲಕ ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದುಷ್ಟ ರಾಜ್ಯಪಾಲರಿಗೆ, ರಾಜ್ಯಪಾಲರಿಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರು, ಈ ರಾಜ್ಯದ ಜನಪ್ರಿಯ ನೇತಾರ, ರಾಷ್ಟ್ರ ಮಟ್ಟದ ನಾಯಕರು, ಹಲವಾರು ಭಾಗ್ಯಗಳ ಸರದಾರ, ಈ ರಾಜ್ಯದಲ್ಲಿ ಸಹಬಾಳ್ವೆ, ಪ್ರೀತಿ, ಸಹೋದರತೆ, ಸೌಹಾರ್ದತೆಯನ್ನು ಒಂದು ಬೆಳೆಸಿದಂಥ ನಾಯಕರಾದ ಸಿದ್ದರಾಮಯ್ಯರ ವಿರುದ್ಧ ಒಂದು ರೀತಿಯ ಪಿತೂರಿ ಮಾಡುತ್ತಿದ್ದಾರೆ. ಅವರ ಮೇಲೆ ಒಂದು ಗೂಬೆ ಕೂರಿಸುವಂತದ ಕೆಲಸ ಮಾಡ್ತಿದ್ದಾರೆ. ಯಾರಂದ್ರೆ ಆ ಒಂದು ಮುದಿಗೂಬೆ ಉಂಟು, ಅವರ ಮೇಲೆ ಗೂಬೆ ಕೂರಿಸುವ ನಮ್ಮ ರಾಜ್ಯದ ಒಂದು ಅನಿಷ್ಟ ಆ ಮುದಿಗೂಬೆ, ಅದೇ ಯಡಿಯೂರಪ್ಪ ಮತ್ತೆ ಅವರ ಸುಪುತ್ರ. ಆ ನಂತರ ಮತ್ತೊಬ್ಬರಿದ್ದಾರೆ ಕುಮಾರಸ್ವಾಮಿ. ಅವರೇ ಹೇಳ್ತಿದ್ದೆ, ಯಡಿಯೂರಪ್ಪರವರೇ ಅವರ ಬಗ್ಗೆ ಹೇಳ್ತಿದ್ರು, ಅವನು ಸರ್ಪ, ನಾಗ, ಅದೊಂದು ಕರಿನಾಗ. ಅವರ ಆ ವಿಷಯ ಉಂಟಲ್ಲ, ಅದು ಬಿಜೆಪಿಯವರಿಗೆ ಇನ್ನು ಹಿಂದೆ ಬರ್ತದೆ. ಅವ್ರು ಕಚ್ತಾರೆ, ಇನ್ನು ಹೆಚ್ಚಿನ ದಿನ ಇಲ್ಲ. ಆ ಕರಿನಾಗ ಆ ಸತ್ಯ ಬಿಡ್ತಾರೆ. ಈಗಾಗಲೇ ಉಸುಗುಟ್ಟಿ ಆಗಿದೆ. ಎಲ್ಲಿ ಬೆಂಗಳೂರಿಂದ ಅಲ್ಲಿಗೆ ಹೋಗುವಾಗಲೇ ಪಾದಯಾತ್ರೆ, ಮೈಸೂರಿಗೆ ಪಾದಯಾತ್ರೆ ಮಾಡುವಾಗಲೇ ಬುಸುಗುಟ್ಟಿ ಆಗಿದೆ. ಏನೋ ಪ್ಯಾಚ್ ವರ್ಕ್ ಮಾಡಿ ಈಗ ಹೋಗ್ತಿದ್ದಾರೆ. ಅದು ಯಾವಾಗ ಕಚ್ತಂತ ಇಲ್ಲ, ಅದು ಶೀಘ್ರದಲ್ಲಿ ಕಚ್ತಾರೆ. ಯಾಕಂದ್ರೆ ಅವರು ಮಾಡಿದ ಪಾಪವನ್ನು ಅವರೇ ಅನುಭವಿಸೋದು. ಯಾಕಂದ್ರೆ ಸಿದ್ದರಾಮಯ್ಯರಂಥ ರಾಷ್ಟ್ರ ಮಟ್ಟದ ನಾಯಕ, ಹಲವಾರು ಭಾಗ್ಯಗಳ ಸರದಾರ, ಬಡವರಿಗೆ ಒಂದು ಆಶಾಕಿರಣವಾದವರ ಬಗ್ಗೆ ಈ ರೀತಿಯ ಒಂದು ಗೂಬೆ ಕೂರಿಸ ಅಪವಾದ ಹೊರಿಸೋರು ಇನ್ನು ಯಾರು ಉದ್ಧಾರ ಆಗುದಿಲ್ಲ. ನಮ್ಮ ಭಾಷೆಯಲ್ಲಿ ಹೇಳುವುದಾಗಲಿ ಬರ್ಕತ್ತಾಗುಗೆ ನಿಜವಾಗಿಯೂ. ಮತ್ತೆ ಈ ಕುಮಾರಸ್ವಾಮಿ ಅವರ ಮುಖ ಬೆಳಿಗ್ಗೆ ಎದ್ದು ನೋಡಿದ್ರೆ ನೀರು ಕೂಡ ಸಿಗ್ಲಿಲ್ಲ. ಅಂಥ ಒಂದು ಅನಿಷ್ಟದ ವ್ಯಕ್ತಿತ್ವ ಈ ಕುಮಾರಸ್ವಾಮಿ. ಇಂಥವರೆಲ್ಲ ಈ ನಮ್ಮ ಸಿದ್ದರಾಮಯ್ಯರ ಮೇಲೆ ಹೀಗೆಲ್ಲ ಮಾಡ್ತಾರಲ್ಲ, ಕುಮಾರಸ್ವಾಮಿಯವರನ್ನು ಸೇರಿಸಿ ಕೂಡ ಸರ್ಕಾರ ಮಾಡಿದ್ದಾರಲ್ಲ, ಅವರು ಉದ್ಧಾರ ಆಗುದಿಲ್ಲ. ಅದು ನಾಗ ಅಲ್ಲ, ಅದೊಂದು ಕಂದಡಿ. ನಮ್ಮ ತುಳುವಲ್ಲಿ ಹೇಳಿದ ಕನ್ನಡಿ ಜಾತಿ ಅಂತ. ಕನ್ನಡಿ ಜಾತಿಗೆ ಗುಡ್ಡಲಚ್ಚಿ ಕನ್ನಡಿ ನೆತ್ತರ್ಲಚ್ಚಿ ಇಂಚಿನ ಒಂದು ಜಾತಿ ಬಂಡ ಈ ಕುಮಾರಸ್ವಾಮಿ. ಖಂಡಿತ ಈ ಕುಮಾರಸ್ವಾಮಿಯನ್ನು ಸೇರಿಸಿಕೊಂಡು ಇವರು ಸರ್ಕಾರ ಕೇಂದ್ರದಲ್ಲಿ ಮಾಡಿದಾರಲ್ಲ, ಇಲ್ಲಿ ಕೂಡ ಹೊಂದಾಣಿಕೆ ಮಾಡಿದಲ್ಲ. ಈ ಬಿಜೆಪಿಯವರಿಗೆ ಬೇರೆ ಅನಿಷ್ಟ ಬೇಕಾಗಿಲ್ಲ, ಕುಮಾರಸ್ವಾಮಿಯ ಸಾಕು. ಖಂಡಿತ ನಾವು ಹೋರಾಟ ಮಾಡಬೇಕು. ಇದು ನಾವು ಇಲ್ಲಿಗೆ ನಿಲ್ಬಾರ್ದು. ಇನ್ನು ಅವರು ಹೇಳ್ತಾರೆ, ಖಂಡಿತ ಯಾವಾಗ ಸಿದ್ದರಾಮಯ್ಯರ ವಿರುದ್ಧ ಇವೆಲ್ಲ ಪಿತೂರಿ ಮಾಡ್ತಾರ, ಈ ರಾಜ್ಯದಲ್ಲಿ ದೊಂಬಿ ಅರಾಜಕತೆ ಮೂಡುವಂತಹ ಸಾಧ್ಯತೆ ಉಂಟು. ಅದನ್ನು ಕಾಂಗ್ರೆಸ್ನ ಮೇಲೆ ಏನು ಅದು ಹೊರಿಸುವುದು ಬೇಡ. ಖಂಡಿತ ಸಿದ್ದರಾಮಯ್ಯರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಹಲವಾರು ಕೋಟ್ಯಾನುಕೋಟಿ ಸಿದ್ದರಾಮಯ್ಯರ ಅಭಿಮಾನಿಗಳು ರಸ್ತೆಗಿಳಿದು ದೊಂಬಿಗಿಳಿದು ಅರಾಜಕತೆ ಮಾಡುವಂತ ಪರಿಸ್ಥಿತಿ ಉಂಟು. ಖಂಡಿತ ಕೂಡಲೇ ಮರುಪರಿಶೀಲನೆ ಮಾಡಿ ಈ ರಾಜ್ಯಪಾಲರನ್ನು ಈ ರಾಜ್ಯದಿಂದಲೇ ಎತ್ತಂಗಡಿ ಮಾಡ್ಬೇಕಂತ ಹೇಳ್ತಾ ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಆತ್ಮೀಯ ಬಂಧುಗಳೇ, ಇವತ್ತಿನ ಪರಿಸ್ಥಿತಿ ನಮಗೆಲ್ಲರಿಗೂ ಗೊತ್ತಿದೆ. ಕಳೆದ 2023 ಮೇಯಲ್ಲಿ ನಡೆದ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಅಭೂತಪೂರ್ವವಾದ ಗೆಲುವು 136 ಸಿಕ್ಕಿದಾಗಲೇ ಅವರಿಗೆ ಒಂದು ಮಾನಸಿಕ ಹಿಂಸೆಯಾಗಿ ಆಗಿದೆ. ತದನಂತರದ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಈ ಸರ್ಕಾರ ಮತ್ತಷ್ಟು ಬಲಿಷ್ಠವಾಗಿದೆ. ಜೊತೆಗೆ ಎಲ್ಲ ಕಾರ್ಯಕರ್ತರು ಮತ್ತು ನಾಗರಿಕರು ಈ ಸರ್ಕಾರವನ್ನು ಬೆಂಬಲಿಸುವಂತಹ ವ್ಯವಸ್ಥೆಗೆ ಕೈ ಜೋಡಿಸಿದ್ದಾರೆ. ಇದರಿಂದಾಗಿ ಈ ಸರ್ಕಾರವನ್ನು ಯಾವುದೇ ರೀತಿಯಲ್ಲಾದರೂ ಬೀಳಿಸಬೇಕು. ಮುಂದೆ ಚುನಾವಣೆಗಳು ಬರ್ತಾ ಇವೆ. ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇದೆ, ಒರಿಸ್ಸಾದಲ್ಲಿ ಆಗ್ತದೆ. ಈ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಆಗಿದ್ರೆ ಕಾಂಗ್ರೆಸ್ ಅನ್ನು ನಿಷ್ಕ್ರಿಯಗೊಳಿಸಬೇಕು, ಕಾಂಗ್ರೆಸ್ ಸರ್ಕಾರವನ್ನ ಮುಗಿಸಬೇಕು ಅನ್ನೋ ನಿಟ್ಟಿನಿಂದ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರಿಗೆ
ಅವರಿಗೆ ಏನಾದರೂ ಒಂದು ನೆಪ ಹೇಳಿ ಅವರನ್ನು ಬೀಳಿಸುವಂತ ಕೆಲಸ ಮಾಡಬೇಕು ಅನ್ನೋ ಹುನ್ನಾರವನ್ನು ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಗವರ್ನರ್ ಅನ್ನ ಕೇಂದ್ರ ಸರ್ಕಾರ ನೇಮಿಸ್ತದೆ. ಯಾವುದೋ ಒಬ್ಬ ಹಿರಿಯ ವ್ಯಕ್ತಿಯನ್ನ, ಕೆಲಸಕ್ಕೆ ಬಾರದವರನ್ನ ಗವರ್ನರ್ ಅನ್ನಾಗಿ ಮಾಡ್ತಾರೆ. ಅವರಿಗೆ ಆ ದೇಶದ ಅವರನ್ನು ಯಾರು ಆಯ್ಕೆ ಮಾಡಿದ್ರು ಅವರೊಂದು ಋಣ ಇರ್ತದೆ. ಆ ಋಣಕ್ಕೆ ಅವ್ರು ಹೇಳಿದಾಗೆ ಕೇಳ್ತಾ ಇದ್ದಾರೆ. ಅದು ಈಗ ನಡೀತಾ ಇದೆ. ಏನು ಕೇಂದ್ರ ಸರ್ಕಾರದ ಚಿಂತನೆ ಇದೆ, ಈ ಸಿದ್ದರಾಮಯ್ಯನ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಯನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹಾಕಿದ ಈ ಪ್ರಯತ್ನ ಖಂಡಿತ ಫಲಕಾರಿಯಾಗುವುದಿಲ್ಲ. ಕೇವಲ ಒಬ್ಬ ವ್ಯಕ್ತಿ ಯಾರು ಅಬ್ರಾಮ್ ಅಂತವರು ಕೊಟ್ಟಂತ ಒಂದು ಕೇಸನ್ನ, ಆ ಅರ್ಜಿಯನ್ನ ಪರಿಶೀಲನೆ ಮಾಡಿ ಕೂಡಲೇ ಇವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಒಂದು ಕೆಲಸವನ್ನ ಗವರ್ನರ್ ಮಾಡಿದ್ದಾರೆ. ಇದು ಕೇವಲ ತನಗೆ ಅಧಿಕಾರವನ್ನು ಕೊಟ್ಟವನನ್ನು ಮುಸಲಾಯಿಸಲಿಕ್ಕೆ ಮಾಡುವಂತ ಕೆಲಸ ಆಗಿದೆ. ಇದು ಖಂಡಿತ ಒಳ್ಳೆ ಕೆಲಸ ಅಲ್ಲ. ಸಿದ್ದರಾಮಯ್ಯ ನಂತರ ಅವರ ಪ್ರಾಮಾಣಿಕ ಕೆಲಸ, ಅವರು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿ ಅವರ ಹೆಂಡತಿಗೆ ಅವರ ಸಹೋದರ ಕೊಟ್ಟಂತಹ ಜಾಗದಲ್ಲಿ ಅದನ್ನು ಕೂಡ ಅವರು ವಸೂಲು ಮಾಡಿದಾಗ ನಂತರ ಅದರ ಅರ್ಧದ ಭಾಗವನ್ನು ಬೇರೆ ಜಾಗದಲ್ಲಿ ಕೊಟ್ಟರು. ಆಗ ಇದ್ದದ್ದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು. ಇದರಲ್ಲಿ ಯಾವುದೇ ಸಿದ್ದರಾಮಯ್ಯನವರ ಶಿಫಾರಸು ಇಲ್ಲ, ಸಿದ್ದರಾಮಯ್ಯನವರ ಸೈನು ಇಲ್ಲ, ಬೇರೆ ಯಾವುದಿಲ್ಲ. ಆದ್ರೂ ಯಾವುದೇ ಒಂದು ಹಸ್ತಕ್ಷೇಪ ಇಲ್ಲದೆ ಸ್ವಾಭಾವಿಕವಾಗಿ ಆದಂತ ಆ ಒಂದು ಇದನ್ನು ನಿವೇಶನವನ್ನು ಇವತ್ತು ಭ್ರಷ್ಟಾಚಾರದ ಮೂಲಕ ಸಿದ್ದರಾಮಯ್ಯನವರ ಅಧಿಕಾರದ ಮೂಲಕ ಅಂತ ಹೇಳುವ ಮೂಲಕ ಏನೋ ಒಂದು ಸಿದ್ದರಾಮಯ್ಯನಿಗೆ ಅವಮಾನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಧಿಕ್ಕರಿಸಬೇಕು. ಸಿದ್ದರಾಮಯ್ಯರೊಟ್ಟಿಗೆ ನಾವು ಇದ್ದೇವೆ. ಈ ಸರ್ಕಾರ ಬೀಳಿಸುವಂತ ಕೆಲಸ, ಅವರ ಹುನ್ನಾರಕ್ಕೆ ನಾವು ವಿರೋಧಿಸಬೇಕು. ಕೇಂದ್ರ ಸರ್ಕಾರ ಈ ಕೂಡಲೇ ಸುಪ್ರೀಂ ಕೋರ್ಟ್ ಕೈ ಹಾಕಿ ನಮ್ಮ ಗವರ್ನರ್ ಯಾರು ಕೆಳಟಿದ್ದಾರೆ ಅವರನ್ನು ವಾಪಸ್ ಕಳಿಸುವಂತ ವ್ಯವಸ್ಥೆ ಆಗಬೇಕು ಅಂತ ಹೇಳುತ್ತಾ ನಾನು ಬೇಡಿಕೆಯನ್ನು ಇಡ್ತೇನೆ. ಧನ್ಯವಾದಗಳು. ನಮ್ಮ ನೆಚ್ಚಿನ ಗೌರವಾನ್ವಿತ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ಈ ಕ್ಷೇತ್ರದಾದ್ಯಂತ ಭ್ರಷ್ಟಾಚಾರ ರಹಿತವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂತ ಅಶೋಕ್ ಕುಮಾರ್ ರೈ ಅವರು ಮಾತಾಡ್ತಾರೆ. ಈ ರಾಜ್ಯದ ಗವರ್ನರ್, ಈ ರಾಜ್ಯದ ರಾಜ್ಯಪಾಲ, ನಮ್ಮ ನೆಚ್ಚಿನ ಶಾಸಕರು ಮಾತಾಡ್ತಾರೆ. ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರ ವಿರುದ್ಧ ಕೇಸು ದಾಖಲಿಸಲು ಅನುಮತಿ ಕೊಟ್ಟಿರುವ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಅದರ ವಿರುದ್ಧವಾಗಿ ಇಡೀ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಲ್ಲದೆ ಒಂದಷ್ಟು ಬಡವರು ಕೂಡ ಧ್ವನಿ ಎತ್ತುವಂತ ಸಮಯ ಬಂದಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಇವತ್ತು ಅದರ ವಿರುದ್ಧ ಪ್ರತಿರೋಧವನ್ನು ತೋರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇಬ್ಬರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಇದ್ದಾರೆ, ಕಾಂಗ್ರೆಸ್ನ ಎಲ್ಲ ನಾಯಕರು ಇದ್ದಾರೆ. ನಾವು ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ, ಸಮಯ ಇಲ್ಲ. ಸಿದ್ದರಾಮಯ್ಯನವರ ಬಗ್ಗೆ ಎರಡು ಮಾತನ್ನು ಹೇಳಬೇಕು ಅಂತ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಇಚ್ಛಿಸ್ತೇನೆ. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ನಾವೆಲ್ಲ ಕಾರ್ಯಕರ್ತರಿದ್ದಾರೆ. ಬಿಜೆಪಿ ಪಕ್ಷದವರು ಒಂದು ಚಿಕ್ಕ ವಿಚಾರ ಇದ್ರೆ ಅದಕ್ಕೆ ಪ್ರತಿಭಟನೆ ಮಾಡಿ ಮನೆ ಮನೆಗೆ ಹೋಗಿ ತಿಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಕೂಡ ನೀವೆಲ್ಲ ಕಾರ್ಯಕರ್ತರಿದ್ದೀರಿ, ನಾವು ಕೂಡ ನಮ್ಮ ವಿಚಾರಗಳನ್ನು ಸಿದ್ದರಾಮಯ್ಯನವರ ವಿರುದ್ಧ ಏನು ಕೇಸು ದಾಖಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರನ್ನು ಸಿಬಿಐಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆಯನ್ನು ಪ್ರತಿ ಜನರಿಗೆ ತಿಳಿಸುವಂತ ಪ್ರಯತ್ನ ಇಲ್ಲಿ ನಾವು ಹೋರಾಟ ಮಾಡಿದರೆ ಸಾಕಾಗ್ಲಿಕ್ಕಿಲ್ಲ. ನಮ್ಮ ಕಾರ್ಯಕರ್ತರು ಮನೆ ಮನೆಗೆ, ತಮ್ಮ ವಾರ್ಡಿನಲ್ಲಿ, ತಮ್ಮ ಬೂತಿನಲ್ಲಿ, ತಮ್ಮ ಇಚ್ಛಿಸುವವರಿಗೆ ಎಲ್ರಿಗೂ ಇದನ್ನು ತಿಳಿಸುವ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ, ನೀವು ಗೊತ್ತಿರ್ಬೋದು, ನಮ್ಮ ನೀಟ್ ಒಂದು ಎಕ್ಸಾಮ್ ಆಯಿತು, ಮೆಡಿಕಲ್ ಕಾಲೇಜಿದು ಒಂದು ನೀಟಲ್ಲಿ ಪ್ರಶ್ನಾ ಪತ್ರಿಕೆ ಲೀಕ್ ಆಯಿತು. ಯಾರು ಕೂಡ ಮಾತಾಡಲಿಲ್ಲ. ನಾವು ಹೋರಾಟನೂ ಕಡಿಮೆ ಇತ್ತು. ಬಿಜೆಪಿಯವರು ಸುಮ್ಮನೆ 1,000 ಕೋಟಿಯ ಹಗರಣ ಇತ್ತು, ಸುಮ್ಮನೆ ಇದ್ರು.
ಎಲ್ಲಿಯೂ ಆಗಲಿಲ್ಲ, ಒಂದೆರಡು ಕಡೆ ಪ್ರತಿಭಟನೆ ಆಗಿದೆ. ಇದೇ ಎಲ್ಲಾದ್ರೂ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಂತ ಇದ್ರೆ ರಸ್ತೆಯಲ್ಲಿ ಕೂರ್ದು ಹೋರಾಟ ಮಾಡ್ತಾ ಇದ್ರು, ಮನೆಗೆ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ರು. ಇವತ್ತು ಏನಾದ್ರೂ ರಾಜ್ಯದಲ್ಲಿ ಬೇರೆ ಬಿಜೆಪಿಯೇತರ ಸರ್ಕಾರ ಇದ್ದಲ್ಲಿ ಈಗ ಯಾವ್ದಾದ್ರು ಒಂದು ವಿಚಾರಗಳಿದ್ರೆ ಅಲ್ಲಿ ಹೋರಾಟವನ್ನು ಮಾಡಿ ಎಲ್ಲಾ ವಿಚಾರಗಳಲ್ಲೂ ಹೋರಾಟ ಮಾಡ್ತಾರೆ. ಸಿದ್ದರಾಮಯ್ಯನವರು ಹೇಗಿದ್ದಾರೆ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಗ್ತಾ ಇದೆ. 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ಯಶಸ್ವಿಯಾಗಿ ಅದನ್ನು ನಿರ್ವಹಣೆ ಮಾಡುವಂತಹ ಕೆಲಸಗಳಾಗಿದೆ. ನಾನು ಒಂದು ದಿವಸ ಸಿದ್ದರಾಮಯ್ಯನವ್ರ ಹತ್ರ ಕೇಳಿದೆವು, ನಾವು ಈ ಭಾಗ್ಯ, ಅನ್ನ ಭಾಗ್ಯ ಎಲ್ಲ ಗ್ಯಾರಂಟಿಗಳಿದೆ ಮುಖ್ಯಮಂತ್ರಿಗಳೇ, ಇದು ಕೊಡಬೇಕು ಅಂತ ನಿಮಗೆ ಯಾಕೆ ಗೊತ್ತಾಯಿತು? ಯಾಕೆ ಇದರ ಹಿಂದಿರುವ ಒಂದು ಆಲೋಚನೆಗಳು ಏನು ಅಂತ ನಾವು ಕೇಳಿದ್ವಿ. ಅವ್ರು ಹೇಳಿದ್ರು, ನಾನು ಹಿಂದೆ ಚಿಕ್ಕವನಿರುವಾಗ ನಮ್ಮ ಮನೆಯಲ್ಲೇ ಭಾರಿ ಕಷ್ಟದಲ್ಲಿ ನಾವು ಓದಿದ್ದು. ಆ ನಂತರ ನಮ್ಮ ಮನೆಗೆ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಮನೆ ಇತ್ತು. ನಮ್ಮ ಮನೆಗೆ ಊರಿನವರೆಲ್ಲ ಬಂದು ವಾರದಲ್ಲಿ ಒಂದು ದಿವಸ ಅವರಿಗೆ ನಾವು ಅನ್ನ ಕೊಡ್ತಾ ಇದ್ವಿ. ಒಂದು ಮುಷ್ಟಿ ಅನ್ನವನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ. ಅದನ್ನು ತಕೊಂಡು ಹೋಗ್ತಾ ಇದ್ರು. ನಾನು ನೋಡ್ತಾ ಇದ್ದೆ ಬಾಲಕನಾಗಿರುವಾಗ. ನನಗೆಲ್ಲಾದ್ರೂ ಯೋಗ ಬಂದ್ರೆ ಇವರಿಗೆ ಹೊಟ್ಟೆ ತುಂಬಾ ಊಟ ಕೊಡಬೇಕಂತ ನನಗೊಂದು ಆಸೆ ಇತ್ತು. ಅದಕ್ಕಾಗಿ ಅನ್ನಭಾಗ್ಯವನ್ನು ಮಾಡಿದೆ. ಈಗ ಬಿಜೆಪಿ ಅವರಿಗೆ ಏನಾಗಿದೆ? 5 ಗ್ಯಾರಂಟಿಗಳು. ಬಿಜೆಪಿ ಬಿಟ್ಟು ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ಬಿಜೆಪಿ ಬಿಟ್ಟು ಎಲ್ಲ ಕಾಂಗ್ರೆಸ್ಸಿನ ಕಡೆ ನಡೆ ಆಗ್ತಾ ಇದೆ. ಇದನ್ನು ಸಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ. ಇದನ್ನು ಇವರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ. ಸಿದ್ದರಾಮಯ್ಯನವನು ಹೀಗೆ ಬಿಟ್ರೆ ಇನ್ನು ನಮಗೆ ಉಳಿಗಾಲ ಇಲ್ಲ. ಏನಾದ್ರೂ ಇದೆಯಾ ಅಂತ ಹುಡುಕ್ತಾ ಇದ್ದಾರೆ. ಅದಕ್ಕಾಗಿ ಈ ಮೂಡದ ಕೇಸನ್ನು ಹಿಡ್ಕೊಂಡು ಬಂದಿದ್ದಾರೆ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ. ಮೂಡದ ಕೇಸಿನಲ್ಲಿ ಏನಿದೆ? ಇದು ಸ್ವಲ್ಪ ನಾವು ಕಾರ್ಯಕರ್ತರು ಆಲೋಚನೆ ಮಾಡಬೇಕು. ಹಾಗಾದ್ರೆ ಮುಖ್ಯಮಂತ್ರಿ ಆದವರು ಯಾರು ಕೂಡ ಹೆಂಡತಿಗೆ ಒಂದು ಸೈಟ್ ಕೊಡ್ಲಿಕ್ಕಿಲ್ವಾ? ಅಲ್ಲ, ಅವ್ರು ಮುಖ್ಯಮಂತ್ರಿ ಆಗಿದ್ರ? ಈಗ ನಾನು ಶಾಸಕನಾಗಿದ್ದೆ, ನನ್ನ ಹೆಂಡತಿಗೆ ನಾನು ಬಂಗಾರ ತೆಗೆದುಕೊಡ್ಲಿಕ್ಕಿಲ್ವಾ? ಅವಳ ಹತ್ರ ಒಂದು ಸೈಟ್ ಮನೆ ಕಟ್ಟಲಿಕ್ಕಿಲ್ವ? ನಾನು ಮನೆ ಕಟ್ತಾ ಇದ್ದೀನಿ ಸ್ವಾಮಿ, ಒಂದು ದೊಡ್ಡ ಮನೆ ಕಟ್ತಾ ಇದ್ದೀನಿ. ನೀನು ಮಾಧ್ಯಮದವರು ನಾಳೆ ಶಾಸಕನಾಗ ಮೇಲೆ ಕಟ್ಟಿದ್ರು ಅಂತ ಹೇಳಬೇಡಿ, ಅದನ್ನು ಜನಗಳು. ನಾನು ಮೊದಲೇ ಹೇಳಿದ್ದೇನೆ, 4 ವರ್ಷ ಆಯ್ತು ಕಟ್ಟಲಿಕ್ಕೆ ಶುರು ಮಾಡಿ. ಈ ಜನ ಹೇಗೆ ಬೇಕಿದ್ರು, ಬಿಜೆಪಿ ಅವರು ಹೇಗೆ ಬೇಕಿದ್ರು ತಿರುಗಿಸ್ತಾರೆ. ನಾಳೆ ಗೃಹ ಪ್ರವೇಶಕ್ಕೆ ಅವರೇ ಬರ್ತಾರೆ. ಅಶೋಕ್ ರೈಗಳು ಕೋಟಿ ಗಟ್ಟಲೆ ದುಡ್ಡು ಮಾಡಿ ಮನೆ ಕಟ್ತಾರೆ ಅಂತ ಹೇಳ್ಬೋದು. ಇವರು ಈ ರೀತಿ ಚಂದತೆ ಅವರು. ಈಗ ಮೂಡದಲ್ಲಿ ಏನು ಸೈಟ್ ಕೊಟ್ಟಿದ್ದಾರೆ, ಅವರ ಅಣ್ಣನಿಗೆ ಸಿಕ್ಕಿರುವಂತಹ ಜಾಗದಲ್ಲಿ ಅವರ ತಂಗಿಗೆ ಕೊಟ್ಟು ತಂಗಿಗೆ ಸೈಟ್ ಸಿಕ್ಕಿರುವಂತದ್ದು 50%. ಇವ್ರದ್ದು ಏನು ಹಸ್ತಕ್ಷೇಪ ಇದೆ ಇದರಲ್ಲಿ ಏನಿಲ್ಲ. ಇವ್ರದ್ದು ಒಂದೇ ಒಂದು ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ರೆ ಕೇಸು ಮಾಡ್ಲಿಕ್ಕೆ ಅನುಮತಿ. ಅದು ಒಬ್ಬ 420 ಕೊಟ್ಟಿರೋದು, ಒಬ್ಬ 420 ಕೇಸ್ ಕೊಟ್ಟಿರೋದನ್ನು ರಾಜ್ಯಪಾಲರು ಕೊಡಬೇಕಿದ್ರೆ ಪರಿಸ್ಥಿತಿ ಎಲ್ಲಿದೆ ಅಂತ ತಿಳ್ಕೊಳ್ಳಿ. ಎಲ್ಲಿದೆ? ಅಬ್ರಾಮ್ ಅನ್ನೋ ಒಬ್ಬ 420 ಅನ್ನು ಸೃಷ್ಟಿ ಮಾಡಿ ಅವರಿಂದ ಕೇಸ್ ಕೊಡಿಸಿ ಈ 3-4 ಸೈಟಿನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಹೇಳುತ್ತಿರುವಂತದ್ದು, ಯಾರು ಕೂಡ ಸೈಟ್ ಪಡ್ಕೊಳ್ಬಹುದು. ಇವರು ಸರ್ಕಾರ ಇರುವಾಗಲೇ ಕೊಡ್ಬೋದು. ಕುಮಾರಸ್ವಾಮಿ ಕೂಡ ಪಡ್ಕೊಂಡಿದ್ದಾರೆ, ಅವರು ಕೂಡ ಕೇಸ್ ಮಾಡಿ, ಅವರ ಮೇಲೆ ಕೂಡ ಕೇಸ್ ಮಾಡಿ. ಈ ಗವರ್ನರ್ ಏನ್ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವರು ಏಜೆಂಟ್, ಈಗ ಇವರೆಲ್ಲ ಹೇಳಿದಾಗೆ ಏಜೆಂಟ್ ತರ ಕೆಲಸ ಮಾಡ್ತಾರೆ. ನಾನು ಹೇಳುದು ಒಂದೇ, ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಇಸ್ ಡೇಂಜರಸ್ ಪೊಸಿಷನ್ ಟು ದ ನೇಷನ್. ಯಾವಾಗಲೂ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮೇಲೆ ಯಾರಾದ್ರೂ ರಾಜಕೀಯ ಪ್ರವೇಶ ಆದ್ರೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್, ಇಡಿ, ಸುಪ್ರೀಂ ಕೋರ್ಟ್, ಇದು 3 ದೇಶದ ಮೇಲೆ ಇರುವಂತಹ ಒಂದು 3 ಅಂಗಸಂಸ್ಥೆಗಳು, ಸಂವಿಧಾನಿಕ ಅಂಗಸಂಸ್ಥೆಗಳು. ಇದನ್ನು ದುರ್ಬಳಕೆ ಮಾಡಿದ್ರೆ ಇನ್ನೊಬ್ಬ ಯಾರೋ ಬರ್ತಾರೆ, ಮುಂದಿನ ಯಾರು ಆಗ್ತಾರೆ, ಏನು ಆಗ್ತಾರೆ ಅಂತ ಗೊತ್ತಿಲ್ಲ. ಅವರು ಕೂಡ ಎಲ್ಲರನ್ನು ತಂದು ಒಳಗೆ ಹಾಕ್ಲಿಕ್ಕೆ ಶುರು ಮಾಡಿದ್ರೆ, ಮೋದಿ ಅವರು ಅದನ್ನು ಶುರು ಮಾಡಿದ್ದಾರೆ. ಮೋದಿ ಅಂತ ಹೇಳಿದ್ರೆ ಎಲ್ಲರದ್ದು ಭಾವನೆಗಳು ಚೆನ್ನಾಗಿತ್ತು. ಶ್ರೀಮಾನ್ ನರೇಂದ್ರ ಮೋದಿ ಅವರ ಮೇಲೆ ಅಭಿಪ್ರಾಯಗಳು ಚೆನ್ನಾಗಿತ್ತು. ತಾವೇ ನೋಡಬಹುದು ವಾರಾಣಸಿಯಲ್ಲಿ ಹೇಗಾಯ್ತು. ಹೋಗ್ತಾ ಹೋಗ್ತಾ ಎಲ್ಲರನ್ನು ಒಳಗೆ ತಗೊಂಡು ಹೋಗಿ ಹಾಕೋದು, ಎಲ್ಲರ ಮೇಲೆ ಇಡಿ ರೈಡ್ ಮಾಡುದು. ನನ್ನ ಮೇಲೂ ಕೂಡ ಚುನಾವಣಾ ಸಮಯದಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ದು. ನನ್ನ ಬ್ಯಾಗಲ್ಲಿ 20,000 ರೂಪಾಯಿ ಸಿಕ್ತ ಅವ್ರಿಗೆ, ಸೀದಾ ಕತ್ತಿಕೊಂಡು ಹೋದ್ರು, ಬೇರೆ ಏನು ಸಿಗಲಿಲ್ಲ. ನನ್ನ ಅಣ್ಣನ ಮನೆಗೆ ಹೋದ್ರು. ಅಣ್ಣನ ಹತ್ರ ದುಡ್ಡು ಇರಬಾರ್ದಾ? ಈಗ ನಾನು ಒಟ್ಟಿಗೆ ನಿಂತ ನನ್ನ ಹತ್ರ ಯಾರು ದುಡ್ಡು ಇರಬಾರ್ದಾ? ಈ ಬಿಜೆಪಿ ಅವರ ಕಥೆನೇ ಇತ್ತು. ಯಾರಾದ್ರೂ ಇದು ಕಾಂಗ್ರೆಸ್ನವರಿಗೆ ಮಾತ್ರ ಅಲ್ಲ, ಬಿಜೆಪಿಯಲ್ಲಿ ಇದ್ದು ಏನಾದ್ರೂ ಸ್ವಲ್ಪ ಮಾತಾಡಿದ ಅವನನ್ನು ಒಳಗೆ ಹಾಕುವಂತ ಕೆಲಸ ಮಾಡ್ತಾರೆ. ಇದು ಇವರು ಅಲಿಗಾಲ, ಉಳಿಗಾಲಲ್ಲ ಇವರಿಗೆ. ಈ ರೀತಿ ಅವರನ್ನು ಸರ್ವನಾಶ ಮಾಡುವಂತ ಕೆಲಸವನ್ನು ಮಾಡಿ ಪಕ್ಷವನ್ನೇ ಸರ್ವನಾಶ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಎಲ್ಲರೂ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಕೈಯಿಂದ, ಕಾಂಗ್ರೆಸ್ ಸರ್ಕಾರದಿಂದ 3 ಹೊತ್ತು
ಅಸಮಾಧಾನವಾಗಿ ಊಟ ಮಾಡುವಂತಹ ಎಲ್ಲ ಈ ರಾಜ್ಯದ ಪ್ರಜೆಗಳು ಇವತ್ತು ಒತ್ತಡದಿಂದ ವಿನಂತಿ ಮಾಡಿಕೊಳ್ಳುವುದು ರಾಜ್ಯಪಾಲರ ಈ ನಿರ್ಧಾರ ಕಾನೂನು ಬಾಹಿರ. ಇದು ಯಾವುದೇ ಒಬ್ಬ ಕರ್ನಾಟಕದ ವ್ಯಕ್ತಿ ಇದನ್ನು ಒಪ್ಪುವಂಥದ್ದಲ್ಲ. ನೀವು ಯಾವುದೇ ಏಜೆನ್ಸಿಯನ್ನು, ಅದು ಇಡಿ ಬರಲಿ, ಇನ್ಕಮ್ ಟ್ಯಾಕ್ಸ್ ಬರಲಿ, CBI ಬರಲಿ, ಅವರನ್ನು ಇಲ್ಲಿಂದ ವಾಪಸ್ ಕಳಿಸುವಂತಹ ಕೆಲಸ ಕರ್ನಾಟಕದ ಜನ ಮಾಡ್ತಾರೆ. ದಯಮಾಡಿ ಇಲ್ಲಿ ಅಲ್ಲೋಲ ಕಲ್ಲೋಲ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಡಿ. ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನು ದುರುಪಯೋಗ ಮಾಡಿಕೊಳ್ಬೇಡಿ. ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂತಹ ಕೆಲಸವನ್ನು ಮಾಡಿ. ಸಿದ್ದರಾಮಯ್ಯನವರಿಗೆ ಮುಂದಿನ 3 ದಿವಸಗಳ ನಂತರ ಗುರುವಾರದಂದು CLP ಮೀಟಿಂಗ್ ಅನ್ನು ಕರೆದಿದ್ದಾರೆ. ನಾವು 136 ಶಾಸಕರು ಹೋಗ್ತೇವೆ. ಸಿದ್ದರಾಮಯ್ಯರ ಕೈಯನ್ನು ಗಟ್ಟಿ ಮಾಡ್ತೇವೆ. ಈ ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗೆ ಏನು ಇವತ್ತು ಊಟ ಕೊಡ್ತಾರೆ, ವ್ಯವಸ್ಥಿತವಾಗಿ ಸರ್ಕಾರವನ್ನು ನಡೆಸ್ತಾರೆ, ಅವರಿಗೆ ಎಲ್ಲರೂ ಸಹಕಾರ ಮಾಡೋ, ಪಕ್ಷಾತೀತವಾಗಿ ಅವರು ಸಹಕಾರ ಮಾಡೋ ಅವಶ್ಯಕತೆ ಇದೆ. ಆದ್ರಿಂದ ಎಲ್ಲರ ಕರ್ನಾಟಕ ರಾಜ್ಯದ ಜನರ ಒಕ್ಕರಳ ಅಭಿಪ್ರಾಯ ರಾಜ್ಯಪಾಲರು ಅವರ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು. ನಮಗೆ ಕಾನೂನಿನ ಮೇಲೆ ಗೌರವವಿದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಆದೇಶ ಬರ್ತದೆ. ಯಾರು ಬಂದ್ರು ಸಿದ್ದರಾಮಯ್ಯನನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯರ ಬಂದ ಇಡೀ ಕರ್ನಾಟಕದ ಜನತೆ ನಿಮ್ಮಲ್ಲಿ ಇದೆ, ನಿಮ್ಮ ಹಿಂದೆ ಇದೆ ಎಂಬ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಇವತ್ತು ಬಂದ ಎಲ್ಲ ಜನಪ್ರತಿನಿಧಿಗಳಿಗೆ, ಇಲ್ಲಿ ಸೇರುವಂತಹ ಪಕ್ಷದ ಕಾರ್ಯಕರ್ತರಿಗೆ, ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದವನ್ನು ಹೇಳುತ್ತಾ, ಶಾಂತ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ ಈ ವಿಚಾರವನ್ನು ಕೇಂದ್ರಕ್ಕೆ, ರಾಜ್ಯಕ್ಕೆ ತಿಳಿಸಿದಂತೆ ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೆ ವಂದನೆಗಳನ್ನು ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಭ್ರಷ್ಟಾಚಾರದ ನಂಬರ್ 1 ಬಿಜೆಪಿ ಬಿಜೆಪಿ ಭ್ರಷ್ಟಾಚಾರದ ನಂಬರ್ 1 ಬಿಜೆಪಿ ಬಿಜೆಪಿ ಧಿಕ್ಕಾರ ಧಿಕ್ಕಾರ ಬಿಜೆಪಿ ರಾಜ್ಯಪಾಲರಿಗೆ ಧಿಕ್ಕಾರ ಧಿಕ್ಕಾರ ರಾಜ್ಯಪಾಲರ ಗೋ ಬ್ಯಾಕ್ ಗವರ್ನರ್ ಗೋ ಬ್ಯಾಕ್ ಧಿಕ್ಕಾರ ರಾಜ್ಯಪಾಲರಿಗೆ ಧಿಕ್ಕಾರ ಧಿಕ್ಕಾರ ಸರ್ವಾಧಿಕಾರಿ ನರೇಂದ್ರ ಮೋದಿಗೆ ಧಿಕ್ಕಾರ ಧಿಕ್ಕಾರ ಸರ್ವಾಧಿಕಾರಿ ನರೇಂದ್ರ ಮೋದಿಗೆ ಧಿಕ್ಕಾರ ಧಿಕ್ಕಾರ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಈ ಒಂದು ವಿಧಾನಸೌಧದ, ಮಿನಿ ವಿಧಾನಸೌಧದ, ತಾಲೂಕು ವಿಧಾನಸೌಧದ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಬಂಧುಗಳು ಈ ಒಂದು ಮನ್ವಂತರಗಳು ಇವತ್ತು ಆರಂಭ. ಇವತ್ತು 7 ಕೋಟಿ ಕನ್ನಡಿಗರ ಒಂದು ಆಧಾರ ಸ್ತಂಭ 5 ಗ್ಯಾರಂಟಿ ಯೋಜನೆಗಳ ಮೂಲಕ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ ಮುಖ್ಯಮಂತ್ರಿಗಳು ಇವತ್ತು
ಸನ್ಮಾನ್ಯ ಯಡಿಯೂರಪ್ಪ ಮೇಲೆ ಒಂದು ಸಣ್ಣ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಿದ್ದರೂ ಕೂಡ ಕೇಂದ್ರ ಸರ್ಕಾರದ ಇವತ್ತು ಮೋದಿ ಮತ್ತು ಸನ್ಮಾನ್ಯ ಅಮಿತ್ ಶಾ ಅವರ ಒಂದು ಕೈಗೊಂಬೆ ಆಗಿರ್ತಕ್ಕಂಥ ಸನ್ಮಾನ್ಯ ರಾಜ್ಯಪಾಲರು ಇವತ್ತು ಕೈಗೊಂಬೆಯಾಗಿ ವರ್ತಿಸಿ ಯಾವುದೇ ವಿಚಾರವನ್ನು ಪರಿಶೀಲಿಸದೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದಂತಹ ಒಂದು ಘಟನೆ ಇವತ್ತು ಈ ರಾಜ್ಯದಲ್ಲಿ ನಡೆದು ಹೋಗಿದೆ. ಇವತ್ತು ಇದಕ್ಕಾಗಿ ಒಬ್ಬ ರಾಜ್ಯಪಾಲರಾಗಿ ಸುಪ್ರೀಂ ಕೋರ್ಟ್ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವ ನೆಲೆಯಲ್ಲಿ ಪುತ್ತೂರಿನ ಇವತ್ತು ಸನ್ಮಾನ್ಯ ಹೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದ ಮೂಲಕ ಇವತ್ತು ಸನ್ಮಾನ್ಯ ಅನ್ನದಾತ ಅನ್ನಭಾಗ್ಯವನ್ನು ನೀಡಿದಂತಹ ಇವತ್ತು ಸರ್ವ ರಾಮಯ್ಯ ಸಿದ್ದರಾಮಯ್ಯ ಅವರ ಮೇಲೆ ಇವತ್ತು ನಾವೆಲ್ಲ ಇವತ್ತು ಸೇರಿದ್ದಾರೆ. ಕಾರ್ಯಕ್ರಮವನ್ನ ಬಂದಂತಹ ಎಲ್ಲ ಗೌರವಾನ್ವಿತರಿಗೆ, ನಮ್ಮ ನೆಚ್ಚಿನ ಶಾಸಕರಿಗೆ ಮತ್ತು ಎಲ್ಲ ಮುಖಂಡರಿಗೆ ನಾನು ಆತ್ಮೀಯ ಸ್ವಾಗತವನ್ನ ಕೋರುತ್ತಾ ಈ ಕಾರ್ಯಕ್ರಮವನ್ನ, ಈ ಪ್ರತಿಭಟನೆಯನ್ನ ಉದ್ದೇಶಿಸಿ MS ಮೊಹಮ್ಮದ್ ರವರು 2 ಮಾತುಗಳನ್ನು ಮಾತಾಡಬೇಕಂತ ಕೇಳ್ತಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆದೇಶದಂತೆ ಬೆಳಿಗ್ಗೆ ಇಡೀ ಕರ್ನಾಟಕ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಮಧ್ಯಾಹ್ನ ನಂತರ ಪ್ರತಿ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಸ್ಥಾನದಲ್ಲಿ ಬಿಜೆಪಿಯ ಕುತಂತ್ರ ರಾಜಕೀಯದ ವಿರುದ್ಧ, ಷಡ್ಯಂತ್ರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಬೇಕೆಂಬ ಆದೇಶದೊಂದಿಗೆ ಇವತ್ತು ಈ ಸಂಜೆಯ ಹೊತ್ತಿಗೆ ನಮ್ಮ ಕ್ಷೇತ್ರದ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ನಾಯಕತ್ವದಲ್ಲಿ 2 ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳ ಒಂದು ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶನ ಕೊಡ್ಲಿಕ್ಕಿರುವಂತಹ ಶಾಸಕರಾದಂಥ ನಮ್ಮೆಲ್ಲರ ನಾಯಕರ ಅಶೋಕ್ ಕುಮಾರ್ ರೈ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜಾರಾಮ್ರವರೇ, MB ವಿಶ್ವನಾಥ್ ರವರೇ, ಪಕ್ಷದ ಹಿರಿಯ ಮುಖಂಡರಾದಂಥ ಕಾವು ಹೇಮನಾಥ್ ಶೆಟ್ಟಿ ಅವರೇ, ನಮ್ಮ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಉಮಾನಾಥ್ ಪೆರ್ನೆ ಅವರೇ, ಅಕ್ರಮ ಸಕ್ರಮ ಸದಸ್ಯರಾದಂಥ ಬಡಗನ್ನವರವರೇ, ಮುರಳೀಧರ್ ಅವರೇ, ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳೇ, ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ದುರ್ಬಲ ವರ್ಗದ ಸಮುದಾಯದ ಕುರುಬ ಸಮುದಾಯಕ್ಕೆ ಸೇರಿದಂತ ಒಬ್ಬ ಮಹಾನ್ ನೇತಾರ. ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲಿ 5 ವರ್ಷ ಆಡಳಿತವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಕೆ ಮಾಡಿ ಇವತ್ತು ಮತ್ತೆ 2ನೇ ಸಲ ಮುಖ್ಯಮಂತ್ರಿಯಾಗಿ ಈ ಒಂದು ಸಂದರ್ಭದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ಒಬ್ಬ ಕುರುಬ ಸಮುದಾಯದ ಒಬ್ಬ ಶ್ರೇಷ್ಠ ಮಹಾನ್ ರಾಜಕಾರಣಿ, ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಟ್ಟಂತ ಒಬ್ಬ ಹಿರಿಯ ಮುತ್ಸದ್ದಿ, ಇಡೀ ಭಾರತ ದೇಶದಲ್ಲಿ ಒಂದು ಅಗ್ರಗಣ್ಯ ಮುಖ್ಯಮಂತ್ರಿಯಾಗಿ ದೇಶಕ್ಕೆ ಒಬ್ಬ ಮಾದರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಬಿಜೆಪಿಯ ಕೋಮುವಾದಿಗಳು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಅವರು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆ ಒಂದು ಭಾರತೀಯ ಜನತಾ ಪಕ್ಷ ಕೋಮುವಾದಿ ಜಾತಿವಾದ ಪಕ್ಷದ ಒಟ್ಟಿಗೆ ಕೋಮುವಾದ ಜಾತಿವಾದ ಬಿಜೆಪಿಗಿಂತಲೂ ಹೆಚ್ಚಿನ ಜಾತಿಯಾಗಿ ಕೋಮುವಾದಿಯಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಸೇರಿಕೊಳ್ಳುವುದರ ಮುಖಾಂತರ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು, ಯಾವುದೇ ಹುರುಳಿಲ್ಲದ ಆರೋಪವನ್ನು ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಒಬ್ಬ ಮಾನವತಾವಾದಿಯಾಗಿ ಹೃದಯ ಶ್ರೀಮಂತಿಗೆ, ಹೃದಯ ವೈಶಾಲ್ಯತೆಯ, ಬಡವರ, ದುರ್ಬಲ ವರ್ಗದವರ, ಕಷ್ಟದಲ್ಲಿರುವಂತಹ ನೊಂದವರ, ಹಿಂದುಳಿದ ವರ್ಗದವರ, ಪರಿಷ್ಠ ಜಾತಿ ಪಂಗಡದ ಅಲ್ಪಸಂಖ್ಯಾತವರ ಮೇಲೆ ಅಪಾರವಾದಂತಹ ಪ್ರೀತಿಯಲ್ಲಿರುವಂತಹ ಒಬ್ಬ ಒಳ್ಳೆಯ ನೇತಾರ ಸನ್ಮಾನ್ಯ ಸಿದ್ದರಾಮಯ್ಯನವರು. ಇದನ್ನು ಸಹಿಸಲಿಕ್ಕೆ ಬಿಜೆಪಿಯವರಿಗೆ ಆಗುವುದಿಲ್ಲ. ಆದ್ದರಿಂದ ಅವರ ಶ್ರೀಮತಿಯವರು ನ್ಯಾಯಯುತವಾಗಿ ಪಡ್ಕೊಂಡಂತಹ ಒಂದು ರೀತಿಯ ಆ ಒಂದು ಮೂಡದ ಒಂದು ಏನಿದೆ ನಿವೇಶನ ಏನಿದೆ, ಅದಕ್ಕೆ ಬೇರೆ ಬೇರೆ ಬಣ್ಣವನ್ನು ಬಳಿಯುವಂತ ಕೆಲಸ ಇವತ್ತು ಬಿಜೆಪಿಯ ಕುತಂತ್ರಿಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರ ಪಾತ್ರ ಶ್ರೀಮತಿ ಪಾರ್ವತಿ ಅಮ್ಮನವರು, ನಮಗೆ ಅಭಿಮಾನ ಇದೆ ಅವರ ಮೇಲೆ. ಯಾಕೆಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ಒಬ್ಬ ಶ್ರೀಮತಿಯವರಾಗಿ ಒಂದೇ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಾರದಂತ ಮೇಲು ವ್ಯಕ್ತಿತ್ವದ ಒಬ್ಬರು ನಮ್ಮ ಹಿರಿಯ ಸಹೋದರಿ ಶ್ರೀಮತಿ ಪಾರ್ವತಮ್ಮನವರು ಎಂಬ ಅಭಿಮಾನ ಖಂಡಿತವಾಗಿ ನನಗಿದೆ. ಇವತ್ತು 2 ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಿದ್ದರಾಮಯ್ಯ ಮಾಡಿದಾಗ ಕೂಡ 2 ಪ್ರಮಾಣ ವಚನದ ಕಾರ್ಯಕ್ರಮದಲ್ಲೂ ಕೂಡ ಸಾರ್ವಜನಿಕರ ಎದ್ದು ಬಂದು ಕೂತುಕೊಳ್ಳದ ಮುಖವನ್ನು ತೋರಿಸದ
ಒಬ್ಬ ಮಹಿಳೆಯಾಗಿ ನಿಜವಾದ ರೀತಿಯಲ್ಲಿ ಒಬ್ರು ಇವತ್ತು ಇದ್ದಂತ ಒಬ್ರು ಮಹಿಳೆ ಶ್ರೀಮತಿ ಪಾರ್ವತಿ ಅಮ್ಮನವರು, ನಮ್ಮ ಸಿದ್ದರಾಮಯ್ಯ ಶ್ರೀಮತಿಯವರು, ಅಂತವರ ಮೇಲೆ ಕೂಬ ಕೂರಿಸುವಂತ ಕೆಲಸವನ್ನು ಇವತ್ತು ಈ ಬಿಜೆಪಿಯವರು ಮಾಡ್ತಾರೆ ಅಂತಂದ್ರೆ ನಾವು ಇವರ ಷಡ್ಯಂತ್ರ ಎಲ್ಲರೂ ಕೂಡ ವಿರೋಧ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇವತ್ತು ಸಿದ್ದರಾಮಯ್ಯರ ಒಟ್ಟಿಗೆ ನಮ್ಮ ಪಕ್ಷದ ಹೈಕಮಾಂಡ್ ದೃಢವಾಗಿ ಅವರಿಗೆ ನಿಂತುಕೊಂಡು ಬೆಂಬಲ ಕೊಡುವಂತಹ ಕೆಲಸವನ್ನು ಮಾಡ್ತಾ ಬಂದಿದೆ. ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು, ನಾನೊಬ್ಬ ಬಂಡೆಯಾಗಿ ಸಿದ್ದರಾಮಯ್ಯರಿಂದ ನಿಲ್ತೇನೆ ಬೆರೆತ ಘೋಷಣೆ ಈಗಾಗಲೇ ಮಾಡಿದ್ದಾರೆ. 136 ಜನ ಶಾಸಕರು ಅಶೋಕ್ ಕುಮಾರ್ ಅವರನ್ನು ಸೇರಿಕೊಂಡು ಕೂಡ ಸೇರಿಸಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ನಾವು ಪಕ್ಷದ ಕಾರ್ಯಕರ್ತರು ಇದು ದೃಢವಾಗಿ, ಗಟ್ಟಿಯಾಗಿ, ಬಲಿಷ್ಠವಾಗಿ ಸಿದ್ದರಾಮಯ್ಯ ಅವರ ಒಟ್ಟಿಗೆ ನಿಲ್ಲಬೇಕಾದಂತ ಅವಶ್ಯಕತೆ ಇದೆ. ಬಿಜೆಪಿಯ ಕುತಂತ್ರ ರಾಜಕೀಯದ ವಿರುದ್ಧ ಹೋರಾಟ ಮಾಡಬೇಕಾದಂತ ಕೆಲಸ ಇವತ್ತು ಮಾಡಬೇಕಾಗಿದೆ. ಒಂದು ಮಾತು ಹೇಳ್ತಾ ಇದ್ದೇನೆ, ಬಿಜೆಪಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದ ನೈತಿಕತೆ ಏನಿದೆ? 40% ತಿಂದು ತೇಗಿದಂತ ಬಿಜೆಪಿ ಅವರಿಗೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡುವಂತ ನೈತಿಕತೆ ಏನಿದೆ ಅಂತೇಳಿ ಈ ಸಂದರ್ಭ ಬಿಜೆಪಿ ಇರೋದು ಉತ್ತರ ಕೊಡಬೇಕಾಗಿದೆ. ಇವತ್ತು ಕೊರೋನಾದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ಜನತೆ ಜೀವನ್ ಮರಣದ ಹೋರಾಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಬೇಕಾದಷ್ಟು ಕೋಟಿ 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 ಇವತ್ತು ಹಣವನ್ನು ನುಗ್ಗಿದಂತ ಬಿಜೆಪಿಯ ಕುತಂತ್ರಿಗಳು ಇವತ್ತು ನಮ್ಮ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡುವಂತ ಇವತ್ತು ನೈತಿಕತೆ ಏನಿದೆ ಅಂತ ಹೇಳಿ ಸಂದರ್ಭ ಬಿಜೆಪಿ ಸರ್ಕಾರ ಈಗ ಇದು ನಮ್ಮ ಸಿದ್ದರಾಮಯ್ಯ ಅವರು ಕಳೆದ ಅವಧಿಯಲ್ಲಿ ನಮ್ಮ ಶಾಲೆಗಳಲ್ಲಿ ಅಂಗನವಾಡಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುತ್ತಿರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಮೊಟ್ಟೆಯನ್ನು ಕೊಡಬೇಕೆಂಬ ತೀರ್ಮಾನ ಮಾಡಿದಂತಹ ಸಂದರ್ಭ. ಅದರಲ್ಲಿ ಕೂಡ ಬಿಜೆಪಿ ಸರ್ಕಾರದವರು ಆ ಮೊಟ್ಟೆ ಹಣವನ್ನು ಕೂಡ ತಿಂದು ತೇಗಿದಂತ ಇವರಿಗೆ ಏನು ಯೋಗ್ಯತೆ ಇದೆ ಮಕ್ಕಳ ಮೊಟ್ಟೆಯನ್ನು ಕೂಡ ತಿನ್ನುವಂತ ಇವತ್ತು ಕುತಂತ್ರಿಗಳು ಇವರು ಬಿಜೆಪಿಯವರು, ಅಂತ ಹೀನ ಬಿಜೆಪಿಯವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಭ್ರಷ್ಟಾಚಾರದ ಬಗ್ಗೆ ತನಿಖೆಯಾಗಿ ಎಲ್ಲಾದರೂ ಇವತ್ತು ಆದ್ರೆ ಒಬ್ಬನೇ ಒಬ್ಬ ಬಿಜೆಪಿ ಸೆರೆಮನೆಯಲ್ಲಿ ಅಲ್ಲದೆ ಹೊರಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಸೆರೆಮನೆಯಲ್ಲಿ ಇರಬೇಕಾಗುತ್ತೆ. ಬಹುಶಃ ಸೆರೆಮನೆ ಬಿಜೆಪಿಯವರು ನಾವು ತುಂಬಿಸ್ಲಿಕ್ಕೆ ಹೋದ್ರೆ ಸೆರೆಮನೆ ಸಾಕಾಗ್ತದ ಇಲ್ಲ ಒಂದು ರೀತಿಯ ಇವತ್ತು ಒಂದು ರೀತಿಯ ಸಂಶಯ ಕೂಡ ಖಂಡಿತವಾಗಿ ನನಗೆ ಇದೆ. ನಾವು ಹೇಳಿದ್ರೆ ಹೆಸರು ಎಷ್ಟು ಹೇಳ್ಬಹುದು. ಇವತ್ತು ಶೋಭಕ್ಕೆ ಇದ್ದಾರೆ, ಮೊನ್ನೆ ಬಹಳ ಮಾತಾಡ್ತಾರೆ. ಶೋಭಕ್ಕೆ ಎಲ್ಲಿದ್ರು ಈಗ ಏನಾಗಿದ್ದಾರೆ, ಎಷ್ಟು ಕೋಟಿ ಎಲ್ಲೆಲ್ಲಿದೆ ಅಂತ ಅವರಿಗೆ ಗೊತ್ತಿಲ್ಲ. ಇದು ಅವರೊಬ್ಬರ ಕಥೆ ಅಲ್ಲ. ಇವತ್ತು ನಮ್ಮ JDS ಅವರು ಇದ್ದಾರಲ್ಲ, ಬಹಳಷ್ಟು ಇವತ್ತು ಎಂತದ್ದು ಬೋಧನೆ ಮಾಡುವವರು, ಇವತ್ತು ಹೇಳಬಾರ್ದು ಹಿರಿಯರು. ದೇವೇಗೌಡರು ಪ್ರಧಾನಮಂತ್ರಿ ಅವರು ಯಾರು ಮಾಡಿದ್ದು? ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. ಇಲ್ಲದ್ರೆ ದೇವೇಗೌಡರು ಪ್ರಧಾನಿ ಆಗ್ತಾರೆ. ಕಳೆದ ಅವಧಿಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಾರು ಮಾಡಿದ್ದರು? ಜಾತಿವಾದಿಗಳು ಬೇಡ ಅಂತ ಅವರಿಗೆ ಬೆಂಬಲ ಕೊಟ್ಟದ್ದು. ಬಹುಶಃ ಅವರಿಗಿಂತ ದೊಡ್ಡ ಜಾತಿವಾದಿ ಮಧ್ಯವಾದಿ ಅಂತ ಅದು ಕುಮಾರಸ್ವಾಮಿ ಅಂತೇಳಿ ಈಗ ನಮಗೆ ಅರ್ಥ ಆಗಿದೆ. ಏನೇ ಇರಲಿ ಇಂತಹ ಕುತಂತ್ರ ನಾವು ಇವತ್ತು ವಿಜಯೇಂದ್ರ ಬಹಳಷ್ಟು ಮಾತಾಡ್ತಾರಲ್ಲ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು. ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ವಿಜಯೇಂದ್ರ ಅವರಿಗೆ. ಕಳೆದ ಅವಧಿಯಲ್ಲಿ ನಿಮ್ಮ ತಂದೆ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಜೈಲಿಗೆ ಹೋದ್ರಲ್ಲ, ಏನು ಕಡ್ಲೆಕಾಯಿ ಮಾರಿ ಅಥವಾ ಕಡ್ಲೆಕಾಯಿ ಕದ್ದವರು ಅಂತ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಣವನ್ನು ಲೂಟಿ ಮಾಡಿದಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪರು ಜೈಲುವಾಸ ಮಾಡಿದರು. ಇವರು ನೈತಿಕತೆ ಪಾಠ ಮಾಡ್ತಾರೆ. ಇವರು ನೈತಿಕ ಪಾಠ ಮಾಡ್ತಾರೆ. ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಎಲ್ಲವೂ ಕೂಡ ಬಿಜೆಪಿಯವರು ಮಾಡುವಂತ ರೀತಿಯ ವಿಚಾರಗಳು. ಬಹುಶಃ ಒಂದು ಯಡಿಯೂರಪ್ಪ ಜೈಲಿಗೆ ಹೋದ್ರು. ಈಗೇನಾಗಿದೆ, 82 ವರ್ಷದ ಒಬ್ಬ ವ್ಯಕ್ತಿ ಪೋಕ್ಸೋ ಕೇಸಲ್ಲಿ ಯಾವಾಗ ಜೈಲಿಗೆ ಹೋಗ್ತಾರೆ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. ಅದು ನಾಚಿಕೆ ಆಗುದಿಲ್ಲ ಇವರಿಗೆ. ಇವರು ನಮ್ಮ ಬಗ್ಗೆ ಮಾತಾಡ್ತಾರೆ, ಬಹುಶಃ ಅದನ್ನೇ ಮುಚ್ಚಾಕ ಕೆಲಸ ಮಾಡ್ತಾರೆ. ಒಬ್ರು ಹೆಣ್ಣು ಮಗಳು ಅವರ ಮಗಳ ಬಗ್ಗೆ ಮಾತಾಡಿ ಬರುವಾಗ ಮರಿಮಗಳಿರುವಂತಹ ಯಡಿಯೂರಪ್ಪನಿಗೆ ಇವತ್ತು ಒಬ್ಬ ಹುಡುಗಿಗೆ ಲೈಂಗಿಕ ಇರಲಿಲ್ಲ. ನಾಚಿಕೆ, ಮಾನ ಮರ್ಯಾದೆ ಇಲ್ಲ, ಎಲ್ಲವನ್ನೂ ಬಿಟ್ಟಿದ್ದಾರೆ ಇವರು ಬಿಜೆಪಿಯವರು. ವಿರೋಧ ಪಕ್ಷದ ಒಬ್ಬ ನಾಯಕ ಅಶೋಕ್ ಇದ್ದಾರೆ ವಿಧಾನಸಭೆಯಲ್ಲಿ. ಅಶೋಕ್ ಅವರಿದ್ದಾರೆ, ನಮ್ಮ ಅಶೋಕ್ ಕುಮಾರ್ ಅವರಲ್ಲ, ಸಾಮ್ರಾಟ್ ಅಶೋಕ್ ಈಗ ಅಶೋಕ್ ಕುಮಾರ್ ಅವರಿಗೆ ಗೊತ್ತಿಲ್ಲ, ನಾನು ಹೇಳ್ಬೇಕಂತಿಲ್ಲ. ಆದ್ರೆ ಅವರು ಸಾಮ್ರಾಟ್, ಏನು ಸಾಮ್ರಾಟ್ ಗೊತ್ತಿಲ್ಲ. ಅಶೋಕ್ ರವರು ಮಾತಾಡ್ತಾರೆ ಹೇಗೆ ಸಿದ್ದರಾಮಯ್ಯ ಶೈಲಿಯಲ್ಲಿ ಮಾತಾಡುದು. ಅದು ಮಾತಾಡೋದಕ್ಕೆ ಏನು ಅಂತೇಳಿ ಅವ್ರಿಗೆ ಗೊತ್ತಿದೆ. MLA ನಾನು ಅದನ್ನು ಹೇಳ್ಬಾರ್ದು. ನಾನು ಇವತ್ತು ಹೇಳ್ತೇನೆ,
ನೀವು 100 ವರ್ಷ ವಿಚಾರದ ಪಕ್ಷ ಆದ್ರು ಇನ್ನೊಂದು ಜನ್ಮ ಎತ್ತಿದ್ರು ಕೂಡ ಸಿದ್ದರಾಮಯ್ಯನವರಾಗಿ ವಿರೋಧ ಪಕ್ಷರಾಗಲಿಕ್ಕೆ ಸಾಧ್ಯವ? ಅಶೋಕ್ರೆ, ನೀವು ಹುಟ್ಟಿ ಬರಬೇಕು, ಮತ್ತೊಮ್ಮೆ ಹುಟ್ಟಿ ಬರಬೇಕು. ನೀವು ನಿಮ್ಮಿಂದ ಸಾಧ್ಯ ಆಗುದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಭಾರತೀಯ ಜನತಾ ಪಕ್ಷದ ಕಚೇರಿ ಆಗಿದೆ ನಮ್ಮ ರಾಜ್ಯಪಾಲರ ಕಚೇರಿ. ರಾಜ್ಯಪಾಲರ ಕಚೇರಿ ಇದೆಲ್ಲ, ಅದು ಬಿಜೆಪಿ ಕಚೇರಿ ಆಗಿದೆ, ನರೇಂದ್ರ ಮೋದಿ ಅವರ ಕಚೇರಿ ಆಗಿದೆ, ಅಮಿತ್ ಶಾ ಅವರ ಕಚೇರಿ ಆಗಿದೆ. ಇವತ್ತು ನಮ್ಮ ಗವರ್ನರ್ ಇದ್ದಾರಲ್ಲ, ಬಿಜೆಪಿ ಏಜೆಂಟ್ ಆಗಬಾರ್ದು. ಸಂವಿಧಾನಬದ್ಧವಾಗಿ ನೀವು ಕೆಲಸ ಮಾಡಬೇಕು, ಸಂವಿಧಾನದ ವಿಧಿವಿಧಾನದ ಪ್ರಕಾರ ನೀವು ಕೆಲಸ ಮಾಡಬೇಕು. ಮಾಡದೆ ಹೋದ್ರೆ ನಾವು ಪಕ್ಷದ ಕಾರ್ಯಕರ್ತರು ಬಿಡುವುದಿಲ್ಲ. ಕೊನೆಯದಾಗಿ ಒಂದು ಮಾತು ಕೊನೆಯದಾಗಿ ಒಂದು ಮಾತು, ಸಿದ್ದರಾಮಯ್ಯರವ್ರನ್ನು ಏನಾದ್ರೂ ಮುಟ್ಟಿದ್ರೆ ನಾವು ಬಿಜೆಪಿ ನಾವು ಸರಿಯಾಗಿ ನಾವು ಕೂಡ ಬಿಡುವುದಿಲ್ಲ. ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪೀಳಿಗೆ ನಾವು ಬ್ರಿಟಿಷರ ಗುಂಡಾಟಿಗೆ ನಾವು ಎದರಲಿಲ್ಲ. ಕಾಂಗ್ರೆಸ್ನ ಕಾರ್ಯಕರ್ತರು ಬ್ರಿಟಿಷರ ಗುಂಡಾಟಿಗೆ ನಮ್ಮ ಹಿರಿಯರು ಕಾಂಗ್ರೆಸ್ ಎದರಲಿಲ್ಲ. ಮತ್ತೆ ನಿಮ್ಮ ಬಿಜೆಪಿಯ ಲಾಠಿಗೆ ಜಗ್ಗುವಂತ ಕಾರ್ಯಕರ್ತರು ನಾವು ಅಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಅದೇ ಹಿರಿಯರು ಕಾಂಗ್ರೆಸ್ ಮಹಾತ್ಮ ಗಾಂಧಿ ಅವರ ಪೀಳಿಗೆಯವರು ನಾವು. ಆ ರಕ್ತ ನಮ್ಮಲ್ಲಿ ಕೂಡ ಇದೆ. ಅಹಿಂಸಾ ತತ್ವ ನಾವು ಇದ್ದೇವೆ, ಸಹಿಸಿಕೊಳ್ಳುತ್ತೇವೆ. ಎಲ್ಲಿಯರಿಗೆ ಸಹಿಸ್ತೇವೆ ಅಂತ ಹೇಳಿದ್ರೆ ಅದಕ್ಕೊಂದು ಒಂದು ವಿಧಿ ಇದೆ, ಮಿತಿ ಇದೆ. ಮಿತಿ ತಪ್ಪಿದರೆ ನಮ್ಮ ಮಿತಿ ಕೂಡ ತಪ್ಪುತ್ತದೆ ಅಂತ ಬಿಜೆಪಿ ಅರ್ಥ ಮಾಡಿಕೊಳ್ಬೇಕು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟ ಮಾಡ್ತಾವೆ. ಸಿದ್ದರಾಮಯ್ಯನವ್ರಿಗೆ ಏನಾದ್ರೂ ನಮ್ಮ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಮಾಡಿದ್ರೆ ನೀವು ಬೇರೆ ಕಡೆ ಅಸ್ಥಿರ ಮಾಡಿದಂತ ಇಲ್ಲಿ ಆಗುದಿಲ್ಲ. ಕರ್ನಾಟಕದ ಜನರು ಬುದ್ಧಿವಂತರು, ನಾವು ಕಾಂಗ್ರೆಸ್ ಕಾರ್ಯಕರ್ತರ ಸಮರ್ಥರಿದ್ದೇವೆ. ನಮ್ಮ ಸರ್ಕಾರ ಅಸ್ಥಿರಗೊಳಿಸಿದೆ, ನೀವು ಶಾಶ್ವತವಾಗಿ ಅಸ್ಥಿರ ಆಗುವಂತ ಕೆಲಸ ನಾವು ಮಾಡ್ತೇವೆ ಮಾತ್ರ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಗೌಡ. ಇವತ್ತು ನಿರ್ಮಾಣಗೊಂಡಿರುವಂತ ಒಂದು ರೀತಿಯ ಗೊಂದಲಮಯ ವಾತಾವರಣಕ್ಕೆ ಕಾರಣಕರ್ತರಾದಂಥ ರಾಜ್ಯದ ರಾಜ್ಯಪಾಲರ ವಿರುದ್ಧವಾಗಿ ನಾವು ಇವತ್ತು ನಮ್ಮ ಪಕ್ಷದ ಆದೇಶದ ಮೇರೆಗೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ನೆ ಅಶೋಕ್ ಕುಮಾರ್ ರೈ ಅವರಿದ್ದಾರೆ, 2 ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಿದ್ದಾರೆ, ಹಿರಿಯ ನಾಯಕರಾದಂಥ MS ಮಹಮ್ಮದ್ರವರು ಮತ್ತು ನಮ್ಮೆಲ್ಲ ಪಕ್ಷದ ಕಿರಿಯ ಮುಖಂಡರುಗಳೇ. ವಿಶೇಷವಾಗಿ ರಾಜ್ಯದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವಂಥ ಯಾವುದೇ ಕಾರಣಗಳಿಲ್ಲದೆ, ಯಾವುದೇ ವಿಚಾರಗಳಿಲ್ಲದೆ ಒಂದು ರೀತಿಯ ರಾಜ್ಯದಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡುವಂಥ ಕೆಲಸ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದಿಂದ ಇವತ್ತಾಗಿದೆ. ಇವತ್ತು ಇದಕ್ಕೆ ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ಇವತ್ತು ಯಾವೊಂದು ಆಪಾದನೆಯೂ ಸರಿಯಾಗಿಲ್ಲದೆ ಇವತ್ತು ಇಂತಹ ಆಪಾದನೆಗಳು ಅನೇಕ ಇದ್ರೂ ಸಹ ಕಳೆದ 1 ವರ್ಷಗಳಿಂದ ಈ ಬಿಜೆಪಿಯವರು ಮೊಸರಿನಲ್ಲಿ ಕಲ್ಲು ಹುಡುಕ್ತಾ ಇದ್ರು. ಅಂದ್ರೆ ಎಲ್ಲಿ ಸಿದ್ದರಾಮಯ್ಯ ಮತ್ತು ಈ ಸರ್ಕಾರದ ವಿರುದ್ಧ ಕಳಂಕ ತರಲಿಕ್ಕೆ ಆಗ್ತದೆ ಅಂತ ಹೇಳುವ ಪ್ರಯತ್ನವನ್ನು ಮಾಡಿ ಮೈಸೂರಿನ ಒಂದು ಪ್ರಕರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟ ಪ್ರಕಾರ ಅವರ ಜಮೀನು ಇವತ್ತು ಮೂಡಕ್ಕೆ ಹೋಗಿದೆ. ಅದರ ಬದಲಾಗಿ ಅವರಿಗೆ ಕೊಟ್ಟಿದ್ದಾರೆ ಹೊರತು ಅವರಿಗೆ ಉಚಿತವಾಗಿ ಏನು ಕೊಡಲಿಲ್ಲ. ಅವರ ಜಮೀನನ್ನು ಮೂಡಕ್ಕೆ ಸ್ವಾಧೀನಪಡಿಸಿದ ಜಮೀನಿಗೆ ಬದಲಾಗಿ ಇವತ್ತು ಅವರಿಗೆ 50% ಬೇರೆ ಜಮೀನನ್ನು ಕೊಟ್ಟಿರುವಂಥದ್ದು ಹೊರತು ಅವರು ಯಾವುದೇ ಕಾರಣದಲ್ಲಿ ಅವರ ಜೀವಮಾನದಲ್ಲಿ ಇಷ್ಟರ ತನಕ ಕಳೆದ ಬಾರಿ ಮುಖ್ಯಮಂತ್ರಿ ಆಗುವಾಗ ಮತ್ತು ಇಂದಿನ ಇಷ್ಟು ಬಾರಿ 13 ಬಾರಿ ಇವತ್ತು ಬಜೆಟ್ ಮಂಡಿಸುವಾಗಲೂ ಒಂದು ಆಪಾದನೆ ಇಲ್ಲದಂತ ನಾಯಕ ಕರ್ನಾಟಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ದೇಶದಲ್ಲೇ ಇತಿಹಾಸದ ಒಬ್ಬ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ನಾವು ಈಗಾಗಲೇ ಒಂದು ಗ್ಯಾರಂಟಿ ಯೋಜನೆ ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ನಾವು ಈಗಾಗಲೇ ಉಲ್ಲೇಖ ಮಾಡಿದಂತೆ 149.48 ಕೋಟಿ ರೂಪಾಯಿಗಳನ್ನು ಈಗಾಗಲೇ 5 ಗ್ಯಾರಂಟಿಗಳ ಮೂಲಕ ಸಾಮಾನ್ಯ ಜನರಿಗೆ ಮುಟ್ಟಿಸುವಂತ ಕೆಲಸ ಆಗಿದೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯವೈಖರಿ. ಅದೇ ರೀತಿ ಇಡೀ ರಾಜ್ಯದಲ್ಲಿ ನಾವು ಉಲ್ಲೇಖ ಮಾಡುವುದಿದ್ರೆ ವರ್ಷಕ್ಕೆ 60,000 ಕೋಟಿ ರೂಪಾಯಿ, 5 ವರ್ಷ ಆಗುವಾಗ 3 ಲಕ್ಷ ಕೋಟಿ, 1 ವರ್ಷದ ಇಡೀ ಬಜೆಟ್ ಅನ್ನು ಜನಸಾಮಾನ್ಯರಿಗೆ ಕೊಡುವಂತ ಮುಖ್ಯಮಂತ್ರಿಗಳಿದ್ರೆ ಅದು ಇಡೀ ಭಾರತದಲ್ಲೇ ಇತಿಹಾಸ ನಿರ್ಮಾಣ ಮಾಡಿದ ಮುಖ್ಯಮಂತ್ರಿಗಳು. ಅಂತವರ
ಅವರ ಮೇಲೆ ಇವತ್ತು ಇವರಿಗೆ ಅಧಿಕಾರಕ್ಕಾಗಿ ಇನ್ನೊಮ್ಮೆ ನಾವು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡ್ಲಿಕ್ಕೋಸ್ಕರ ಇವತ್ತು ಅವರ ಮೇಲೆ ಆಪಾದನೆ ಮಾಡಿ ಯಾವುದೇ ಕಾರಣಗಳಿಲ್ಲದೆ ಯಾವುದೇ ಸರಿಯಾದ ಪುರಾವೆಗಳಿಲ್ಲದೆ ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ಜಾರ್ಖಂಡ್ ಮತ್ತು ದೆಹಲಿಯಲ್ಲಿ ಇದನ್ನೇ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಸಹ 2 ಮುಖ್ಯಮಂತ್ರಿಗಳನ್ನು ಒಮ್ಮೆ ಜೈಲಿಗೆ ಕಳುಹಿಸುವಂತದ್ದು, ಮತ್ತೊಮ್ಮೆ ಅವರನ್ನು ಏನಾದರೂ ಅಧಿಕಾರದಿಂದ ಇಳಿಸುವಂತದ್ದು, ಅದೇ ರೀತಿ ಈ ದೇಶದ ಎಲ್ಲೆಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಶಾಸಕರನ್ನು ಖರೀದಿ ಮಾಡುವಂತದ್ದು, ಹಿಂದಿನ ಬಾರಿಯೂ ಅವರು ಮಾಡಿದ್ದನ್ನು ಮತ್ತೊಮ್ಮೆ ಮಾಡುವಂತ ಪ್ರಯತ್ನ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಅದು ನಡೆಯುವುದಿಲ್ಲ. 136 ಶಾಸಕರು ಕಾಂಗ್ರೆಸ್ ಅಲ್ಲಿರುವಾಗ ಇವರ ಆಟ ನಡೆಯೋದಿಲ್ಲ ಅಂತ ಆದಾಗ ಇವತ್ತು ಕೇಂದ್ರ ಸರ್ಕಾರದ ಮೂಲಕ ಮೋದಿ ಮತ್ತು ಅಮಿತ್ ಶಾ ಅವರ ಮೂಲಕ ಇವತ್ತು ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಇಷ್ಟು ಒಳ್ಳೆಯ ಅಧಿಕಾರ ಆಡಳಿತ ಕೊಡ್ತಾ ಇರುವಂತ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಒಳ್ಳೆಯ ಯಾವುದೇ ಭ್ರಷ್ಟಾಚಾರ ಮತ್ತು ಇತ್ತೀಚಿನ ಭ್ರಷ್ಟಾಚಾರ ಇದ್ರೂ ಸಹ ಇವರು ಕಳಂಕ ಲೇಪಿಸಿದಂತ ಭ್ರಷ್ಟಾಚಾರದ ಆಪಾದನೆಗಳು ಬಿಟ್ರೆ ಇವರ ಅತ್ಯಂತ ಅನೇಕ ಆಪಾದನೆಗಳು ಅವರ ಮೇಲೆ ಇದೆ. ಇದೆಲ್ಲವೂ ತನಿಖೆ ಆಗ್ಬೇಕಾಗಿದೆ. ಇದೆಲ್ಲವೂ ತನಿಖೆ ಆದ್ರೆ ಇವರೆಲ್ಲ ಬಂಡವಾಳ ಹೊರಗೆ ಬರ್ತದೆ. ನಮ್ಮವರು ಆಗಾಗ್ಲೇ ಹೇಳ್ತಾರೆ ಹೊರತು ಮಾಡುವುದಿಲ್ಲ. ಯಾಕಂತೇಳಿ ನಮ್ಮ ಕಾರ್ಯಕರ್ತರ ಪ್ರಶ್ನೆ, ಅವರ ಮೇಲೆ ಏನೆಲ್ಲ ಆಪಾದನೆಗಳಿದೆ ಮಂತ್ರಿಗಳ ಮೇಲೆ ಎಲ್ಲವನ್ನು ಹೊರಗೆ ತರಬೇಕು. ಅವರನ್ನೆಲ್ಲ ಜೈಲಿಗೆ ಕಳುಹಿಸಿದ್ರೆ ಎಲ್ಲ ಇವರ ಆಟ ಎಲ್ಲ ನಿಲ್ತದೆ. ಇವರು ಹೇಳ್ತಾರೆ, ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇವರ ಮೇಲೆ ಬಹಳ ದೊಡ್ಡ ದೊಡ್ಡ ಆಪಾದನೆಗಳು ಕಳೆದ ಅವಧಿಯಲ್ಲಿ ಇದೆ, ಮುಂದಿನ ದಿನಗಳಲ್ಲಿದೆ. ಅದೆಲ್ಲವನ್ನು ನಾವು ಮುಂದಿನ ದಿನಗಳಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರು ನಾವು ನಮ್ಮ ಪಕ್ಷದ ನಾಯಕರಿಗೆ, ನಮ್ಮ ಪಕ್ಷದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಅವರೆಲ್ಲ ಬಂಡವಾಳವನ್ನು ಹೊರಗೆ ತರುವ, ಯಾರು ಏನು ಆಗಿದ್ರು, ಏನೆಲ್ಲ ಮಾಡ್ತಾ ಇದ್ರು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ನಾವು ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ನಿಮ್ಮ ಪಿತೂರಿಯನ್ನು ನಿಲ್ಲಿಸಿ. ಒಂದು ವೇಳೆ ನಿಮ್ಮ ಪಿತೂರಿ ಏನಾದ್ರೂ ನಡೀತಾ ಅಂತ ಆದ್ರೆ ಈ ರಾಜ್ಯದಲ್ಲಿ ನಿರ್ಮಾಣ ಆಗುವಂತ ಅಶಾಂತಿಗೆ ನೀವೇ ಆಗ್ತೀರಾ. ನೀವು ಕೇಂದ್ರದಲ್ಲಿ ಬಲಿಷ್ಠರಾಗಿಲ್ಲ. ಇಬ್ರು ಯಾರಿದ್ರೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಹೋದ್ರೆ ನಿಮ್ಮ ಗತಿ ನಿರ್ಗತಿ ಆಗ್ತದೆ. ನಿಮ್ಮ ಗತಿ ನಿಮಗೆ ಗತಿ ಇಲ್ಲದ ಪರಿಸ್ಥಿತಿ ಆಗ್ತದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಹಿಂದಿನ ಹಾಗೆ ಅಲ್ಲ. ಇವತ್ತು ಬಿಜೆಪಿ ಸರ್ಕಾರಕ್ಕೆ ನಿಮ್ಮ ಆಟಗಳು ಹೆಚ್ಚು ದಿನ ನಡೆಯುವುದಿಲ್ಲ ಅಂತ ಹೇಳುವಂತದ್ದು ಅರ್ಥ ಮಾಡಿಕೊಂಡು ರಾಜ್ಯಪಾಲರನ್ನು ಕೂಡಲೇ ವಾಪಸ್ ಕಳುಹಿಸುವುದರ ಮೂಲಕ ಈ ಸ್ಥಿರವಾದ ಸರ್ಕಾರವನ್ನು ಉಳಿಸುವುದರ ಮೂಲಕ ಜನಸಾಮಾನ್ಯರಿಗೆ ಅವರೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಹಿತ ಉತ್ತಮವಾದ ಆಡಳಿತ ಇರುವಂತ ಈ ರಾಜ್ಯದಲ್ಲಿ ಸುಭದ್ರವಾದ ಸರ್ಕಾರಕ್ಕೆ ಅಡೆತಡೆಗಳನ್ನು ಮಾಡುವಂತ ಕೆಲಸವನ್ನು ನಿಲ್ಲಿಸಿ ಇದಕ್ಕಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡಲಿಕ್ಕೆ ಹೊರಟಿದೆ. ಅದೇ ರೀತಿ ಇವತ್ತು ಪುತ್ತೂರಿನಲ್ಲಿಯೂ ಸಹ ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ಪ್ರತಿಭಟನೆ ಇವತ್ತು ಮಂಗಳೂರಿನಲ್ಲಿ ನಡೆದಿದೆ, ಪುತ್ತೂರಲ್ಲಿ ನಡೀತದೆ. ಮುಂದೇನಾದ್ರೂ ನಿಮ್ಮ ಈ ಕುತಂತ್ರಗಳು ಮುಂದುವರಿದಲ್ಲಿ ನಿಮ್ಮ ಆಟ ನಡೆಯೋದಿಲ್ಲ ಅಂತ ಹೇಳುವ ಸಂದೇಶವನ್ನು ಈ ಒಂದು ಪ್ರತಿಭಟನೆಯ ಮೂಲಕ ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದುಷ್ಟ ರಾಜ್ಯಪಾಲರಿಗೆ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರು, ಈ ರಾಜ್ಯದ ಜನಪ್ರಿಯ ನೇತಾರ, ರಾಷ್ಟ್ರ ಮಟ್ಟದ ನಾಯಕರು, ಹಲವಾರು ಭಾಗ್ಯಗಳ ಸರದಾರ, ಈ ರಾಜ್ಯದಲ್ಲಿ ಸಹಬಾಳ್ವೆ, ಪ್ರೀತಿ, ಸಹೋದರತೆ, ಸೌಹಾರ್ದತೆಯನ್ನು ಒಂದು ಬೆಳೆಸಿದಂಥ ನಾಯಕರಾದ ಸಿದ್ದರಾಮಯ್ಯರ ವಿರುದ್ಧ ಒಂದು ರೀತಿಯ ಪಿತೂರಿ ಮಾಡುತ್ತಿದ್ದಾರೆ. ಅವರ ಮೇಲೆ ಒಂದು ಗೂಬೆ ಕೂರಿಸುವಂತ ಕೆಲಸ ಮಾಡ್ತಿದ್ದಾರೆ. ಯಾರಂದ್ರೆ ಆ ಒಂದು ಮುದಿಗೂಬೆ ಉಂಟು, ಅವರ ಮೇಲೆ ಗೂಬೆ ಕೂರಿಸ ನಮ್ಮ ರಾಜ್ಯದ ಒಂದು ಅನಿಷ್ಟ. ಆ ಮುದಿಗೂಬೆ ಅದೇ ಯಡಿಯೂರಪ್ಪ ಮತ್ತೆ ಅವರ ಸುಪುತ್ರ. ಆ ನಂತರ ಮತ್ತೊಬ್ಬರು ಇದ್ದಾರೆ ಕುಮಾರಸ್ವಾಮಿ. ಅವರೇ ಹೇಳ್ತಿದ್ದೆ, ಯಡಿಯೂರಪ್ಪರವರೇ ಅವರ ಬಗ್ಗೆ ಹೇಳ್ತಿದ್ರು, ಅವನು ಸರ್ಪ, ನಾಗ, ಅದೊಂದು ಕರಿನಾಗ. ಅವರ ಆ ವಿಷ ಉಂಟಲ್ಲ, ಅದು ಬಿಜೆಪಿಯವರಿಗೆ ಇನ್ನು ಹಿಂದೆ ಬರ್ತದೆ. ಅವ್ರು ಕಚ್ತಾರೆ, ಇನ್ನು ಹೆಚ್ಚಿನ ದಿನ ಇಲ್ಲ. ಆ ಕರಿನಾಗ ಆ ಸತ್ಯ ಬಿಡ್ತಾರೆ. ಈಗಾಗಲೇ ಉಸುಗುಟ್ಟಿ ಆಗಿದೆ. ಎಲ್ಲಿ ಬೆಂಗಳೂರಿಂದ ಅಲ್ಲಿಗೆ ಹೋಗುವಾಗಲೇ ಪಾದಯಾತ್ರೆ, ಮೈಸೂರಿಗೆ ಪಾದಯಾತ್ರೆ ಮಾಡುವಾಗಲೇ ಬುಸುಗುಟ್ಟಿ ಆಗಿದೆ. ಏನೋ ಪ್ಯಾಚ್ ವರ್ಕ್ ಮಾಡಿ ಈಗ ಹೋಗ್ತಿದ್ದಾರೆ. ಅದು ಯಾವಾಗ ಕಚ್ತಂತ ಇಲ್ಲ, ಅದು ಶೀಘ್ರದಲ್ಲಿ ಕಚ್ತಾರೆ. ಯಾಕಂದ್ರೆ ಅವರು ಮಾಡಿದ ಪಾಪವನ್ನು ಅವರೇ ಅನುಭವಿಸುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯರಂಥ ರಾಷ್ಟ್ರ ಮಟ್ಟದ ನಾಯಕ, ಹಲವಾರು ಭಾಗ್ಯಗಳ ಸರದಾರ, ಬಡವರಿಗೆ ಒಂದು ಆಶಾಕಿರಣವಾದವರ ಬಗ್ಗೆ ಈ ರೀತಿಯ ಒಂದು ಗೂಬೆ ಕೂರಿಸ ಅಪವಾದ ಹೊರಿಸೋರು ಇನ್ನು ಯಾರು ಉದ್ಧಾರ ಆಗುದಿಲ್ಲ. ನಮ್ಮ ಭಾಷೆಯಲ್ಲಿ ಹೇಳುವುದಾಗಲಿ ಬರ್ಕತ್ ಆಗುಜಿ.
ನಿಜವಾಗಿಯೂ ಮತ್ತೆ ಈ ಕುಮಾರಸ್ವಾಮಿ ಅವರ ಮುಖ ಬೆಳಿಗ್ಗೆ ಎದ್ದು ನೋಡಿದ್ರೆ ನೀರು ಕೂಡ ಸಿಗ್ಲಿಲ್ಲ. ಅಂಥ ಒಂದು ಅನಿಷ್ಟದ ವ್ಯಕ್ತಿತ್ವ ಈ ಕುಮಾರಸ್ವಾಮಿ. ಇಂಥವರೆಲ್ಲ ಈ ನಮ್ಮ ಸಿದ್ದರಾಮಯ್ಯರ ಮೇಲೆ ಹೀಗೆಲ್ಲ ಮಾಡ್ತಾರಲ್ಲ, ಕುಮಾರಸ್ವಾಮಿ ಅವರನ್ನು ಸೇರಿಸಿ ಕೂಡ ಸರ್ಕಾರ ಮಾಡಿದ್ದಾರಲ್ಲ, ಅವರು ಉದ್ಧಾರ ಆಗಲಿಲ್ಲ. ಅದು ನಾಗ ಅಲ್ಲ, ಅದೊಂದು ಕಂದಡಿ. ನಮ್ಮ ತುಳುವಲ್ಲಿ ಹೇಳಿದ ಕಂದಡಿ ಜಾತಿ ಅಂತ. ಕಂದಡಿ ಜಾತಿಗೆ ಗುಡ್ಡಲಚ್ಚಿ ಕನ್ನಡ ನೆತ್ತರಲಚ್ಚಿ ಇಂಚಿನ ಒಂದು ಜಾತಿ ಬಂಡ ಈ ಕುಮಾರಸ್ವಾಮಿ. ಖಂಡಿತ ಈ ಕುಮಾರಸ್ವಾಮಿಯನ್ನು ಸೇರಿಸಿಕೊಂಡು ಇವರು ಸರ್ಕಾರ ಕೇಂದ್ರದಲ್ಲಿ ಮಾಡಿದಾರಲ್ಲ, ಇಲ್ಲಿ ಕೂಡ ಹೊಂದಾಣಿಕೆ ಮಾಡಿದಾರಲ್ಲ. ಈ ಬಿಜೆಪಿ ಅವರಿಗೆ ಬೇರೆ ಅನಿಷ್ಟ ಬೇಕಾಗಿಲ್ಲ, ಕುಮಾರಸ್ವಾಮಿಯ ಸಾಕು. ಖಂಡಿತ ನಾವು ಹೋರಾಟ ಮಾಡಬೇಕು. ನಾವು ಇಲ್ಲಿಗೆ ನಿಲ್ಬಾರ್ದು. ಇನ್ನು ಅವರು ಹೇಳ್ತಾರೆ, ಖಂಡಿತ ಯಾವಾಗ ಸಿದ್ದರಾಮಯ್ಯರ ವಿರುದ್ಧ ಇವೆಲ್ಲ ಪಿತೂರಿ ಮಾಡ್ತಾರ, ಈ ರಾಜ್ಯದಲ್ಲಿ ದೊಂಬಿ ಅರಾಜಕತೆ ಮೂಡುವಂತಹ ಸಾಧ್ಯತೆ ಉಂಟು. ಅದನ್ನು ಕಾಂಗ್ರೆಸ್ನ ಮೇಲೆ ಅದು ಹೊರಿಸುವುದು ಬೇಡ. ಖಂಡಿತ ಸಿದ್ದರಾಮಯ್ಯರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಹಲವಾರು ಕೋಟ್ಯಾನುಕೋಟಿ ಸಿದ್ದರಾಮಯ್ಯರ ಅಭಿಮಾನಿಗಳು ರಸ್ತೆಗಿಳಿದು ದೊಂಬಿಗಿಳಿದು ಅರಾಜಕತೆ ಮಾಡುವಂತ ಪರಿಸ್ಥಿತಿ ಉಂಟು. ಖಂಡಿತ ಕೂಡಲೇ ಮರುಪರಿಶೀಲನೆ ಮಾಡಿ ಈ ರಾಜ್ಯಪಾಲರನ್ನು ಈ ರಾಜ್ಯದಿಂದಲೇ ಎತ್ತಂಗಡಿ ಮಾಡ್ಬೇಕಂತ ಹೇಳ್ತಾ ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಕುಮಾರಸ್ವಾಮಿಗೆ ಆತ್ಮೀಯ ಬಂಧುಗಳೇ, ಇವತ್ತಿನ ಪರಿಸ್ಥಿತಿ ನಮಗೆಲ್ಲರಿಗೂ ಗೊತ್ತಿದೆ. ಕಳೆದ 2023 ಮೇಯಲ್ಲಿ ನಡೆದ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಅಭೂತಪೂರ್ವವಾದ ಗೆಲುವು 136 ಸಿಕ್ಕಿದಾಗಲೇ ಅವರಿಗೆ ಒಂದು ಮಾನಸಿಕ ಹಿಂಸೆಯಾಗಿ ಆಗಿದೆ. ತದನಂತರದ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಈ ಸರ್ಕಾರ ಮತ್ತಷ್ಟು ಬಲಿಷ್ಠವಾಗಿದೆ. ಜೊತೆಗೆ ಎಲ್ಲ ಕಾರ್ಯಕರ್ತರು ಮತ್ತು ನಾಗರಿಕರು ಈ ಸರ್ಕಾರವನ್ನು ಬೆಂಬಲಿಸುವಂತಹ ವ್ಯವಸ್ಥೆಗೆ ಕೈ ಜೋಡಿಸಿದ್ದಾರೆ. ಇದರಿಂದಾಗಿ ಈ ಸರ್ಕಾರವನ್ನು ಯಾವುದೇ ರೀತಿಯಲ್ಲಾದರೂ ಬೀಳಿಸಬೇಕು. ಮುಂದೆ ಚುನಾವಣೆಗಳು ಬರ್ತಾ ಇವೆ. ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇದೆ, ಒರಿಸ್ಸಾದಲ್ಲಿ ಆಗ್ತದೆ. ಈ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಆಗಿದ್ರೆ ಕಾಂಗ್ರೆಸ್ ಅನ್ನು ನಿಷ್ಕ್ರಿಯಗೊಳಿಸಬೇಕು, ಕಾಂಗ್ರೆಸ್ ಸರ್ಕಾರವನ್ನ ಮುಗಿಸಬೇಕು ಅನ್ನೋ ನಿಟ್ಟಿನಿಂದ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರಿಗೆ ಏನಾದರೂ ಒಂದು ನೆಪ ಹೇಳಿ ಅವರನ್ನು ಬೀಳಿಸುವಂತ ಕೆಲಸ ಮಾಡಬೇಕು ಅನ್ನೋ ಹುನ್ನಾರವನ್ನು ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಗವರ್ನರ್ ಅನ್ನ ಕೇಂದ್ರ ಸರ್ಕಾರ ನೇಮಿಸ್ತದೆ. ಯಾವುದೋ ಒಬ್ಬ ಹಿರಿಯ ವ್ಯಕ್ತಿಯನ್ನ, ಕೆಲಸಕ್ಕೆ ಬಾರದವರನ್ನ ಗವರ್ನರ್ ಅನ್ನಾಗಿ ಮಾಡ್ತಾರೆ. ಅವರಿಗೆ ಆ ದೇಶದ ಅವರನ್ನು ಯಾರು ಆಯ್ಕೆ ಮಾಡಿದ್ರು ಅವರೊಂದು ಋಣ ಇರ್ತದೆ. ಆ ಋಣಕ್ಕೆ ಅವ್ರು ಹೇಳಿದಾಗೆ ಕೇಳ್ತಾ ಇದ್ದಾರೆ. ಅದು ಈಗ ನಡೀತಾ ಇದೆ. ಏನು ಕೇಂದ್ರ ಸರ್ಕಾರದ ಚಿಂತನೆ ಇದೆ, ಈ ಸಿದ್ದರಾಮಯ್ಯನ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಯನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹಾಕಿದ ಈ ಪ್ರಯತ್ನ ಖಂಡಿತ ಫಲಕಾರಿಯಾಗುವುದಿಲ್ಲ. ಕೇವಲ ಒಬ್ಬ ವ್ಯಕ್ತಿ ಯಾರು ಅಬ್ರಾಮ್ ಅಂತವರು ಕೊಟ್ಟಂತ ಒಂದು ಕೇಸನ್ನ, ಆ ಅರ್ಜಿಯನ್ನ ಪರಿಶೀಲನೆ ಮಾಡಿ ಕೂಡಲೇ ಇವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಒಂದು ಕೆಲಸವನ್ನ ಗವರ್ನರ್ ಮಾಡಿದ್ದಾರೆ. ಇದು ಕೇವಲ ತನಗೆ ಅಧಿಕಾರವನ್ನು ಕೊಟ್ಟವರನ್ನು ಪುಸಲಾಯಿಸಲಿಕ್ಕೆ ಮಾಡುವಂತ ಕೆಲಸ ಆಗಿದೆ. ಇದು ಖಂಡಿತ ಒಳ್ಳೆಯ ಕೆಲಸ ಅಲ್ಲ. ಸಿದ್ದರಾಮಯ್ಯ ನಂತರ ಅವರ ಪ್ರಾಮಾಣಿಕ ಕೆಲಸ, ಅವರು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿ ಅವರ ಹೆಂಡತಿಗೆ ಅವರ ಸಹೋದರ ಕೊಟ್ಟಂತಹ ಜಾಗದಲ್ಲಿ ಅದನ್ನು ಕೂಡ ಅವರು ವಸೂಲು ಮಾಡಿದಾಗ ನಂತರ ಅದರ ಅರ್ಧದ ಭಾಗವನ್ನು ಬೇರೆ ಜಾಗದಲ್ಲಿ ಕೊಟ್ಟರು. ಆಗ ಇದ್ದದ್ದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು. ಇದರಲ್ಲಿ ಯಾವುದೇ ಸಿದ್ದರಾಮಯ್ಯನವರ ಶಿಫಾರಸು ಇಲ್ಲ, ಸಿದ್ದರಾಮಯ್ಯನವರ ಸೈನು ಇಲ್ಲ, ಬೇರೆ ಯಾವುದಿಲ್ಲ. ಆದ್ರೂ ಯಾವುದೇ ಒಂದು ಹಸ್ತಕ್ಷೇಪ ಇಲ್ಲದೆ ಸ್ವಾಭಾವಿಕವಾಗಿ ಆದಂತಹ ಆ ಒಂದು ಇದನ್ನು ನಿವೇಶನವನ್ನು ಇವತ್ತು ಭ್ರಷ್ಟಾಚಾರದ ಮೂಲಕ ಸಿದ್ದರಾಮಯ್ಯನವರ ಅಧಿಕಾರದ ಮೂಲಕ ಅಂತ ಹೇಳುವ ಮೂಲಕ ಏನೋ ಒಂದು ಸಿದ್ದರಾಮಯ್ಯನಿಗೆ ಅವಮಾನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಧಿಕ್ಕರಿಸಬೇಕು. ಸಿದ್ದರಾಮಯ್ಯರೊಟ್ಟಿಗೆ ನಾವು ಇದ್ದೇವೆ. ಈ ಸರ್ಕಾರ ಬೀಳಿಸುವಂತ ಕೆಲಸ, ಅವರ ಹುನ್ನಾರಕ್ಕೆ ನಾವು ವಿರೋಧಿಸಬೇಕು. ಕೇಂದ್ರ ಸರ್ಕಾರ ಈ ಕೂಡಲೇ ಸುಪ್ರೀಂ ಕೋರ್ಟ್ ಕೈ ಹಾಕಿ ನಮ್ಮ ಗವರ್ನರ್ ಯಾರು ಗೆಲಟ್ ಇದ್ದಾರೆ ಅವರನ್ನು ವಾಪಸ್ ಕಳಿಸುವಂತ ವ್ಯವಸ್ಥೆ ಆಗಬೇಕು ಅಂತ ಹೇಳುತ್ತಾ ನಾನು ಬೇಡಿಕೆಯನ್ನು ಇಡ್ತೇನೆ. ಧನ್ಯವಾದಗಳು. ನಮ್ಮ ನೆಚ್ಚಿನ ಗೌರವಾನ್ವಿತ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು.
ಈ ಕ್ಷೇತ್ರದಾದ್ಯಂತ ಇವತ್ತು ಭ್ರಷ್ಟಾಚಾರ ರಹಿತವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂತ ಅಶೋಕ್ ಕುಮಾರ್ ಇವರು ಮಾತಾಡ್ತಾರೆ. ಈ ರಾಜ್ಯದ ಗವರ್ನರ್, ಈ ರಾಜ್ಯದ ರಾಜ್ಯಪಾಲ, ನಮ್ಮ ನೆಚ್ಚಿನ ಶಾಸಕರು ಮಾತಾಡ್ತಾರೆ. ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರ ವಿರುದ್ಧ ಕೇಸು ದಾಖಲಿಸಲು ಅನುಮತಿ ಕೊಟ್ಟಿರುವ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಅದರ ವಿರುದ್ಧವಾಗಿ ಇಡೀ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಲ್ಲದೆ ಒಂದಷ್ಟು ಬಡವರು ಕೂಡ ಧ್ವನಿ ಎತ್ತುವಂತ ಸಮಯ ಬಂದಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಇವತ್ತು ಅದರ ವಿರುದ್ಧ ಪ್ರತಿರೋಧವನ್ನು ತೋರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇಬ್ಬರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಇದ್ದಾರೆ, ಕಾಂಗ್ರೆಸ್ನ ಎಲ್ಲ ನಾಯಕರು ಇದ್ದಾರೆ. ನಾವು ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ, ಸಮಯ ಇಲ್ಲ. ಸಿದ್ದರಾಮಯ್ಯನವರ ಬಗ್ಗೆ ಒಂದು ಎರಡು ಮಾತನ್ನು ಹೇಳಬೇಕು ಅಂತ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಇಚ್ಛಿಸ್ತೇನೆ. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ನಾವೆಲ್ಲ ಕಾರ್ಯಕರ್ತರು ಇದ್ದಾರೆ. ಬಿಜೆಪಿ ಪಕ್ಷದವರು ಒಂದು ಚಿಕ್ಕ ವಿಚಾರ ಇದ್ರೆ ಅದಕ್ಕೆ ಪ್ರತಿಭಟನೆ ಮಾಡಿ ಮನೆ ಮನೆಗೆ ಹೋಗಿ ತಿಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಕೂಡ ನೀವೆಲ್ಲ ಕಾರ್ಯಕರ್ತರಿದ್ದೀರಿ, ನಾವು ಕೂಡ ನಮ್ಮ ವಿಚಾರಗಳನ್ನು ಸಿದ್ದರಾಮಯ್ಯನವರ ವಿರುದ್ಧ ಏನು ಕೇಸು ದಾಖಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರನ್ನು ಸಿಬಿಐಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆಯನ್ನು ಪ್ರತಿ ಜನರಿಗೆ ತಿಳಿಸುವಂತ ಪ್ರಯತ್ನ ಇಲ್ಲಿ ನಾವು ಹೋರಾಟ ಮಾಡಿದರೆ ಸಾಕಾಗ್ಲಿಕ್ಕಿಲ್ಲ. ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ತಮ್ಮ ವಾರ್ಡಿನಲ್ಲಿ, ತಮ್ಮ ಬೂತಿನಲ್ಲಿ, ತಮ್ಮ ಇಚ್ಛಿಸುವವರಿಗೆ ಎಲ್ರಿಗೂ ಇದನ್ನು ತಿಳಿಸುವ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ, ನೀವು ಗೊತ್ತಿರ್ಬೋದು, ನಮ್ಮ ನೀಟ್ ಒಂದು ಎಕ್ಸಾಮ್ ಆಯಿತು, ಮೆಡಿಕಲ್ ಕಾಲೇಜಿದು ಒಂದು ನೀಟಲ್ಲಿ ಪ್ರಶ್ನಾ ಪತ್ರಿಕೆ ಲೀಕ್ ಆಯಿತು. ಯಾರು ಕೂಡ ಮಾತಾಡಲಿಲ್ಲ. ನಾವು ಹೋರಾಟನೂ ಕಡಿಮೆ ಇತ್ತು. ಬಿಜೆಪಿಯವರು ಸುಮ್ಮನೆ 1,000 ಕೋಟಿಯ ಹಗರಣ ಇತ್ತು, ಸುಮ್ಮನೆ ಇದ್ರು. ಎಲ್ಲಿಯೂ ಆಗಲಿಲ್ಲ, ಒಂದೆರಡು ಕಡೆ ಪ್ರತಿಭಟನೆ ಆಗಿದೆ. ಇದೇ ಎಲ್ಲಾದ್ರೂ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಂತ ಇದ್ರೆ ರಸ್ತೆಯಲ್ಲಿ ಕೂರ್ದು ಹೋರಾಟ ಮಾಡ್ತಾ ಇದ್ರು, ಮನೆ ಮನೆಗೆ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ರು. ಇವತ್ತು ಏನಾದ್ರೂ ರಾಜ್ಯದಲ್ಲಿ ಬೇರೆ ಬಿಜೆಪಿಯೇತರ ಸರ್ಕಾರ ಇದ್ದಲ್ಲಿ, ಈಗ ಯಾವುದಾದ್ರೂ ಒಂದು ವಿಚಾರಗಳಿದ್ರೆ ಅಲ್ಲಿ ಹೋರಾಟವನ್ನು ಮಾಡಿ ಎಲ್ಲ ವಿಚಾರಗಳಲ್ಲೂ ಹೋರಾಟ ಮಾಡ್ತಾರೆ. ಸಿದ್ದರಾಮಯ್ಯನವರು ಹೇಗಿದ್ದಾರೆ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಗ್ತಾ ಇದೆ. 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ಯಶಸ್ವಿಯಾಗಿ ಅದನ್ನು ನಿರ್ವಹಣೆ ಮಾಡುವಂತಹ ಕೆಲಸಗಳಾಗಿದೆ. ನಾನು ಒಂದು ದಿವಸ ಸಿದ್ದರಾಮಯ್ಯನವರ ಹತ್ರ ಕೇಳಿದ್ದೀವಿ, ನಾವು ಈ ಭಾಗ್ಯ, ಅನ್ನ ಭಾಗ್ಯ ಎಲ್ಲ ಗ್ಯಾರಂಟಿಗಳಿದೆ ಮುಖ್ಯಮಂತ್ರಿಗಳೇ, ಇದು ಕೊಡಬೇಕು ಅಂತ ನಿಮಗೆ ಯಾಕೆ ಗೊತ್ತಾಯಿತು? ಯಾಕೆ ಇದರ ಹಿಂದಿರುವ ಒಂದು ಆಲೋಚನೆಗಳು ಏನು ಅಂತ ನಾವು ಕೇಳಿದ್ದೀವಿ. ಅವ್ರು ಹೇಳಿದರು, ನಾನು ಹಿಂದೆ ಚಿಕ್ಕವನಿರುವಾಗ ನಮ್ಮ ಮನೆಯಲ್ಲೇ ಭಾರಿ ಕಷ್ಟದಲ್ಲಿ ನಾವು ಓದಿದ್ದು. ಆ ನಂತರ ನಮ್ಮ ಮನೆಗೆ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಮನೆ ಇತ್ತು. ನಮ್ಮ ಮನೆಗೆ ಊರಿನವರೆಲ್ಲ ಬಂದು ವಾರದಲ್ಲಿ ಒಂದು ದಿವಸ ಅವರಿಗೆ ನಾವು ಅನ್ನ ಕೊಡ್ತಾ ಇದ್ವಿ. ಒಂದು ಮುಷ್ಟಿ ಅನ್ನವನ್ನು ಅವರಿಗೆ ಕೊಡ್ತಾ ಇದ್ದೀವಿ, ಅದನ್ನು ತಕೊಂಡು ಹೋಗ್ತಾ ಇದ್ರು. ನಾನು ನೋಡ್ತಾ ಇದ್ದೆ ಬಾಲಕನಾಗಿರುವಾಗ. ನನಗೆಲ್ಲಾದ್ರೂ ಯೋಗ ಬಂದ್ರೆ ಇವರಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕಂತ ನನಗೊಂದು ಆಸೆ ಇತ್ತು. ಅದಕ್ಕಾಗಿ ಅನ್ನಭಾಗ್ಯವನ್ನು ಮಾಡಿದೆ. ಈಗ ಬಿಜೆಪಿ ಅವರಿಗೆ ಏನಾಗಿದೆ? 5 ಗ್ಯಾರಂಟಿಗಳು. ಬಿಜೆಪಿ ಬಿಟ್ಟು ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ಬಿಜೆಪಿ ಬಿಟ್ಟು ಎಲ್ಲ ಕಾಂಗ್ರೆಸ್ಸಿನ ಕಡೆ ನಡೆ ಆಗ್ತಾ ಇದೆ. ಇದನ್ನು ಸಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ. ಇದನ್ನು ಇವರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ. ಸಿದ್ದರಾಮಯ್ಯನವರನ್ನು ಹೀಗೆ ಬಿಟ್ರೆ ಇನ್ನು ನಮಗೆ ಉಳಿಗಾಲ ಇಲ್ಲ, ಏನಾದ್ರೂ ಇದೆಯಾ ಅಂತ ಹುಡುಕ್ತಾ ಇದ್ದಾರೆ. ಅದಕ್ಕಾಗಿ ಈ ಮೂಡದ ಕೇಸನ್ನು ಇಟ್ಕೊಂಡು ಬಂದಿದ್ದಾರೆ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ. ಮೂಡದ ಕೇಸಿನಲ್ಲಿ ಏನಿದೆ? ನೀವು ಸ್ವಲ್ಪ ನಾವು ಕಾರ್ಯಕರ್ತರು ಆಲೋಚನೆ ಮಾಡಬೇಕು. ಹಾಗಾದ್ರೆ ಮುಖ್ಯಮಂತ್ರಿ ಆದವರು ಯಾರು ಕೂಡ ಹೆಂಡತಿಗೆ ಒಂದು ಸೈಟ್ ಕೊಡ್ಲಿಕ್ಕಿಲ್ವಾ? ಅಲ್ಲ, ಅವ್ರು ಮುಖ್ಯಮಂತ್ರಿ ಆಗಿದ್ರ? ಈಗ ನಾನು ಶಾಸಕನಾಗಿದ್ದೆ, ನನ್ನ ಹೆಂಡತಿಗೆ ನಾನು ಬಂಗಾರ ತೆಗೆದುಕೊಡ್ಲಿಕ್ಕಿಲ್ವಾ? ಅವಳ ಹತ್ರ ಒಂದು ಸೈಟ್ ಮನೆ ಕಟ್ಟಲಿಕ್ಕಿಲ್ಲ. ನಾನು ಮನೆ ಕಟ್ತಾ ಇದ್ದೀನಿ ಸ್ವಾಮಿ, ಒಂದು ದೊಡ್ಡ ಮನೆ ಕಟ್ತಾ ಇದ್ದೀನಿ. ನೀನು ಮಾಧ್ಯಮದವರು ನಾಳೆ ಶಾಸಕನಾಗ ಮೇಲೆ ಕಟ್ಟಿದ್ರು ಅಂತ ಹೇಳಬೇಡಿ, ಅದನ್ನು ಜನಗಳು. ನಾನು ಮೊದಲೇ ಹೇಳಿದ್ದೀನಿ, 4 ವರ್ಷ ಆಯ್ತು ಕಟ್ಟಲಿಕ್ಕೆ ಶುರು ಮಾಡಿ.
ಈ ಜನ ಹೇಗೆ ಬೇಕಿದ್ರು ಬಿಜೆಪಿ ಅವರು ಹೇಗೆ ಬೇಕಿದ್ರು ತಿರುಗಿಸ್ತಾರೆ. ನಾಳೆ ಗೃಹ ಪ್ರವೇಶಕ್ಕೆ ಅವರೇ ಮಾಡ್ತಾರೆ. ಅಶೋಕ್ ರೈಗಳು ಕೋಟಿ ಗಟ್ಟಲೆ ದುಡ್ಡು ಮನೆ ಕಟ್ತಾರೆ ಅಂತ ಹೇಳ್ಬೋದು. ಇವರು ಈ ರೀತಿ ಚಂದತೆ ಅವರು. ಈಗ ಮೂಡದಲ್ಲಿ ಏನು ಸೈಟ್ ಕೊಟ್ಟಿದ್ದಾರೆ, ಅವರ ಅಣ್ಣನಿಗೆ ಸಿಕ್ಕಿರುವಂತಹ ಜಾಗದಲ್ಲಿ ಅವರ ತಂಗಿಗೆ ಕೊಟ್ಟು ತಂಗಿಗೆ ಸೈಟ್ ಸಿಕ್ಕಿರುವಂತದ್ದು 50%. ಇವ್ರದ್ದೇನು ಹಸ್ತಕ್ಷೇಪ ಇದೆ ಇದರಲ್ಲಿ ಏನಿಲ್ಲ. ಇವ್ರದ್ದು ಒಂದೇ ಒಂದು ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ರೆ ಕೇಸು ಮಾಡ್ಲಿಕ್ಕೆ ಅನುಮತಿ. ಅದು ಒಬ್ಬ 420 ಕೊಟ್ಟಿರೋದು, ಒಬ್ಬ 420 ಕೇಸ್ ಕೊಟ್ಟಿರೋದನ್ನು ರಾಜ್ಯಪಾಲರು ಕೊಡಬೇಕಾದ್ರೆ ಪರಿಸ್ಥಿತಿ ಎಲ್ಲಿದೆ ಅಂತ ತಿಳ್ಕೊಳ್ಳಿ. ಎಲ್ಲಿದೆ? ಅಬ್ರಾಮ್ ಅನ್ನೋ ಒಬ್ಬ 420 ಅನ್ನು ಸೃಷ್ಟಿ ಮಾಡಿ ಅವರಿಂದ ಕೇಸ್ ಕೊಡಿಸಿ ಈ 3-4 ಸೈಟ್ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಹೇಳುತ್ತಿರುವಂತದ್ದು ಯಾರು ಕೂಡ ಸೈಟ್ ಪಡ್ಕೊಳ್ಬಹುದು. ಇವರು ಸರ್ಕಾರ ಇರುವಾಗಲೇ ಕೊಡ್ಬೋದು. ಕುಮಾರಸ್ವಾಮಿ ಕೂಡ ಪಡ್ಕೊಂಡಿದ್ದಾರೆ, ಅವರು ಕೂಡ ಕೇಸ್ ಮಾಡಿ, ಅವರ ಮೇಲೆ ಕೂಡ ಕೇಸ್ ಮಾಡಿ. ಈ ಗವರ್ನರ್ ಏನ್ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವರು ಏಜೆಂಟ್, ಈಗ ಇವರೆಲ್ಲ ಹೇಳಿದಾಗೆ ಏಜೆಂಟ್ ತರ ಕೆಲಸ ಮಾಡ್ತಾರೆ. ನಾನು ಹೇಳುದು ಒಂದೇ, ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಇಸ್ ಡೇಂಜರಸ್ ಪೊಸಿಷನ್ ಟು ದ ನೇಷನ್. ಯಾವಾಗಲೂ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮೇಲೆ ಯಾರಾದ್ರೂ ರಾಜಕೀಯ ಪ್ರವೇಶ ಆದ್ರೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್, ಇಡಿ, ಸುಪ್ರೀಂ ಕೋರ್ಟ್, ಇದು 3 ದೇಶದ ಮೇಲೆ ಇರುವಂತಹ ಒಂದು 3 ಅಂಗಸಂಸ್ಥೆಗಳು, ಸಂವಿಧಾನಿಕ ಅಂಗಸಂಸ್ಥೆಗಳು. ಇದನ್ನು ದುರ್ಬಳಕೆ ಮಾಡಿದ್ರೆ ಇನ್ನೊಬ್ಬ ಯಾರೋ ಬರ್ತಾರೆ, ಮುಂದಿನ ಯಾರು ಆಗ್ತಾರೆ, ಏನು ಆಗ್ತಾರೆ ಅಂತ ಗೊತ್ತಿಲ್ಲ. ಅವರು ಕೂಡ ಎಲ್ಲರನ್ನು ತಂದು ಒಳಗಾಗ್ಲಿಕ್ಕೆ ಶುರು ಮಾಡಿದ್ರೆ, ಮೋದಿ ಅವರು ಅದನ್ನು ಶುರು ಮಾಡಿದ್ದಾರೆ. ಮೋದಿ ಅಂತ ಹೇಳಿದ್ರೆ ಎಲ್ಲರೊಳಗೆ ಭಾವನೆಗಳು ಚೆನ್ನಾಗಿತ್ತು. ಶ್ರೀಮಾನ್ ನರೇಂದ್ರ ಮೋದಿ ಅವರ ಮೇಲೆ ಅಭಿಪ್ರಾಯಗಳು ಚೆನ್ನಾಗಿತ್ತು. ತಾವೇ ನೋಡಬಹುದು ವಾರಾಣಸಿಯಲ್ಲಿ ಹೇಗಾಯ್ತು. ಹೋಗ್ತಾ ಹೋಗ್ತಾ ಎಲ್ಲರನ್ನು ಒಳಗೆ ತಗೊಂಡು ಹೋಗಿ ಹಾಕೋದು, ಎಲ್ಲರ ಮೇಲೆ ಇಡಿ ರೈಡ್ ಮಾಡುದು. ನನ್ನ ಮೇಲೂ ಕೂಡ ಚುನಾವಣಾ ಸಮಯದಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ದು. ನನ್ನ ಬ್ಯಾಗಲ್ಲಿ 20,000 ರೂಪಾಯಿ ಸಿಕ್ತ ಅವ್ರಿಗೆ, ಸೀದಾ ಗತ್ತಿಕೊಂಡು ಹೋದ್ರು, ಏನು ಸಿಗಲಿಲ್ಲ. ನನ್ನ ಅಣ್ಣನ ಮನೆಗೆ ಹೋದ್ರು. ಅಣ್ಣನ ಹತ್ರ ದುಡ್ಡು ಇರಬಾರ್ದಾ? ಈಗ ನಾನು ಒಟ್ಟಿಗೆ ನಿಂತ ನನ್ನ ಹತ್ರ ಯಾರು ದುಡ್ಡು ಇರಬಾರ್ದಾ? ಈ ಬಿಜೆಪಿ ಅವರ ಕಥೆಯೇ ಇತ್ತು. ಯಾರಾದ್ರೂ ಇದು ಕಾಂಗ್ರೆಸ್ನವರಿಗೆ ಮಾತ್ರ ಅಲ್ಲ, ಬಿಜೆಪಿಯಲ್ಲಿ ಇದ್ದು ಏನಾದ್ರೂ ಸ್ವಲ್ಪ ಮಾತಾಡಿದ ಅವನನ್ನು ಒಳಗೆ ಹಾಕುವಂತ ಕೆಲಸ ಮಾಡ್ತಾರೆ. ಇದು ಇವರು ಅಲಿಗಾಲ, ಉಳಿಗಾಲಲ್ಲ ಇವರಿಗೆ. ಈ ರೀತಿ ಅವರನ್ನು ಸರ್ವನಾಶ ಮಾಡುವಂತ ಕೆಲಸವನ್ನು ಮಾಡಿ ಪಕ್ಷವನ್ನೇ ಸರ್ವನಾಶ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಎಲ್ಲರೂ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಕೈಯಿಂದ, ಕಾಂಗ್ರೆಸ್ ಸರ್ಕಾರದಿಂದ 3 ಹೊತ್ತು ಅಸಮಾಧಾನವಾಗಿ ಊಟ ಮಾಡುವಂತ ಎಲ್ಲ ಈ ರಾಜ್ಯದ ಪ್ರಜೆಗಳು ಇವತ್ತು ಒತ್ತಡದಿಂದ ವಿನಂತಿ ಮಾಡಿಕೊಳ್ಳುವುದು, ರಾಜ್ಯಪಾಲರ ಈ ನಿರ್ಧಾರ ಕಾನೂನು ಬಾಹಿರ. ಇದು ಯಾವುದೇ ಒಬ್ಬ ಕರ್ನಾಟಕದ ವ್ಯಕ್ತಿ ಇದನ್ನು ಒಪ್ಪುವಂತದ್ದಲ್ಲ. ನೀವು ಯಾವುದೇ ಏಜೆನ್ಸಿಯನ್ನು, ಅದು ಇಡಿ ಬರಲಿ, ಇನ್ಕಮ್ ಟ್ಯಾಕ್ಸ್ ಬರಲಿ, ಸಿಬಿಐ ಬರಲಿ, ಅವರನ್ನು ಇಲ್ಲಿಂದ ವಾಪಸ್ ಕಳಿಸುವಂತಹ ಕೆಲಸ ಕರ್ನಾಟಕದ ಜನ ಮಾಡ್ತಾರೆ. ದಯಮಾಡಿ ಇಲ್ಲಿ ಅಲ್ಲೋಲ ಕಲ್ಲೋಲ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಡಿ. ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನು ದುರುಪಯೋಗ ಮಾಡಿಕೊಳ್ಬೇಡಿ. ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂತಹ ಕೆಲಸವನ್ನು ಮಾಡಿ. ಸಿದ್ದರಾಮಯ್ಯನವರಿಗೆ ಮುಂದಿನ 3 ದಿವಸಗಳ ನಂತರ ಗುರುವಾರದಂದು CLP ಮೀಟಿಂಗ್ ಅನ್ನು ಕರೆದಿದ್ದಾರೆ. ನಾವು 136 ಶಾಸಕರು ಹೋಗ್ತೇವೆ. ಸಿದ್ದರಾಮಯ್ಯರ ಕೈಯನ್ನು ಗಟ್ಟಿ ಮಾಡ್ತೇವೆ. ಈ ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗೆ ಏನು ಇವತ್ತು ಊಟ ಕೊಡ್ತಾರೆ, ವ್ಯವಸ್ಥಿತವಾಗಿ ಸರ್ಕಾರವನ್ನು ನಡೆಸ್ತಾರೆ, ಅವರಿಗೆ ಎಲ್ಲರೂ ಸಹಕಾರ ಮಾಡೋ, ಪಕ್ಷಾತೀತವಾಗಿ ಅವರು ಸಹಕಾರ ಮಾಡೋ ಅವಶ್ಯಕತೆ ಇದೆ. ಆದ್ರಿಂದ ಎಲ್ಲರ ಕರ್ನಾಟಕ ರಾಜ್ಯದ ಜನರ ಒಕ್ಕರಳ ಅಭಿಪ್ರಾಯ ಒಂದ, ರಾಜ್ಯಪಾಲರು ಅವರ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು. ನಮಗೆ ಕಾನೂನಿನ ಮೇಲೆ ಗೌರವವಿದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಆದೇಶ ಬರ್ತದೆ. ಯಾರು ಬಂದ್ರು ಸಿದ್ದರಾಮಯ್ಯನನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯರ ಬಂದ ಇಡೀ ಕರ್ನಾಟಕದ ಜನತೆ ನಿಮ್ಮಲ್ಲಿ ಇದೆ, ನಿಮ್ಮ ಹಿಂದೆ ಇದೆ ಎಂಬ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಇವತ್ತು ಬಂದ ಎಲ್ಲ ಜನಪ್ರತಿನಿಧಿಗಳಿಗೆ, ಇಲ್ಲಿ ಸೇರುವಂತಹ ಪಕ್ಷದ ಕಾರ್ಯಕರ್ತರಿಗೆ, ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದವನ್ನು ಹೇಳುತ್ತಾ, ಶಾಂತ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ ಈ ವಿಚಾರವನ್ನು ಕೇಂದ್ರಕ್ಕೆ, ರಾಜ್ಯಕ್ಕೆ ತಿಳಿಸಿದಂತೆ ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೆ ವಂದನೆಗಳನ್ನು ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.
ಭ್ರಷ್ಟಾಚಾರದ ನಂಬರ್ ಒನ್ ಬಿಜೆಪಿ ಬಿಜೆಪಿ ಭ್ರಷ್ಟಾಚಾರದ ನಂಬರ್ ಒನ್ ಬಿಜೆಪಿ ಬಿಜೆಪಿ ಧಿಕ್ಕಾರ ಧಿಕ್ಕಾರ ಬಿಜೆಪಿ ರಾಜ್ಯಪಾಲರಿಗೆ ಧಿಕ್ಕಾರ ಧಿಕ್ಕಾರ ರಾಜ್ಯಪಾಲ ಗೋ ಬ್ಯಾಕ್ ಗೋ ಬ್ಯಾಕ್ ಗವರ್ನರ್ ಗೋ ಬ್ಯಾಕ್ ಧಿಕ್ಕಾರ ಧಿಕ್ಕಾರ ರಾಜ್ಯಪಾಲರಿಗೆ ಧಿಕ್ಕಾರ ಧಿಕ್ಕಾರ ಸರ್ವಾಧಿಕಾರಿ ನರೇಂದ್ರ ಮೋದಿಗೆ ಸರ್ವಾಧಿಕಾರಿ ನರೇಂದ್ರ ಮೋದಿಗೆ ಗೋ ಬ್ಯಾಕ್ ಗೋ ಬ್ಯಾಕ್ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಈ ಒಂದು ವಿಧಾನಸೌಧದ ಮಿನಿ ವಿಧಾನಸೌಧದ ತಾಲೂಕು ವಿಧಾನಸೌಧದ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಬಂಧುಗಳು ಈ ಒಂದು ಮನ್ವಂತರಗಳು ಇವತ್ತು ಆರಂಭ. ಇವತ್ತು 7 ಕೋಟಿ ಕನ್ನಡಿಗರ ಒಂದು ಆಧಾರ ಸ್ತಂಭ 5 ಗ್ಯಾರಂಟಿ ಯೋಜನೆಗಳ ಮೂಲಕ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ ಮುಖ್ಯಮಂತ್ರಿಗಳು ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಮೇಲೆ ಒಂದು ಸಣ್ಣ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಿದ್ದರೂ ಕೂಡ ಕೇಂದ್ರ ಸರ್ಕಾರದ ಇವತ್ತು ಮೋದಿ ಮತ್ತು ಸನ್ಮಾನ್ಯ ಅಮಿತ್ ಶಾ ಅವರ ಒಂದು ಕೈಗೊಂಬೆ ಆಗಿರ್ತಕ್ಕಂಥ ಸನ್ಮಾನ್ಯ ರಾಜ್ಯಪಾಲರು ಇವತ್ತು ಕೈಗೊಂಬೆಯಾಗಿ ವರ್ತಿಸಿ ಯಾವುದೇ ವಿಚಾರವನ್ನು ಪರಿಶೀಲಿಸದೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದಂತಹ ಒಂದು ಘಟನೆ ಇವತ್ತು ಈ ರಾಜ್ಯದಲ್ಲಿ ನಡೆದು ಹೋಗಿದೆ. ಇವತ್ತು ಇದಕ್ಕಾಗಿ ಒಬ್ಬ ರಾಜ್ಯಪಾಲರಾಗಿ ಸುಪ್ರೀಂ ಕೋರ್ಟ್ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವ ನೆಲೆಯಲ್ಲಿ ಪುತ್ತೂರಿನ ಇವತ್ತು ಸನ್ಮಾನ್ಯ ಹೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದ ಮೂಲಕ ಇವತ್ತು ಸನ್ಮಾನ್ಯ ಅನ್ನದಾತ ಅನ್ನಭಾಗ್ಯವನ್ನ ನೀಡಿದಂತಹ ಇವತ್ತು ಸರ್ವರಾಮಯ್ಯ ಸಿದ್ದರಾಮಯ್ಯ ಅವರ ಮೇಲೆ ಇವತ್ತು ನಾವೆಲ್ಲ ಇವತ್ತು ಸೇರಿದ್ದಾರೆ. ಕಾರ್ಯಕ್ರಮವನ್ನ ಬಂದಂತಹ ಎಲ್ಲ ಗೌರವಾನ್ವಿತರಿಗೆ, ನಮ್ಮ ನೆಚ್ಚಿನ ಶಾಸಕರಿಗೆ ಮತ್ತು ಎಲ್ಲ ಮುಖಂಡರಿಗೆ ನಾನು ಆತ್ಮೀಯ ಸ್ವಾಗತವನ್ನ ಕೋರುತ್ತಾ ಈ ಕಾರ್ಯಕ್ರಮವನ್ನ, ಈ ಪ್ರತಿಭಟನೆಯನ್ನ ಉದ್ದೇಶಿಸಿ MS ಮೊಹಮ್ಮದ್ ರವರು 2 ಮಾತುಗಳನ್ನು ಮಾತಾಡಬೇಕಂತ ಕೇಳ್ತಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆದೇಶದಂತೆ ಬೆಳಿಗ್ಗೆ ಇಡೀ ಕರ್ನಾಟಕ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಮಧ್ಯಾಹ್ನ ನಂತರ ಪ್ರತಿ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಸ್ಥಾನದಲ್ಲಿ ಬಿಜೆಪಿಯ ಕುತಂತ್ರ ರಾಜಕೀಯದ ವಿರುದ್ಧ, ಷಡ್ಯಂತ್ರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಬೇಕೆಂಬ ಆದೇಶದೊಂದಿಗೆ ಇವತ್ತು ಈ ಸಂಜೆಯ ಹೊತ್ತಿಗೆ ನಮ್ಮ ಕ್ಷೇತ್ರದ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ನಾಯಕತ್ವದಲ್ಲಿ 2 ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳ ಒಂದು ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶನ ಕೊಡ್ಲಿಕ್ಕಿರುವಂತಹ ಶಾಸಕರಾದಂಥ ನಮ್ಮೆಲ್ಲರ ನಾಯಕರ ಅಶೋಕ್ ಕುಮಾರ್ ರೈ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜಾರಾಮ್ರವರೇ, MB ವಿಶ್ವನಾಥ್ರವರೇ, ಪಕ್ಷದ ಹಿರಿಯ ಮುಖಂಡರಾದಂಥ ಕಾವು ಹೇಮನಾಥ್ ಶೆಟ್ಟಿ ಅವರೇ, ನಮ್ಮ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಉಮಾನಾಥ್ ಪೆರ್ನೆ ಅವರೇ, ಅಕ್ರಮ ಸಕ್ರಮ ಸದಸ್ಯರಾದಂಥ ಬಡಗನ್ನವರವರೇ, ಮುರಳೀಧರ್ ಅವರೇ, ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳೇ, ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ದುರ್ಬಲ ವರ್ಗದ ಸಮುದಾಯದ ಕುರುಬ ಸಮುದಾಯಕ್ಕೆ ಸೇರಿದಂತ ಒಬ್ಬ ಮಹಾನ್ ನೇತಾರ. ಸಿದ್ದರಾಮಯ್ಯನವರು
ಕಳೆದ ಅವಧಿಯಲ್ಲಿ 5 ವರ್ಷ ಆಡಳಿತವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಕೆ ಮಾಡಿ ಇವತ್ತು ಮತ್ತೆ 2ನೇ ಸಲ ಮುಖ್ಯಮಂತ್ರಿಯಾಗಿ ಈ ಒಂದು ಸಂದರ್ಭದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ಒಬ್ಬ ಕುರುಬ ಸಮುದಾಯದ ಒಬ್ಬ ಶ್ರೇಷ್ಠ ಮಹಾನ್ ರಾಜಕಾರಣಿ, ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಟ್ಟಂತ ಒಬ್ಬ ಹಿರಿಯ ಮುತ್ಸದ್ದಿ, ಇಡೀ ಭಾರತ ದೇಶದಲ್ಲಿ ಒಂದು ಅಗ್ರಗಣ್ಯ ಮುಖ್ಯಮಂತ್ರಿಯಾಗಿ ದೇಶಕ್ಕೆ ಒಬ್ಬ ಮಾದರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಬಿಜೆಪಿಯ ಕೋಮುವಾದಿಗಳು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಅವರು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆ ಒಂದು ಭಾರತೀಯ ಜನತಾ ಪಕ್ಷ ಕೋಮುವಾದಿ ಜಾತಿವಾದ ಪಕ್ಷದ ಒಟ್ಟಿಗೆ ಕೋಮುವಾದ ಜಾತಿವಾದ ಬಿಜೆಪಿಗಿಂತಲೂ ಹೆಚ್ಚಿನ ಜಾತಿಯಾಗಿ ಕೋಮುವಾದಿಯಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಸೇರಿಕೊಳ್ಳುವುದರ ಮುಖಾಂತರ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು, ಯಾವುದೇ ಹುರುಳಿಲ್ಲದ ಆರೋಪವನ್ನು ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಒಬ್ಬ ಮಾನವತಾವಾದಿಯಾಗಿ ಹೃದಯ ಶ್ರೀಮಂತಿಗೆ ಹೃದಯ ವೈಶಾಲ್ಯತೆಯ ಬಡವರ, ದುರ್ಬಲ ವರ್ಗದವರ, ಕಷ್ಟದಲ್ಲಿರುವಂತಹ ನೊಂದವರ, ಹಿಂದುಳಿದ ವರ್ಗದವರ, ಪರಿಷ್ಠ ಜಾತಿ ಪಂಗಡದ ಅಲ್ಪಸಂಖ್ಯಾತವರ ಮೇಲೆ ಅಪಾರವಾದಂತಹ ಪ್ರೀತಿಯಲ್ಲಿರುವಂತಹ ಒಬ್ಬ ಒಳ್ಳೆಯ ನೇತಾರ ಸನ್ಮಾನ್ಯ ಸಿದ್ದರಾಮಯ್ಯನವರು. ಇದನ್ನು ಸಹಿಸಲಿಕ್ಕೆ ಬಿಜೆಪಿಯವರಿಗೆ ಆಗುವುದಿಲ್ಲ. ಆದ್ದರಿಂದ ಅವರ ಶ್ರೀಮತಿಯವರು ನ್ಯಾಯಯುತವಾಗಿ ಪಡ್ಕೊಂಡಂತ ಒಂದು ರೀತಿಯ ಆ ಒಂದು ಮೂಡದ ಒಂದು ಏನಿದೆ ನಿವೇಶನ ಏನಿದೆ, ಅದಕ್ಕೆ ಬೇರೆ ಬೇರೆ ಬಣ್ಣವನ್ನು ಬಳಿಯುವಂತ ಕೆಲಸ ಇವತ್ತು ಬಿಜೆಪಿಯ ಕುತಂತ್ರಿಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರ ಪತ್ನಿ ಶ್ರೀಮತಿ ಪಾರ್ವತಿ ಅಮ್ಮನವರು, ನಮಗೆ ಅಭಿಮಾನ ಇದೆ ಅವರ ಮೇಲೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ಒಬ್ಬ ಶ್ರೀಮತಿಯವರಾಗಿ ಒಂದೇ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಾರದಂತ ಮೇಲು ವ್ಯಕ್ತಿತ್ವದ ಒಬ್ಬರು ನಮ್ಮ ಹಿರಿಯ ಸಹೋದರಿ ಶ್ರೀಮತಿ ಪಾರ್ವತಮ್ಮನವರು ಎಂಬ ಅಭಿಮಾನ ಖಂಡಿತವಾಗಿ ನನಗಿದೆ. ಇವತ್ತು 2 ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಿದ್ದರಾಮಯ್ಯ ಮಾಡಿದಾಗ ಕೂಡ 2 ಪ್ರಮಾಣ ವಚನದ ಕಾರ್ಯಕ್ರಮದಲ್ಲೂ ಕೂಡ ಸಾರ್ವಜನಿಕರ ಎದ್ದು ಬಂದು ಕೂತುಕೊಳ್ಳದ ಮುಖವನ್ನು ತೋರಿಸದ ಒಬ್ಬ ಮಹಿಳೆಯಾಗಿ ನಿಜವಾದ ರೀತಿಯಲ್ಲಿ ಒಬ್ರು ಇವತ್ತು ಇದ್ದಂತ ಒಬ್ರು ಮಹಿಳೆಯ ಶ್ರೀಮತಿ ಪಾರ್ವತಿ ಅಮ್ಮನವರು, ನಮ್ಮ ಸಿದ್ದರಾಮಯ್ಯ ಶ್ರೀಮತಿಯವರು. ಅಂತವರ ಮೇಲೆ ಗೂಬ ಕೂರಿಸುವಂತ ಕೆಲಸವನ್ನು ಇವತ್ತು ಈ ಬಿಜೆಪಿಯವರು ಮಾಡ್ತಾರೆ ಅಂತಂದ್ರೆ ನಾವು ಇವರ ಷಡ್ಯಂತ್ರ ಎಲ್ಲರೂ ಕೂಡ ವಿರೋಧ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇವತ್ತು ಸಿದ್ದರಾಮಯ್ಯರ ಒಟ್ಟಿಗೆ ನಮ್ಮ ಪಕ್ಷದ ಹೈಕಮಾಂಡ್ ದೃಢವಾಗಿ ಅವರಿಗೆ ನಿಂತುಕೊಂಡು ಬೆಂಬಲ ಕೊಡುವಂತ ಕೆಲಸವನ್ನು ಮಾಡ್ತಾ ಬಂದಿದೆ. ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು, ನಾನೊಬ್ಬ ಬಂಡೆಯಾಗಿ ಸಿದ್ದರಾಮಯ್ಯರಿಂದ ನಿಲ್ತೇನೆ ಬೇರೆ ಘೋಷಣೆ ಈಗಾಗಲೇ ಮಾಡಿದ್ದಾರೆ. 136 ಜನ ಶಾಸಕರು ಅಶೋಕ್ ಕುಮಾರ್ ಅವರನ್ನು ಸೇರಿಕೊಂಡು ಕೂಡ ಸೇರಿಸಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ನಾವು ಪಕ್ಷದ ಕಾರ್ಯಕರ್ತರು ಇದು ದೃಢವಾಗಿ, ಗಟ್ಟಿಯಾಗಿ, ಬಲಿಷ್ಠವಾಗಿ ಸಿದ್ದರಾಮಯ್ಯ ಅವರ ಒಟ್ಟಿಗೆ ನಿಲ್ಲಬೇಕಾದಂತ ಅವಶ್ಯಕತೆ ಇದೆ. ಬಿಜೆಪಿಯ ಕುತಂತ್ರ ರಾಜಕೀಯದ ವಿರುದ್ಧ ಹೋರಾಟ ಮಾಡಬೇಕಾದಂತ ಕೆಲಸ ಇವತ್ತು ಮಾಡಬೇಕಾಗಿದೆ. ಒಂದು ಮಾತು ಹೇಳ್ತಾ ಇದ್ದೇನೆ, ಬಿಜೆಪಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದ ನೈತಿಕತೆ ಏನಿದೆ? 40% ತಿಂದು ತೇಗಿದಂತ ಬಿಜೆಪಿಯವರಿಗೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡುವಂತ ನೈತಿಕತೆ ಏನಿದೆ ಅಂತೇಳಿ ಈ ಸಂದರ್ಭ ಬಿಜೆಪಿ ಇರೋದು ಉತ್ತರ ಕೊಡಬೇಕಾಗಿದೆ. ಇವತ್ತು ಕೊರೋನಾದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ಜನತೆ ಜೀವನ್ ಮರದ ಹೋರಾಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಬೇಕಾದಷ್ಟು ಕೋಟಿ 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 ಇವತ್ತು ಹಣವನ್ನು ನುಗ್ಗಿದಂತ ಬಿಜೆಪಿಯ ಕುತಂತ್ರಿಗಳು ಇವತ್ತು ನಮ್ಮ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡುವಂತ ಇವತ್ತು ನೈತಿಕತೆ ಏನಿದೆ ಅಂತ ಹೇಳಿ ಸಂದರ್ಭ ಬಿಜೆಪಿ ಸರ್ಕಾರ ಈಗ ಇದು ನಮ್ಮ ಸಿದ್ದರಾಮಯ್ಯ ಅವರು ಕಳೆದ ಅವಧಿಯಲ್ಲಿ ನಮ್ಮ ಶಾಲೆಗಳಲ್ಲಿ ಅಂಗನವಾಡಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುತ್ತಿರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಮೊಟ್ಟೆಯನ್ನು ಕೊಡಬೇಕೆಂಬ ತೀರ್ಮಾನ ಮಾಡಿದಂತಹ ಸಂದರ್ಭ. ಅದರಲ್ಲಿ ಕೂಡ ಬಿಜೆಪಿ ಸರ್ಕಾರದವರು ಆ ಮೊಟ್ಟೆ ಹಣವನ್ನು ಕೂಡ ತಿಂದು ತೇಗಿದಂತ ಇವರಿಗೆ ಏನು ಯೋಗ್ಯತೆ ಇದೆ? ಮಕ್ಕಳ ಮೊಟ್ಟೆಯನ್ನು ಕೂಡ ತಿನ್ನುವಂತ ಇವತ್ತು ಕುತಂತ್ರಿಗಳು ಇವರು ಬಿಜೆಪಿ. ಅಂತ ಹೀನ ಬಿಜೆಪಿಯವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಭ್ರಷ್ಟಾಚಾರದ ಬಗ್ಗೆ ತನಿಖೆಯಾಗಿ ಎಲ್ಲಾದರೂ ಇವತ್ತು ಆದ್ರೆ ಒಬ್ಬನೇ ಒಬ್ಬ ಬಿಜೆಪಿ ಸೆರೆಮನೆಯಲ್ಲಿ ಅಲ್ಲದೆ ಹೊರಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಸೆರೆಮನೆಯಲ್ಲಿ ಇರಬೇಕಾಗುತ್ತೆ. ಬಹುಶಃ ಸೆರೆಮನೆ ಬಿಜೆಪಿಯವರು ನಾವು ತುಂಬಿಸ್ಲಿಕ್ಕೆ ಹೋದ್ರೆ ಸೆರೆಮನೆ ಸಾಕಾಗ್ತದ ಇಲ್ಲ ಒಂದು ರೀತಿಯ ಇವತ್ತು ಒಂದು ರೀತಿಯ ಸಂಶಯ ಕೂಡ ಖಂಡಿತವಾಗಿ ನನಗೆ ಇದೆ. ನಾವು ಹೇಳಿದ್ರೆ ಹೆಸರು ಎಷ್ಟು ಹೇಳ್ಬೋದು.
ಇವತ್ತು ಶೋಭಕ್ಕ ಇದ್ದಾರೆ, ಮೊನ್ನೆ ಬಹಳ ಮಾತಾಡ್ತಾರೆ. ಶೋಭಕ್ಕ ಎಲ್ಲಿದ್ರು, ಈಗ ಏನಾಗಿದ್ದಾರೆ, ಎಷ್ಟು ಕೋಟಿ ಎಲ್ಲೆಲ್ಲಿದೆ ಅಂತ ಅವರಿಗೆ ಗೊತ್ತಿಲ್ಲ. ಇದು ಅವರೊಬ್ಬರ ಕಥೆ ಅಲ್ಲ. ಇವತ್ತು ನಮ್ಮ JDS ಅವರು ಇದ್ದಾರಲ್ಲ, ಬಹಳಷ್ಟು ಇವತ್ತು ಎಂಥದ್ದು ಬೋಧನೆ ಮಾಡುವವರು, ಇವತ್ತು ಹೇಳಬಾರ್ದು ಹಿರಿಯರು. ದೇವೇಗೌಡರು ಪ್ರಧಾನಮಂತ್ರಿ ಅವರು ಯಾರು ಮಾಡಿದ್ದು? ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. ಇಲ್ಲದ್ರೆ ದೇವೇಗೌಡರು ಪ್ರಧಾನಿ ಆಗ್ತಾರೆ. ಕಳೆದ ಅವಧಿಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಾರು ಮಾಡಿದ್ದರು? ಜಾತಿವಾದಿಗಳು ಬೇಡ ಅಂತ ಅವರಿಗೆ ಬೆಂಬಲ ಕೊಟ್ಟದ್ದು. ಬಹುಶಃ ಅವರಿಗಿಂತ ದೊಡ್ಡ ಜಾತಿವಾದಿ ಮದ್ಯವಾದಿ ಅಂತ ಅದು ಕುಮಾರಸ್ವಾಮಿ ಅಂತೇಳಿ ಈಗ ನಮಗೆ ಅರ್ಥ ಆಗಿದೆ. ಏನೇ ಇರಲಿ, ಇಂತಹ ಕುತಂತ್ರ ಯುದ್ಧ ನಾವು ಇವತ್ತು ವಿಜಯೇಂದ್ರ ಬಹಳಷ್ಟು ಮಾತಾಡ್ತಾರಲ್ಲ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು. ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ವಿಜಯೇಂದ್ರ ಅವರಿಗೆ. ಕಳೆದ ಅವಧಿಯಲ್ಲಿ ನಿಮ್ಮ ತಂದೆ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಜೈಲಿಗೆ ಹೋದ್ರಲ್ಲ, ಏನು ಕಡ್ಲೆಕಾಯಿ ಮಾರಿ ಅಥವಾ ಕಡ್ಲೆಕಾಯಿ ಕದ್ದವರು ಅಂತ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಣವನ್ನು ಲೂಟಿ ಮಾಡಿದಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪರು ಜೈಲುವಾಸ ಮಾಡಿದರು. ಇವರು ನೈತಿಕತೆ ಪಾಠ ಮಾಡ್ತಾರೆ, ಇವರು ನೈತಿಕ ಪಾಠ ಮಾಡ್ತಾರೆ. ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಎಲ್ಲವೂ ಕೂಡ ಬಿಜೆಪಿಯವರು ಮಾಡುವಂತ ರೀತಿಯ ವಿಚಾರಗಳು. ಬಹುಶಃ ಒಂದು ಯಡಿಯೂರಪ್ಪ ಜೈಲಿಗೆ ಹೋದ್ರು. ಈಗೇನಾಗಿದೆ, 82 ವರ್ಷದ ಒಬ್ಬ ವ್ಯಕ್ತಿ ಪೋಕ್ಸೋ ಕೇಸಲ್ಲಿ ಯಾವಾಗ ಜೈಲಿಗೆ ಹೋಗ್ತಾರೆ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. ಅದು ನಾಚಿಕೆ ಆಗುದಿಲ್ಲ ಇವರಿಗೆ. ಇವರು ನಮ್ಮ ಬಗ್ಗೆ ಮಾತಾಡ್ತಾರೆ. ಬಹುಶಃ ಅದನ್ನೇ ಮುಚ್ಚಾಕ ಕೆಲಸ ಮಾಡ್ತಾರೆ. ಒಬ್ರು ಹೆಣ್ಣು ಮಗಳು ಅವರ ಮಗಳ ಬಗ್ಗೆ ಮಾತಾಡಿ ಬರುವಾಗ ಮರಿಮಗಳಿರುವಂತ ಯಡಿಯೂರಪ್ಪನಿಗೆ ಇವತ್ತು ಒಬ್ಬ ಹುಡುಗಿಗೆ ಲೈಂಗಿಕ ನಾಚಿಕೆ, ಮಾನ ಮರ್ಯಾದೆ ಇಲ್ಲ, ಎಲ್ಲವನ್ನೂ ಬಿಟ್ಟಿದ್ದಾರೆ ಇವರು ಬಿಜೆಪಿಯವರು. ವಿರೋಧ ಪಕ್ಷದ ಒಬ್ಬ ನಾಯಕ ಅಶೋಕ್ ಇದ್ದಾರೆ, ವಿಧಾನಸಭೆ ಅಶೋಕ್ ಕುಮಾರ್, ಅಶೋಕ್ ಅವರಿದ್ದಾರೆ, ನಮ್ಮ ಅಶೋಕ್ ಕುಮಾರ್ ಅವರಲ್ಲ, ಸಾಮ್ರಾಟ್ ಅಶೋಕ್ ಅಶೋಕ್. ಈಗ ಅಶೋಕ್ ಕುಮಾರ್ ಅವರಿಗೆ ಗೊತ್ತಿಲ್ಲ, ನಾನು ಹೇಳ್ಬೇಕಂತಿಲ್ಲ, ಆದ್ರೆ ಅವರು ಸಾಮ್ರಾಟ್, ಏನು ಸಾಮ್ರಾಟ್ ಗೊತ್ತಿಲ್ಲ. ಅಶೋಕ್ ರವರು ಮಾತಾಡ್ತಾರೆ ಹೇಗೆ, ಸಿದ್ದರಾಮಯ್ಯ ಶೈಲಿಯಲ್ಲಿ ಮಾತಾಡುದು. ಅದು ಮಾತಾಡೋದಕ್ಕೆ ಏನು ಅಂತೇಳಿ ಅವ್ರಿಗೆ ಗೊತ್ತಿದೆ. MLA ನಾನು ಅದನ್ನು ಹೇಳ್ಬಾರ್ದು. ನಾನು ಇವತ್ತು ಹೇಳ್ತೇನೆ, ನೀವು 100 ವರ್ಷ ವಿರೋಧ ಪಕ್ಷ ಆದ್ರು, ಇನ್ನೊಂದು ಜನ್ಮ ಎತ್ತಿದ್ರು ಕೂಡ ಸಿದ್ದರಾಮಯ್ಯನವರಾಗಿ ವಿರೋಧ ಪಕ್ಷರಾಗಲಿಕ್ಕೆ ಸಾಧ್ಯವಾ? ಅಶೋಕ್ರೆ, ನೀವು ಹುಟ್ಟಿ ಬರಬೇಕು, ಮತ್ತೊಮ್ಮೆ ಹುಟ್ಟಿ ಬರಬೇಕು. ನೀವು ನಿಮ್ಮಿಂದ ಸಾಧ್ಯ ಆಗುದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಭಾರತೀಯ ಜನತಾ ಪಕ್ಷ ಕಚೇರಿ ಆಗಿದೆ. ನಮ್ಮ ರಾಜ್ಯಪಾಲರ ಕಚೇರಿ ಇದೆಲ್ಲ, ಅದು ಬಿಜೆಪಿ ಕಚೇರಿ ಆಗಿದೆ, ನರೇಂದ್ರ ಮೋದಿ ಅವರ ಕಚೇರಿ ಆಗಿದೆ, ಅಮಿತ್ ಶಾ ಅವರ ಕಚೇರಿ ಆಗಿದೆ. ಇವತ್ತು ನಮ್ಮ ಗವರ್ನರ್ ಇದ್ದಾರಲ್ಲ, ಬಿಜೆಪಿ ಏಜೆಂಟ್ ಆಗಬಾರ್ದು, ಸಂವಿಧಾನಬದ್ಧವಾಗಿ ನೀವು ಕೆಲಸ ಮಾಡಬೇಕು, ಸಂವಿಧಾನದ ವಿಧಾನದ ಪ್ರಕಾರ ನೀವು ಕೆಲಸ ಮಾಡಬೇಕು. ಮಾಡದೆ ಹೋದ್ರೆ ನಾವು ಪಕ್ಷದ ಕಾರ್ಯಕರ್ತರು ಬಿಡುವುದಿಲ್ಲ. ಕೊನೆಯದಾಗಿ ಒಂದು ಮಾತು, ಸಿದ್ದರಾಮಯ್ಯರನ್ನು ಏನಾದ್ರೂ ಮುಟ್ಟಿದ್ರೆ ನಾವು ಬಿಜೆಪಿಯವರನ್ನು ನಾವು ಸರಿಯಾಗಿ ನಾವು ಕೂಡ ಬಿಡುವುದಿಲ್ಲ. ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪೀಳಿಗೆ ನಾವು ಬ್ರಿಟಿಷರ ಗುಂಡಾಟಿಗೆ ನಾವು ಹೆದರಲಿಲ್ಲ. ಕಾಂಗ್ರೆಸ್ನ ಕಾರ್ಯಕರ್ತರು ಬ್ರಿಟಿಷರ ಗುಂಡಾಟಿಗೆ ನಮ್ಮ ಹಿರಿಯರು ಕಾಂಗ್ರೆಸ್ ಹೆದರಲಿಲ್ಲ. ಮತ್ತೆ ನಿಮ್ಮ ಬಿಜೆಪಿಯರ ಲಾಠಿಯಾಟಿಗೆ ಜಗ್ಗುವಂತ ಕಾರ್ಯಕರ್ತರು ನಾವಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಅದೇ ಹಿರಿಯರು ಕಾಂಗ್ರೆಸ್ ಮಹಾತ್ಮ ಗಾಂಧಿ ಅವರ ಪೀಳಿಗೆಯವರು ನಾವು. ಆ ರಕ್ತ ನಮ್ಮಲ್ಲಿ ಕೂಡ ಇದೆ. ಅಹಿಂಸಾ ತತ್ವ ನಾವು ಇದ್ದೇವೆ, ಸಹಿಸಿಕೊಳ್ಳುತ್ತೇವೆ. ಎಲ್ಲಿಯರಿಗೆ ಸಹಿಸ್ತೇವೆ ಅಂತ ಹೇಳಿದ್ರೆ ಅದಕ್ಕೊಂದು ಒಂದು ವಿಧಿ ಇದೆ, ಮಿತಿ ಇದೆ. ಮಿತಿ ತಪ್ಪಿದರೆ ನಮ್ಮ ಮಿತಿ ಕೂಡ ತಪ್ಪುತ್ತದೆ ಅಂತ ಬಿಜೆಪಿ ಅರ್ಥ ಮಾಡಿಕೊಳ್ಬೇಕು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟ ಮಾಡ್ತವೆ. ಸಿದ್ದರಾಮಯ್ಯನವ್ರಿಗೆ ಏನಾದ್ರೂ ನಮ್ಮ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಮಾಡಿದ್ರೆ ನೀವು ಬೇರೆ ಕಡೆ ಅಸ್ಥಿರ ಮಾಡಿದಂತೆ ಇಲ್ಲಿ ಆಗುದಿಲ್ಲ. ಕರ್ನಾಟಕದ ಜನರು ಬುದ್ಧಿವಂತರು, ನಾವು ಕಾಂಗ್ರೆಸ್ ಕಾರ್ಯಕರ್ತರ ಸಮರ್ಥರಿದ್ದೇವೆ. ನಮ್ಮ ಸರ್ಕಾರ ಅಸ್ಥಿರಗೊಳಿಸಿದೆ, ನೀವು ಶಾಶ್ವತವಾಗಿ ಅಸ್ಥಿರ ಆಗುವಂತ ಕೆಲಸ ನಾವು ಮಾಡ್ತೇವೆ ಮಾತ್ರ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಗೌಡ. ಇವತ್ತು ನಿರ್ಮಾಣಗೊಂಡಿರುವಂತ ಒಂದು ರೀತಿಯ ಗೊಂದಲಮಯ ವಾತಾವರಣಕ್ಕೆ ಕಾರಣಕರ್ತರಾದಂಥ ರಾಜ್ಯದ ರಾಜ್ಯಪಾಲರ ವಿರುದ್ಧವಾಗಿ ನಾವು ಇವತ್ತು ನಮ್ಮ ಪಕ್ಷದ ಆದೇಶದ ಮೇರೆಗೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ.
ಈ ಪ್ರತಿಭಟನೆಯಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ನೆ ಅಶೋಕ್ ಕುಮಾರ್ ರೈ ಅವರಿದ್ದಾರೆ, ಎರಡೂ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಿದ್ದಾರೆ, ಹಿರಿಯ ನಾಯಕರಾದಂಥ MS ಮಹಮ್ಮದ್ರವರು ಮತ್ತು ನಮ್ಮೆಲ್ಲ ಪಕ್ಷದ ಕಿರಿಯ ಮುಖಂಡರುಗಳೇ. ವಿಶೇಷವಾಗಿ ರಾಜ್ಯದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವಂಥ ಯಾವುದೇ ಕಾರಣಗಳಿಲ್ಲದೆ, ಯಾವುದೇ ವಿಚಾರಗಳಿಲ್ಲದೆ ಒಂದು ರೀತಿಯ ರಾಜ್ಯದಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡುವಂಥ ಕೆಲಸ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದಿಂದ ಇವತ್ತಾಗಿದೆ. ಇವತ್ತು ಇದಕ್ಕೆ ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ಇವತ್ತು ಯಾವೊಂದು ಆಪಾದನೆಯೂ ಸರಿಯಾಗಿಲ್ಲದೆ ಇವತ್ತು ಇಂಥ ಆಪಾದನೆಗಳು ಅನೇಕ ಇದ್ರೂ ಸಹ ಕಳೆದ 1 ವರ್ಷಗಳಿಂದ ಈ ಬಿಜೆಪಿಯವರು ಮೊಸರಿನಲ್ಲಿ ಕಲ್ಲು ಹುಡುಕ್ತಾ ಇದ್ರು. ಅಂದರೆ ಎಲ್ಲಿ ಸಿದ್ದರಾಮಯ್ಯ ಮತ್ತು ಈ ಸರ್ಕಾರದ ವಿರುದ್ಧ ಕಳಂಕ ತರಲಿಕ್ಕೆ ಆಗ್ತದೆ ಅಂತ ಹೇಳುವ ಪ್ರಯತ್ನವನ್ನು ಮಾಡಿ ಮೈಸೂರಿನ ಒಂದು ಪ್ರಕರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟ ಪ್ರಕಾರ ಅವರ ಜಮೀನು ಇವತ್ತು ಮೂಡಕ್ಕೆ ಹೋಗಿದೆ. ಅದರ ಬದಲಾಗಿ ಅವರಿಗೆ ಕೊಟ್ಟಿದ್ದಾರೆ ಹೊರತು ಅವರಿಗೆ ಉಚಿತವಾಗಿ ಏನು ಕೊಡಲಿಲ್ಲ. ಅವರ ಜಮೀನನ್ನು ಮೂಡಕ್ಕೆ ಸ್ವಾಧೀನಪಡಿಸಿದ ಜಮೀನಿಗೆ ಬದಲಾಗಿ ಇವತ್ತು ಅವರಿಗೆ 50% ಬೇರೆ ಜಮೀನನ್ನು ಕೊಟ್ಟಿರುವಂಥದ್ದು ಹೊರತು ಅವರು ಯಾವುದೇ ಕಾರಣದಲ್ಲಿ ಅವರ ಜೀವಮಾನದಲ್ಲಿ ಇಷ್ಟರ ತನಕ ಕಳೆದ ಬಾರಿ ಮುಖ್ಯಮಂತ್ರಿ ಆಗುವಾಗ ಮತ್ತು ಇಂದಿನ ಇಷ್ಟು ಬಾರಿ 13 ಬಾರಿ ಇವತ್ತು ಬಜೆಟ್ ಮಂಡಿಸುವಾಗಲೂ ಒಂದು ಆಪಾದನೆ ಇಲ್ಲದಂತ ನಾಯಕ ಕರ್ನಾಟಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ದೇಶದಲ್ಲೇ ಇತಿಹಾಸದ ಒಬ್ಬ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ನಾವು ಈಗಾಗಲೇ ಒಂದು ಗ್ಯಾರಂಟಿ ಯೋಜನೆ ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ನಾವು ಈಗಾಗಲೇ ಉಲ್ಲೇಖ ಮಾಡಿದಂತೆ 149.48 ಕೋಟಿ ರೂಪಾಯಿಗಳನ್ನು ಈಗಾಗಲೇ 5 ಗ್ಯಾರಂಟಿಗಳ ಮೂಲಕ ಸಾಮಾನ್ಯ ಜನರಿಗೆ ಮುಟ್ಟಿಸುವಂತ ಕೆಲಸ ಆಗಿದೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯವೈಖರಿ. ಅದೇ ರೀತಿ ಇಡೀ ರಾಜ್ಯದಲ್ಲಿ ನಾವು ಉಲ್ಲೇಖ ಮಾಡುವುದಿದ್ರೆ ವರ್ಷಕ್ಕೆ 60,000 ಕೋಟಿ ರೂಪಾಯಿ, 5 ವರ್ಷ ಆಗುವಾಗ 3 ಲಕ್ಷ ಕೋಟಿ, 1 ವರ್ಷದ ಇಡೀ ಬಜೆಟ್ ಅನ್ನು ಜನಸಾಮಾನ್ಯರಿಗೆ ಕೊಡುವಂತ ಮುಖ್ಯಮಂತ್ರಿಗಳಿದ್ರೆ ಅದು ಇಡೀ ಭಾರತದಲ್ಲೇ ಇತಿಹಾಸ ನಿರ್ಮಾಣ ಮಾಡಿದಂತ ಮುಖ್ಯಮಂತ್ರಿಗಳು. ಅಂತವರ ಮೇಲೆ ಇವತ್ತು ಇವರಿಗೆ ಅಧಿಕಾರಕ್ಕಾಗಿ ಇನ್ನೊಮ್ಮೆ ನಾವು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೋಸ್ಕರ ಇವತ್ತು ಅವರ ಮೇಲೆ ಆಪಾದನೆ ಮಾಡಿ ಯಾವುದೇ ಕಾರಣಗಳಿಲ್ಲದೆ, ಯಾವುದೇ ಸರಿಯಾದ ಪುರಾವೆಗಳಿಲ್ಲದೆ ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ಜಾರ್ಖಂಡ್ ಮತ್ತು ದೆಹಲಿಯಲ್ಲಿ ಇದನ್ನೇ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಸಹ 2 ಮುಖ್ಯಮಂತ್ರಿಗಳನ್ನು ಒಮ್ಮೆ ಜೈಲಿಗೆ ಕಳುಹಿಸುವಂತದ್ದು, ಮತ್ತೊಮ್ಮೆ ಅವರನ್ನು ಏನಾದರೂ ಅಧಿಕಾರದಿಂದ ಇಳಿಸುವಂತದ್ದು, ಅದೇ ರೀತಿ ಈ ದೇಶದ ಎಲ್ಲೆಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಶಾಸಕರನ್ನು ಖರೀದಿ ಮಾಡುವಂತದ್ದು, ಹಿಂದಿನ ಬಾರಿಯೂ ಅವರು ಮಾಡಿದ್ದನ್ನು ಮತ್ತೊಮ್ಮೆ ಮಾಡುವಂತ ಪ್ರಯತ್ನ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಅದು ನಡೆಯುವುದಿಲ್ಲ. 136 ಶಾಸಕರು ಕಾಂಗ್ರೆಸ್ ಅಲ್ಲಿರುವಾಗ ಇವರ ಆಟ ನಡೆಯೋದಿಲ್ಲ ಅಂತ ಆದಾಗ ಇವತ್ತು ಕೇಂದ್ರ ಸರ್ಕಾರದ ಮೂಲಕ ಮೋದಿ ಮತ್ತು ಅಮಿತ್ ಶಾ ಅವರ ಮೂಲಕ ಇವತ್ತು ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಇಷ್ಟು ಒಳ್ಳೆಯ ಅಧಿಕಾರ ಆಡಳಿತ ಕೊಡ್ತಾ ಇರುವಂತ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಒಳ್ಳೆಯ ಯಾವುದೇ ಭ್ರಷ್ಟಾಚಾರ ಮತ್ತು ಇತ್ತೀಚಿನ ಭ್ರಷ್ಟಾಚಾರ ಇದ್ರೂ ಸಹ ಇವರು ಕಳಂಕ ಲೇಪಿಸಿದಂತ ಭ್ರಷ್ಟಾಚಾರದ ಆಪಾದನೆಗಳು ಬಿಟ್ರೆ ಇವರ ಅತ್ಯಂತ ಅನೇಕ ಆಪಾದನೆಗಳು ಅವರ ಮೇಲೆ ಇದೆ. ಇದೆಲ್ಲವೂ ತನಿಖೆ ಆಗಬೇಕಾಗಿದೆ. ಇದೆಲ್ಲವೂ ತನಿಖೆ ಆದ್ರೆ ಇವರೆಲ್ಲ ಬಂಡವಾಳ ಹೊರಗೆ ಬರ್ತದೆ. ನಮ್ಮವರು ಆಗಾಗ್ಲೇ ಹೇಳ್ತಾರೆ ಹೊರತು ಮಾಡುವುದಿಲ್ಲ. ಯಾಕಂತೇಳಿ ನಮ್ಮ ಕಾರ್ಯಕರ್ತರ ಪ್ರಶ್ನೆ, ಅವರ ಮೇಲೆ ಏನೆಲ್ಲ ಆಪಾದನೆಗಳಿದೆ ಮಂತ್ರಿಗಳ ಮೇಲೆ ಎಲ್ಲವನ್ನು ಹೊರಗೆ ತರಬೇಕು. ಅವರನ್ನೆಲ್ಲ ಜೈಲಿಗೆ ಕಳುಹಿಸಿದ್ರೆ ಎಲ್ಲ ಇವರ ಆಟ ಎಲ್ಲ ನಿಲ್ತದೆ. ಇವರು ಹೇಳ್ತಾರೆ, ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇವರ ಮೇಲೆ ಬಹಳ ದೊಡ್ಡ ದೊಡ್ಡ ಆಪಾದನೆಗಳು ಕಳೆದ ಅವಧಿಯಲ್ಲಿ ಇದೆ, ಮುಂದಿನ ದಿನಗಳಲ್ಲಿದೆ. ಅದೆಲ್ಲವನ್ನು ನಾವು ಮುಂದಿನ ದಿನಗಳಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರು ನಾವು ನಮ್ಮ ಪಕ್ಷದ ನಾಯಕರಿಗೆ, ನಮ್ಮ ಪಕ್ಷದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಅವರೆಲ್ಲ ಬಂಡವಾಳವನ್ನು ಹೊರಗೆ ತರುವ, ಯಾರು ಏನಾಗಿದ್ರು ಏನೆಲ್ಲ ಮಾಡ್ತಾ ಇದ್ರು ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ನಾವು ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ನಿಮ್ಮ ಪಿತೂರಿಯನ್ನು ನಿಲ್ಲಿಸಿ, ಒಂದು ವೇಳೆ ನಿಮ್ಮ ಪಿತೂರಿ ಏನಾದ್ರೂ ನಡೀತಾ ಅಂತ ಆದ್ರೆ ಈ ರಾಜ್ಯದಲ್ಲಿ ನಿರ್ಮಾಣ ಆಗುವಂತ ಅಶಾಂತಿಗೆ ನೀವೇ ಆಗ್ತೀರಾ. ನೀವು ಕೇಂದ್ರದಲ್ಲಿ ಬಲಿಷ್ಠರಾಗಿಲ್ಲ. ಇಬ್ರು ಯಾರಿದ್ರೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಹೋದ್ರೆ ನಿಮ್ಮ ಗತಿ ನಿರ್ಗತಿ ಆಗ್ತದೆ. ನಿಮ್ಮ ಗತಿ ನಿಮಗೆ ಗತಿ ಇಲ್ಲದ ಪರಿಸ್ಥಿತಿ ಆಗ್ತದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಹಿಂದಿನ ಹಾಗೆ ಅಲ್ಲ. ಇವತ್ತು ಬಿಜೆಪಿ ಸರ್ಕಾರಕ್ಕೆ ನಿಮ್ಮ ಆಟಗಳು ಹೆಚ್ಚು ದಿನ ನಡೆಯುವುದಿಲ್ಲ ಅಂತ ಹೇಳುವಂತದ್ದು ಅರ್ಥ ಮಾಡಿಕೊಂಡು ರಾಜ್ಯಪಾಲರನ್ನು ಕೂಡಲೇ ವಾಪಸ್ ಕಳುಹಿಸುವುದರ ಮೂಲಕ ಈ ಸ್ಥಿರವಾದ ಸರ್ಕಾರವನ್ನು ಉಳಿಸುವುದರ ಮೂಲಕ ಜನಸಾಮಾನ್ಯರಿಗೆ ಅವರೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ
ಸ್ಪಂದಿಸುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಹಿತ ಉತ್ತಮವಾದ ಆಡಳಿತ ಇರುವಂತ ಈ ರಾಜ್ಯದಲ್ಲಿ ಸುಭದ್ರವಾದ ಸರ್ಕಾರಕ್ಕೆ ಅಡೆತಡೆಗಳನ್ನು ಮಾಡುವಂತ ಕೆಲಸವನ್ನು ನಿಲ್ಲಿಸಿ ಇದಕ್ಕಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡಲಿಕ್ಕೆ ಹೊರಟಿದೆ. ಅದೇ ರೀತಿ ಇವತ್ತು ಪುತ್ತೂರಿನಲ್ಲಿಯೂ ಸಹ ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ಪ್ರತಿಭಟನೆ ಇವತ್ತು ಮಂಗಳೂರಿನಲ್ಲಿ ನಡೆದಿದೆ, ಪುತ್ತೂರಲ್ಲಿ ನಡೀತದೆ. ಮುಂದೇನಾದ್ರೂ ನಿಮ್ಮ ಈ ಕುತಂತ್ರಗಳು ಮುಂದುವರಿದಲ್ಲಿ ನಿಮ್ಮ ಆಟ ನಡೆಯೋದಿಲ್ಲ ಅಂತ ಹೇಳುವ ಸಂದೇಶವನ್ನು ಈ ಒಂದು ಪ್ರತಿಭಟನೆಯ ಮೂಲಕ ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದುಷ್ಟ ರಾಜ್ಯಪಾಲರಿಗೆ, ರಾಜ್ಯಪಾಲರಿಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರು, ಈ ರಾಜ್ಯದ ಜನಪ್ರಿಯ ನೇತಾರ, ರಾಷ್ಟ್ರ ಮಟ್ಟದ ನಾಯಕರು, ಹಲವಾರು ಭಾಗ್ಯಗಳ ಸರದಾರ, ಈ ರಾಜ್ಯದಲ್ಲಿ ಸಹಬಾಳ್ವೆ, ಪ್ರೀತಿ, ಸೌಹಾರ್ದತೆಯನ್ನು ಒಂದು ಬೆಳೆಸಿದಂಥ ನಾಯಕರಾದ ಸಿದ್ದರಾಮಯ್ಯರ ವಿರುದ್ಧ ಒಂದು ರೀತಿಯ ಪಿತೂರಿ ಮಾಡುತ್ತಿದ್ದಾರೆ. ಅವರ ಮೇಲೆ ಒಂದು ಗೂಬೆ ಕೂರಿಸುವಂತ ಕೆಲಸ ಮಾಡ್ತಿದ್ದಾರೆ. ಯಾರಂದ್ರೆ ಆ ಒಂದು ಮುದಿಗೂಬೆ ಉಂಟು, ಅವರ ಮೇಲೆ ಗೂಬೆ ಕೂರಿಸ ನಮ್ಮ ರಾಜ್ಯದ ಒಂದು ಅನಿಷ್ಟ, ಆ ಮುದಿಗೂಬೆ ಅದೇ ಯಡಿಯೂರಪ್ಪ ಮತ್ತೆ ಅವರ ಸುಪುತ್ರ. ಆ ನಂತರ ಮತ್ತೊಬ್ಬರಿದ್ದಾರೆ ಕುಮಾರಸ್ವಾಮಿ. ಅವರೇ ಹೇಳ್ತಿದ್ದೆ, ಯಡಿಯೂರಪ್ಪರವರೇ ಅವರ ಬಗ್ಗೆ ಹೇಳ್ತಿದ್ರು, ಅವನು ಸರ್ಪ, ನಾಗ, ಅದೊಂದು ಕರಿನಾಗ. ಅವರ ಆ ವಿಷಯ ಉಂಟಲ್ಲ, ಅದು ಬಿಜೆಪಿ ಅವರಿಗೆ ಇನ್ನು ಹಿಂದೆ ಬರ್ತದೆ. ಅವ್ರು ಕಚ್ತಾರೆ, ಇನ್ನು ಹೆಚ್ಚಿನ ದಿನ ಇಲ್ಲ. ಆ ಕರಿನಾಗ ಆ ಸತ್ಯ ಬಿಡ್ತಾರೆ. ಈಗಾಗಲೇ ಬುಸುಗುಟ್ಟಿ ಆಗಿದೆ. ಎಲ್ಲಿ ಬೆಂಗಳೂರಿಂದ ಅಲ್ಲಿಗೆ ಹೋಗುವಾಗಲೇ ಪಾದಯಾತ್ರೆ, ಮೈಸೂರಿಗೆ ಪಾದಯಾತ್ರೆ ಮಾಡುವಾಗಲೇ ಬುಸುಗುಟ್ಟಿ ಆಗಿದೆ. ಏನೋ ಪ್ಯಾಚ್ ವರ್ಕ್ ಮಾಡಿ ಈಗ ಹೋಗ್ತಿದ್ದಾರೆ. ಅದು ಯಾವಾಗ ಕಚ್ತಂತ ಇಲ್ಲ, ಅದು ಶೀಘ್ರದಲ್ಲಿ ಕಚ್ತಾರೆ. ಯಾಕಂದ್ರೆ ಅವರು ಮಾಡಿದ ಪಾಪವನ್ನು ಅವರೇ ಅನುಭವಿಸೋದು. ಯಾಕಂದ್ರೆ ಸಿದ್ದರಾಮಯ್ಯರಂಥ ರಾಷ್ಟ್ರ ಮಟ್ಟದ ನಾಯಕ, ಹಲವಾರು ಭಾಗ್ಯಗಳ ಸರದಾರ, ಬಡವರಿಗೆ ಒಂದು ಆಶಾಕಿರಣವಾದವರ ಬಗ್ಗೆ ಈ ರೀತಿಯ ಒಂದು ಗೂಬೆ ಕೂರಿಸ ಅಪವಾದ ಹೊರಿಸೋರು ಇನ್ನು ಯಾರು ಉದ್ಧಾರ ಆಗುದಿಲ್ಲ. ನಮ್ಮ ಭಾಷೆಯಲ್ಲಿ ಹೇಳುವುದಾಗಲಿ ಬರ್ಕತ್ತಾಗುಜಿ ನಿಜವಾಗಿಯೂ. ಮತ್ತೆ ಈ ಕುಮಾರಸ್ವಾಮಿ ಅವರ ಮುಖ ಬೆಳಿಗ್ಗೆ ಎದ್ದು ನೋಡಿದ್ರೆ ನೀರು ಕೂಡ ಸಿಗ್ಲಿಲ್ಲ. ಅಂಥ ಒಂದು ಅನಿಷ್ಟದ ವ್ಯಕ್ತಿತ್ವ ಈ ಕುಮಾರಸ್ವಾಮಿ. ಇಂಥವರೆಲ್ಲ ಈ ನಮ್ಮ ಸಿದ್ದರಾಮಯ್ಯರ ಮೇಲೆ ಹೀಗೆಲ್ಲ ಮಾಡ್ತಾರಲ್ಲ, ಕುಮಾರಸ್ವಾಮಿಯವರನ್ನು ಸೇರಿಸಿ ಕೂಡ ಸರ್ಕಾರ ಮಾಡಿದ್ದಾರಲ್ಲ, ಅವರು ಉದ್ಧಾರ ಆಗುದಿಲ್ಲ. ಅದು ನಾಗ ಅಲ್ಲ, ಅದೊಂದು ಕಂದಡಿ. ನಮ್ಮ ತುಳುವಲ್ಲಿ ಹೇಳಿದ ಕಂದಡಿ ಜಾತಿ ಅಂತ. ಕಂದಡಿ ಜಾತಿಗೆ ಗುರ್ತಲಚ್ಚಿ ಕನ್ನಡಿ ನೆತ್ತರಲಚ್ಚಿ ಇಂಚಿನ ಒಂದು ಜಾತಿ ಬಂಡ ಈ ಕುಮಾರಸ್ವಾಮಿ. ಖಂಡಿತ ಈ ಕುಮಾರಸ್ವಾಮಿಯನ್ನು ಸೇರಿಸಿಕೊಂಡು ಇವರು ಸರ್ಕಾರ ಕೇಂದ್ರದಲ್ಲಿ ಮಾಡಿದಾರಲ್ಲ, ಇಲ್ಲಿ ಕೂಡ ಹೊಂದಾಣಿಕೆ ಮಾಡಿದಲ್ಲ. ಈ ಬಿಜೆಪಿ ಅವರಿಗೆ ಬೇರೆ ಅನಿಷ್ಟ ಬೇಕಾಗಿಲ್ಲ, ಕುಮಾರಸ್ವಾಮಿಯ ಸಾಕು. ಖಂಡಿತ ನಾವು ಹೋರಾಟ ಮಾಡಬೇಕು. ಇದು ನಾವು ಇಲ್ಲಿಗೆ ನಿಲ್ಬಾರ್ದು. ಇನ್ನು ಅವರು ಹೇಳ್ತಾರೆ, ಖಂಡಿತ ಯಾವಾಗ ಸಿದ್ದರಾಮಯ್ಯರ ವಿರುದ್ಧ ಎಲ್ಲ ಪಿತೂರಿ ಮಾಡ್ತಾರ, ಈ ರಾಜ್ಯದಲ್ಲಿ ದೊಂಬಿ ಅರಾಜಕತೆ ಮೂಡುವಂತಹ ಸಾಧ್ಯತೆ ಉಂಟು. ಅದನ್ನು ಕಾಂಗ್ರೆಸ್ನ ಮೇಲೆ ಏನು ಅದು ಹೊರಿಸುವುದು ಬೇಡ. ಖಂಡಿತ ಸಿದ್ದರಾಮಯ್ಯರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷ ಮಾತ್ರಲ್ಲ, ಹಲವಾರು ಕೋಟ್ಯಾನುಕೋಟಿ ಸಿದ್ದರಾಮಯ್ಯರ ಅಭಿಮಾನಿಗಳು ರಸ್ತೆಗಿಳಿದು ದೊಂಬಿಗಿಳಿದು ಅರಾಜಕತೆ ಮಾಡುವಂತ ಪರಿಸ್ಥಿತಿ ಉಂಟು. ಖಂಡಿತ ಕೂಡಲೇ ಮರುಪರಿಶೀಲನೆ ಮಾಡಿ ಈ ರಾಜ್ಯಪಾಲರನ್ನು ಈ ರಾಜ್ಯದಿಂದಲೇ ಎತ್ತಂಗಡಿ ಮಾಡ್ಬೇಕಂತ ಹೇಳ್ತಾ ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಆತ್ಮೀಯ ಬಂಧುಗಳೇ, ಇವತ್ತಿನ ಪರಿಸ್ಥಿತಿ ನಮಗೆಲ್ಲರಿಗೂ ಗೊತ್ತಿದೆ. ಕಳೆದ 2023 ಮೇಯಲ್ಲಿ ನಡೆದ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಅಭೂತಪೂರ್ವವಾದ ಗೆಲುವು 136 ಸಿಕ್ಕಿದಾಗಲೇ ಅವರಿಗೆ ಒಂದು ಮಾನಸಿಕ ಹಿಂಸೆಯಾಗಿ ಆಗಿದೆ. ತದನಂತರದ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಈ ಸರ್ಕಾರ ಮತ್ತಷ್ಟು ಬಲಿಷ್ಠವಾಗಿದೆ. ಜೊತೆಗೆ ಎಲ್ಲ ಕಾರ್ಯಕರ್ತರು ಮತ್ತು ನಾಗರಿಕರು ಈ ಸರ್ಕಾರವನ್ನು ಬೆಂಬಲಿಸುವಂತಹ ವ್ಯವಸ್ಥೆಗೆ ಕೈ ಜೋಡಿಸಿದ್ದಾರೆ. ಇದರಿಂದಾಗಿ ಈ ಸರ್ಕಾರವನ್ನು ಯಾವುದೇ ರೀತಿಯಲ್ಲಾದರೂ ಬೀಳಿಸಬೇಕು. ಮುಂದೆ ಚುನಾವಣೆಗಳು ಬರ್ತಾ ಇವೆ. ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇದೆ, ಒರಿಸ್ಸಾದಲ್ಲಿ ಆಗ್ತದೆ. ಈ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಆಗಿದ್ರೆ ಕಾಂಗ್ರೆಸ್ ಅನ್ನು ನಿಷ್ಕ್ರಿಯಗೊಳಿಸಬೇಕು, ಕಾಂಗ್ರೆಸ್ ಸರ್ಕಾರವನ್ನ ಮುಗಿಸಬೇಕು ಅನ್ನೋ ನಿಟ್ಟಿನಿಂದ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರಿಗೆ ಏನಾದರೂ ಒಂದು ನೆಪ ಹೇಳಿ ಅವರನ್ನು ಬೀಳಿಸುವಂತ ಕೆಲಸ ಮಾಡಬೇಕು ಅನ್ನೋ ಹುನ್ನಾರವನ್ನು ಮಾಡಿದ್ದಾರೆ.
ನಮಗೆಲ್ಲ ಗೊತ್ತಿದೆ, ಗವರ್ನರ್ ಅನ್ನ ಕೇಂದ್ರ ಸರ್ಕಾರ ನೇಮಿಸ್ತದೆ. ಯಾವುದೋ ಒಬ್ಬ ಹಿರಿಯ ವ್ಯಕ್ತಿಯನ್ನ, ಕೆಲಸಕ್ಕೆ ಬಾರದವರನ್ನ ಗವರ್ನರ್ ಅನ್ನಾಗಿ ಮಾಡ್ತಾರೆ. ಅವರಿಗೆ ಆ ದೇಶದ ಅವರನ್ನು ಯಾರು ಆಯ್ಕೆ ಮಾಡಿದ್ರು ಅವರೊಂದು ಋಣ ಇರ್ತದೆ. ಆ ಋಣಕ್ಕೆ ಅವ್ರು ಹೇಳಿದಾಗೆ ಕೇಳ್ತಾ ಇದ್ದಾರೆ. ಅದು ಈಗ ನಡೀತಾ ಇದೆ. ಏನು ಕೇಂದ್ರ ಸರ್ಕಾರದ ಚಿಂತನೆ ಇದೆ, ಈ ಸಿದ್ದರಾಮಯ್ಯನ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಯನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹಾಕಿದ ಈ ಪ್ರಯತ್ನ ಖಂಡಿತ ಫಲಕಾರಿಯಾಗುವುದಿಲ್ಲ. ಕೇವಲ ಒಬ್ಬ ವ್ಯಕ್ತಿ ಯಾರು ಅಬ್ರಾಮ್ ಅಂತವರು ಕೊಟ್ಟಂತ ಒಂದು ಕೇಸನ್ನ, ಆ ಅರ್ಜಿಯನ್ನ ಪರಿಶೀಲನೆ ಮಾಡಿ ಕೂಡಲೇ ಇವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಒಂದು ಕೆಲಸವನ್ನ ಗವರ್ನರ್ ಮಾಡಿದ್ದಾರೆ. ಇದು ಕೇವಲ ತನಗೆ ಅಧಿಕಾರವನ್ನು ಕೊಟ್ಟವರನ್ನು ಮುಸಲಾಯಿಸಲಿಕ್ಕೆ ಮಾಡುವಂತ ಕೆಲಸ ಆಗಿದೆ. ಇದು ಖಂಡಿತ ಒಳ್ಳೆಯ ಕೆಲಸ ಅಲ್ಲ. ಸಿದ್ದರಾಮಯ್ಯ ನಂತರ ಅವರ ಪ್ರಾಮಾಣಿಕ ಕೆಲಸ, ಅವರು ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿ ಅವರ ಹೆಂಡತಿಗೆ ಅವರ ಸಹೋದರ ಕೊಟ್ಟಂತಹ ಜಾಗದಲ್ಲಿ ಅದನ್ನು ಕೂಡ ಅವರು ವಸೂಲು ಮಾಡಿದಾಗ ನಂತರ ಅದರ ಅರ್ಧದ ಭಾಗವನ್ನು ಬೇರೆ ಜಾಗದಲ್ಲಿ ಕೊಟ್ಟರು. ಆಗ ಇದ್ದದ್ದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು. ಇದರಲ್ಲಿ ಯಾವುದೇ ಸಿದ್ದರಾಮಯ್ಯನವರ ಶಿಫಾರಸು ಇಲ್ಲ, ಸಿದ್ದರಾಮಯ್ಯನವರ ಸೈನು ಇಲ್ಲ, ಬೇರೆ ಯಾವುದಿಲ್ಲ. ಆದ್ರೂ ಯಾವುದೇ ಒಂದು ಹಸ್ತಕ್ಷೇಪ ಇಲ್ಲದೆ ಸ್ವಾಭಾವಿಕವಾಗಿ ಆದಂತ ಆ ಒಂದು ಇದನ್ನು ನಿವೇಶನವನ್ನು ಇವತ್ತು ಭ್ರಷ್ಟಾಚಾರದ ಮೂಲಕ, ಸಿದ್ದರಾಮಯ್ಯನವರ ಅಧಿಕಾರದ ಮೂಲಕ ಅಂತ ಹೇಳುವ ಮೂಲಕ ಏನೋ ಒಂದು ಸಿದ್ದರಾಮಯ್ಯನವರಿಗೆ ಅವಮಾನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಧಿಕ್ಕರಿಸಬೇಕು. ಸಿದ್ದರಾಮಯ್ಯರೊಟ್ಟಿಗೆ ನಾವು ಇದ್ದೇವೆ. ಈ ಸರ್ಕಾರ ಬೀಳಿಸುವಂತ ಕೆಲಸ, ಅವರ ಹುನ್ನಾರಕ್ಕೆ ನಾವು ವಿರೋಧಿಸಬೇಕು. ಕೇಂದ್ರ ಸರ್ಕಾರ ಈ ಕೂಡಲೇ ಸುಪ್ರೀಂ ಕೋರ್ಟ್ ಕೈ ಹಾಕಿ ನಮ್ಮ ಗವರ್ನರ್ ಯಾರು ಗೆಲ್ಲಟ್ಟಿದ್ದಾರೆ ಅವರನ್ನು ವಾಪಸ್ ಕಳಿಸುವಂತ ವ್ಯವಸ್ಥೆ ಆಗಬೇಕು ಅಂತ ಹೇಳುತ್ತಾ ನಾನು ಬೇಡಿಕೆಯನ್ನು ಇಡ್ತೇನೆ. ಧನ್ಯವಾದಗಳು. ನಮ್ಮ ನೆಚ್ಚಿನ ಗೌರವಾನ್ವಿತ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ಈ ಕ್ಷೇತ್ರದಾದ್ಯಂತ ಭ್ರಷ್ಟಾಚಾರ ರಹಿತವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂತಹ ಅಶೋಕ್ ಕುಮಾರ್ ರೈ ಅವರು ಮಾತಾಡ್ತಾರೆ. ಈ ರಾಜ್ಯದ ಗವರ್ನರ್, ಈ ರಾಜ್ಯದ ರಾಜ್ಯಪಾಲ, ನಮ್ಮ ನೆಚ್ಚಿನ ಶಾಸಕರು ಮಾತಾಡ್ತಾರೆ. ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರ ವಿರುದ್ಧ ಕೇಸು ದಾಖಲಿಸಲು ಅನುಮತಿ ಕೊಟ್ಟಿರುವ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಅದರ ವಿರುದ್ಧವಾಗಿ ಇಡೀ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಲ್ಲದೆ ಒಂದಷ್ಟು ಬಡವರು ಕೂಡ ಧ್ವನಿ ಎತ್ತುವಂತ ಸಮಯ ಬಂದಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಇವತ್ತು ಅದರ ವಿರುದ್ಧ ಪ್ರತಿರೋಧವನ್ನು ತೋರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇಬ್ಬರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಇದ್ದಾರೆ, ಕಾಂಗ್ರೆಸ್ನ ಎಲ್ಲ ನಾಯಕರು ಇದ್ದಾರೆ. ನಾವು ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ, ಸಮಯ ಇಲ್ಲ. ಸಿದ್ದರಾಮಯ್ಯನವರ ಬಗ್ಗೆ ಒಂದು ಎರಡು ಮಾತನ್ನು ಹೇಳಬೇಕು ಅಂತ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಇಚ್ಛಿಸ್ತೇನೆ. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ನಾವೆಲ್ಲ ಕಾರ್ಯಕರ್ತರು ಇದ್ದಾರೆ. ಬಿಜೆಪಿ ಪಕ್ಷದವರು ಒಂದು ಚಿಕ್ಕ ವಿಚಾರ ಇದ್ರೆ ಅದಕ್ಕೆ ಪ್ರತಿಭಟನೆ ಮಾಡಿ ಮನೆ ಮನೆಗೆ ಹೋಗಿ ತಿಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಕೂಡ, ನೀವೆಲ್ಲ ಕಾರ್ಯಕರ್ತರಿದ್ದೀರಿ, ನಾವು ಕೂಡ ನಮ್ಮ ವಿಚಾರಗಳನ್ನು ಸಿದ್ದರಾಮಯ್ಯನವರ ವಿರುದ್ಧ ಏನು ಕೇಸು ದಾಖಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರನ್ನು ಸಿಬಿಐಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆಯನ್ನು ಪ್ರತಿ ಜನರಿಗೆ ತಿಳಿಸುವಂತ ಪ್ರಯತ್ನ ಇಲ್ಲಿ ನಾವು ಹೋರಾಟ ಮಾಡಿದರೆ ಸಾಕಾಗ್ಲಿಕ್ಕಿಲ್ಲ. ನಮ್ಮ ಕಾರ್ಯಕರ್ತರು ಮನೆ ಮನೆಗೆ, ತಮ್ಮ ವಾರ್ಡಿನಲ್ಲಿ, ತಮ್ಮ ಬೂತಿನಲ್ಲಿ, ತಮ್ಮ ಇಚ್ಛಿಸುವವರಿಗೆ ಎಲ್ರಿಗೂ ಇದನ್ನು ತಿಳಿಸುವ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ, ನೀವು ಗೊತ್ತಿರ್ಬೋದು, ನಮ್ಮ ನೀಟ್ ಒಂದು ಎಕ್ಸಾಮ್ ಆಯಿತು, ಮೆಡಿಕಲ್ ಕಾಲೇಜಿದು ಒಂದು ನೀಟಲ್ಲಿ ಪ್ರಶ್ನಾ ಪತ್ರಿಕೆ ಲೀಕ್ ಆಯಿತು. ಯಾರು ಕೂಡ ಮಾತಾಡಲಿಲ್ಲ. ನಾವು ಹೋರಾಟವನ್ನು ಕಡಿಮೆ ಇತ್ತು. ಬಿಜೆಪಿಯವರು ಸುಮ್ಮನೆ 1,000 ಕೋಟಿಯ ಹಗರಣ ಇತ್ತು, ಸುಮ್ಮನೆ ಇತ್ತು. ಎಲ್ಲಿಯೂ ಆಗಲಿಲ್ಲ, ಒಂದೆರಡು ಕಡೆ ಪ್ರತಿಭಟನೆ ಆಗಿದೆ. ಇದೇ ಎಲ್ಲಾದ್ರೂ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ರೆ
ರಸ್ತೆಯಲ್ಲಿ ಕೂರ್ದು ಹೋರಾಟ ಮಾಡ್ತಾ ಇದ್ರು, ಮನೆ ಮನೆಗೆ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ರು. ಇವತ್ತು ಏನಾದರೂ ರಾಜ್ಯದಲ್ಲಿ ಬೇರೆ ಬಿಜೆಪಿಯೇತರ ಸರ್ಕಾರ ಇದ್ದಲ್ಲಿ, ಈಗ ಯಾವುದಾದ್ರೂ ಒಂದು ವಿಚಾರಗಳಿದ್ರೆ ಅಲ್ಲಿ ಹೋರಾಟವನ್ನು ಮಾಡಿ ಎಲ್ಲ ವಿಚಾರಗಳಲ್ಲೂ ಹೋರಾಟ ಮಾಡ್ತಾರೆ. ಸಿದ್ದರಾಮಯ್ಯನವರು ಹೇಗಿದ್ದಾರೆ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಗ್ತಾ ಇದೆ. 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ಯಶಸ್ವಿಯಾಗಿ ಅದನ್ನು ನಿರ್ವಹಣೆ ಮಾಡುವಂತಹ ಕೆಲಸಗಳಾಗಿದೆ. ನಾನು ಒಂದು ದಿವಸ ಸಿದ್ದರಾಮಯ್ಯನವ್ರ ಹತ್ರ ಕೇಳಿದೀವಿ, ನಾವು ಈ ಭಾಗ್ಯ, ಅನ್ನ ಭಾಗ್ಯ ಎಲ್ಲ ಗ್ಯಾರಂಟಿಗಳಿದೆ ಮುಖ್ಯಮಂತ್ರಿಗಳೇ, ಇದು ಕೊಡಬೇಕು ಅಂತ ನಿಮಗೆ ಯಾಕೆ ಗೊತ್ತಾಯಿತು? ಯಾಕೆ ಇದರ ಹಿಂದಿರುವ ಒಂದು ಆಲೋಚನೆಗಳು ಏನು ಅಂತ ನಾವು ಕೇಳಿದ್ದೀವಿ. ಅವ್ರು ಹೇಳಿದ್ರು, ನಾನು ಹಿಂದೆ ಚಿಕ್ಕವನಿರುವಾಗ ನಮ್ಮ ಮನೆಯಲ್ಲೇ ಭಾರಿ ಕಷ್ಟದಲ್ಲಿ ನಾವು ಓದಿದ್ದು. ಆ ನಂತರ ನಮ್ಮ ಮನೆಗೆ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಮನೆ ಇತ್ತು. ನಮ್ಮ ಮನೆಗೆ ಊರಿನವರೆಲ್ಲ ಬಂದು ವಾರದಲ್ಲಿ ಒಂದು ದಿವಸ ಅವರಿಗೆ ನಾವು ಅನ್ನ ಕೊಡ್ತಾ ಇದ್ದೀವಿ, ಒಂದು ಮುಷ್ಟಿ ಅನ್ನವನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ. ಅದನ್ನು ತಕೊಂಡು ಹೋಗ್ತಾ ಇದ್ರು. ನಾನು ನೋಡ್ತಾ ಇದ್ದೆ ಬಾಲಕನಾಗಿರುವಾಗ. ನನಗೆಲ್ಲಾದ್ರೂ ಯೋಗ ಬಂದ್ರೆ ಇವರಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕಂತ ನನಗೊಂದು ಆಸೆ ಇತ್ತು. ಅದಕ್ಕಾಗಿ ಅನ್ನಭಾಗ್ಯವನ್ನು ಮಾಡಿದೆ. ಈಗ ಬಿಜೆಪಿ ಅವರಿಗೆ ಏನಾಗಿದೆ? 5 ಗ್ಯಾರಂಟಿಗಳು. ಬಿಜೆಪಿ ಬಿಟ್ಟು ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ಬಿಜೆಪಿ ಬಿಟ್ಟು ಎಲ್ಲ ಕಾಂಗ್ರೆಸ್ಸಿನ ಕಡೆ ನಡೆ ಆಗ್ತಾ ಇದೆ. ಇದನ್ನು ಸಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ. ಇದನ್ನು ಇವರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ. ಸಿದ್ದರಾಮಯ್ಯನವನು ಹೀಗೆ ಬಿಟ್ರೆ ಇನ್ನು ನಮಗೆ ಉಳಿಗಾಲ ಇಲ್ಲ, ಏನಾದ್ರೂ ಇದೆಯಾ ಅಂತ ಹುಡುಕ್ತಾ ಇದ್ದಾರೆ. ಅದಕ್ಕಾಗಿ ಈ ಮೂಡದ ಕೇಸನ್ನು ಹಿಡ್ಕೊಂಡು ಬಂದಿದ್ದಾರೆ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ. ಮೂಡದ ಕೇಸಿನಲ್ಲಿ ಏನಿದೆ? ನೀವು ಸ್ವಲ್ಪ ನಾವು ಕಾರ್ಯಕರ್ತರು ಆಲೋಚನೆ ಮಾಡಬೇಕು. ಹಾಗಾದ್ರೆ ಮುಖ್ಯಮಂತ್ರಿ ಆದವರು ಯಾರು ಕೂಡ ಹೆಂಡತಿಗೆ ಒಂದು ಸೈಟ್ ಕೊಡ್ಲಿಕ್ಕಿಲ್ವಾ? ಅಲ್ಲ, ಅವ್ರು ಮುಖ್ಯಮಂತ್ರಿ ಆಗಿದ್ರ? ಈಗ ನಾನು ಶಾಸಕನಾಗಿದೆ, ನನ್ನ ಹೆಂಡತಿಗೆ ನಾನು ಬಂಗಾರ ತೆಗೆದುಕೊಡ್ಲಿಕ್ಕಿಲ್ವಾ? ಅವಳ ಹತ್ರ ಒಂದು ಸೈಟ್ ಮನೆ ಕಟ್ಟಲಿಕ್ಕಿಲ್ವ? ನಾನು ಮನೆ ಕಟ್ತಾ ಇದ್ದೀನಿ ಸ್ವಾಮಿ, ಒಂದು ದೊಡ್ಡ ಮನೆ ಕಟ್ತಾ ಇದ್ದೀನಿ. ನೀನು ಮಾಧ್ಯಮದವರು ನಾಳೆ ಶಾಸಕನಾಗ ಮೇಲೆ ಕಟ್ಟಿದ್ರು ಅಂತ ಹೇಳಬೇಡಿ, ಅದನ್ನು ಜನಗಳು. ನಾನು ಮೊದಲೇ ಹೇಳಿದ್ದೀನಿ, 4 ವರ್ಷ ಆಯ್ತು ಕಟ್ಟಲಿಕ್ಕೆ ಶುರು ಮಾಡಿ. ಈ ಜನ ಹೇಗೆ ಬೇಕಿದ್ರು, ಬಿಜೆಪಿ ಅವರು ಹೇಗೆ ಬೇಕಿದ್ರು ತಿರುಗಿಸ್ತಾರೆ. ನಾಳೆ ಗೃಹ ಪ್ರವೇಶಕ್ಕೆ ಅವರೇ ಬರ್ತಾರೆ. ಅಶೋಕ್ ರೈಗಳು ಕೋಟಿ ಗಟ್ಟಲೆ ದುಡ್ಡು ಮನೆ ಕಟ್ತಾರೆ ಅಂತ ಹೇಳ್ಬೋದು. ಇವರು ಈ ರೀತಿ ಚಂದತೆ ಅವರು. ಈಗ ಮೂಡದಲ್ಲಿ ಏನು ಸೈಟ್ ಕೊಟ್ಟಿದ್ದಾರೆ, ಅವರ ಅಣ್ಣನಿಗೆ ಸಿಕ್ಕಿರುವಂತಹ ಜಾಗದಲ್ಲಿ ಅವರ ತಂಗಿಗೆ ಕೊಟ್ಟು, ತಂಗಿಗೆ ಸೈಟ್ ಸಿಕ್ಕಿರುವಂತದ್ದು 50%. ಇವ್ರದ್ದೇನು ಹಸ್ತಕ್ಷೇಪ ಇದೆ ಇದರಲ್ಲಿ ಏನಿಲ್ಲ. ಇವ್ರದ್ದು ಒಂದೇ ಒಂದು ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ರೆ ಕೇಸು ಮಾಡ್ಲಿಕ್ಕೆ ಅನುಮತಿ. ಅದು ಒಬ್ಬ 420 ಕೊಟ್ಟಿರೋದು, ಒಬ್ಬ 420 ಕೇಸ್ ಕೊಟ್ಟಿರೋದನ್ನು ರಾಜ್ಯಪಾಲರು ಕೊಡಬೇಕಿದ್ರೆ ಪರಿಸ್ಥಿತಿ ಎಲ್ಲಿದೆ ಅಂತ ತಿಳ್ಕೊಳ್ಳಿ. ಎಲ್ಲಿದೆ? ಅಬ್ರಾಮ್ ಅನ್ನೋ ಒಬ್ಬ 420 ಅನ್ನು ಸೃಷ್ಟಿ ಮಾಡಿ ಅವರಿಂದ ಕೇಸ್ ಕೊಡಿಸಿ ಈ 3-4 ಸೈಟ್ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಹೇಳುತ್ತಿರುವಂತದ್ದು, ಯಾರು ಕೂಡ ಸೈಟ್ ಪಡ್ಕೊಳ್ಬಹುದು. ಇವರು ಸರ್ಕಾರ ಇರುವಾಗಲೇ ಕೊಡ್ಬೋದು. ಕುಮಾರಸ್ವಾಮಿ ಕೂಡ ಪಡ್ಕೊಂಡಿದ್ದಾರೆ, ಅವರು ಕೂಡ ಕೇಸ್ ಮಾಡಿ, ಅವರ ಮೇಲೆ ಕೂಡ ಕೇಸ್ ಮಾಡಿ. ಈ ಗವರ್ನರ್ ಏನ್ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವರು ಏಜೆಂಟ್, ಈಗ ಇವರೆಲ್ಲ ಹೇಳಿದಾಗೆ ಏಜೆಂಟ್ ತರ ಕೆಲಸ ಮಾಡ್ತಾರೆ. ನಾನು ಹೇಳುದು ಒಂದೇ, ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಇಸ್ ಡೇಂಜರಸ್ ಪೊಸಿಷನ್ ಟು ದ ನೇಷನ್. ಯಾವಾಗಲೂ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮೇಲೆ ಯಾರಾದ್ರೂ ರಾಜಕೀಯ ಪ್ರವೇಶ ಆದ್ರೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್, ಇಡಿ, ಸುಪ್ರೀಂ ಕೋರ್ಟ್, ಇದು 3 ದೇಶದ ಮೇಲೆ ಇರುವಂತಹ ಒಂದು 3 ಅಂಗಸಂಸ್ಥೆಗಳು, ಸಂವಿಧಾನಿಕ ಅಂಗಸಂಸ್ಥೆಗಳು. ಇದನ್ನು ದುರ್ಬಳಕೆ ಮಾಡಿದ್ರೆ ಇನ್ನೊಬ್ಬ ಯಾರೋ ಬರ್ತಾರೆ, ಮುಂದಿನ ಯಾರು ಆಗ್ತಾರೆ, ಏನು ಆಗ್ತಾರೆ ಅಂತ ಗೊತ್ತಿಲ್ಲ. ಅವರು ಕೂಡ ಎಲ್ಲರನ್ನು ತಂದು ಒಳಗೆ ಹಾಕ್ಲಿಕ್ಕೆ ಶುರು ಮಾಡಿದ್ರೆ, ಮೋದಿ ಅವರು ಅದನ್ನು ಶುರು ಮಾಡಿದ್ದಾರೆ. ಮೋದಿ ಅಂತ ಹೇಳಿದ್ರೆ ಎಲ್ಲರದ್ದು ಭಾವನೆಗಳು ಚೆನ್ನಾಗಿತ್ತು. ಶ್ರೀಮಾನ್ ನರೇಂದ್ರ ಮೋದಿ ಅವರ ಮೇಲೆ ಅಭಿಪ್ರಾಯಗಳು ಚೆನ್ನಾಗಿತ್ತು. ತಾವೇ ನೋಡಬಹುದು ವಾರಾಣಸಿಯಲ್ಲಿ ಹೇಗಾಯ್ತು. ಹೋಗ್ತಾ ಹೋಗ್ತಾ ಎಲ್ಲರನ್ನು ಒಳಗೆ ತಗೊಂಡು ಹೋಗಿ ಹಾಕೋದು, ಎಲ್ಲರ ಮೇಲೆ ಇಡಿ ರೈಡ್ ಮಾಡುದು. ನನ್ನ ಮೇಲೂ ಕೂಡ ಚುನಾವಣಾ ಸಮಯದಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ದು. ನನ್ನ ಬ್ಯಾಗಲ್ಲಿ 20,000 ರೂಪಾಯಿ ಸಿಗ್ತಾ ಅವ್ರಿಗೆ, ಸೀದಾ ಕತ್ತಿಕೊಂಡು ಹೋದ್ರು, ಏನು ಸಿಗಲಿಲ್ಲ. ನನ್ನ ಅಣ್ಣನ ಮನೆಗೆ ಹೋದ್ರು, ಅಣ್ಣನ ಹತ್ರ ದುಡ್ಡು ಇರಬಾರ್ದಾ? ಈಗ ನಾನು ಓಟಿಗೆ ನಿಂತ ನನ್ನ ಹತ್ರ ಯಾರು ದುಡ್ಡು ಇರಬಾರ್ದಾ? ಈ ಬಿಜೆಪಿ ಅವರ ಕಥೆಯೇ ಇತ್ತು. ಯಾರಾದ್ರೂ ಇದು ಕಾಂಗ್ರೆಸ್ನವರಿಗೆ ಮಾತ್ರ ಅಲ್ಲ, ಬಿಜೆಪಿಯಲ್ಲಿ ಇದ್ದು ಏನಾದ್ರೂ ಸ್ವಲ್ಪ ಮಾತಾಡಿದ ಅವನನ್ನು ಒಳಗೆ ಹಾಕುವಂತ ಕೆಲಸ ಮಾಡ್ತಾರೆ. ಇದು ಇವರು ಅಲಿಗಾಲ, ಉಳಿಗಾಲಲ್ಲ ಇವರಿಗೆ. ಈ ರೀತಿ ಅವರನ್ನು ಸರ್ವನಾಶ ಮಾಡುವಂತ ಕೆಲಸವನ್ನು ಮಾಡಿ ಪಕ್ಷವನ್ನೇ ಸರ್ವನಾಶ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಎಲ್ಲರೂ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಕೈಯಿಂದ, ಕಾಂಗ್ರೆಸ್ ಸರ್ಕಾರದಿಂದ 3 ಹೊತ್ತು ಅಸಮಾಧಾನವಾಗಿ ಊಟ ಮಾಡುವಂತಹ ಎಲ್ಲ ಈ ರಾಜ್ಯದ ಪ್ರಜೆಗಳು ಇವತ್ತು ಒತ್ತಡದಿಂದ ವಿನಂತಿ ಮಾಡಿಕೊಳ್ಳುವುದು, ರಾಜ್ಯಪಾಲರ
ರಾಜ್ಯಪಾಲರ ಈ ನಿರ್ಧಾರ ಕಾನೂನು ಬಾಹಿರ. ಇದು ಯಾವುದೇ ಒಬ್ಬ ಕರ್ನಾಟಕದ ವ್ಯಕ್ತಿ ಇದನ್ನು ಒಪ್ಪುವಂಥದ್ದಲ್ಲ. ನೀವು ಯಾವುದೇ ಏಜೆನ್ಸಿಯನ್ನು, ಅದು ಇಡಿ ಬರಲಿ, ಇನ್ಕಮ್ ಟ್ಯಾಕ್ಸ್ ಬರಲಿ, CBI ಬರಲಿ, ಅವರನ್ನು ಇಲ್ಲಿಂದ ವಾಪಸ್ ಕಳಿಸುವಂತ ಕೆಲಸ ಕರ್ನಾಟಕದ ಜನ ಮಾಡ್ತಾರೆ. ದಯಮಾಡಿ ಇಲ್ಲಿ ಅಲ್ಲೋಲ ಕಲ್ಲೋಲ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಡಿ. ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನು ದುರುಪಯೋಗ ಮಾಡಿಕೊಳ್ಬೇಡಿ. ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂತಹ ಕೆಲಸವನ್ನು ಮಾಡಿ. ಸಿದ್ದರಾಮಯ್ಯನವರಿಗೆ ಮುಂದಿನ 3 ದಿವಸಗಳ ನಂತರ ಗುರುವಾರದಂದು CLP ಮೀಟಿಂಗ್ ಅನ್ನು ಕರೆದಿದ್ದಾರೆ. ನಾವು 136 ಶಾಸಕರು ಹೋಗ್ತೇವೆ. ಸಿದ್ದರಾಮಯ್ಯನ ಕೈಯನ್ನು ಗಟ್ಟಿ ಮಾಡ್ತೇವೆ. ಈ ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗೆ ಏನು ಇವತ್ತು ಊಟ ಕೊಡ್ತಾರೆ, ವ್ಯವಸ್ಥಿತವಾಗಿ ಸರ್ಕಾರವನ್ನು ನಡೆಸ್ತಾರೆ, ಅವರಿಗೆ ಎಲ್ಲರೂ ಸಹಕಾರ ಮಾಡೋ, ಪಕ್ಷಾತೀತವಾಗಿ ಅವರು ಸಹಕಾರ ಮಾಡೋ ಅವಶ್ಯಕತೆ ಇದೆ. ಆದ್ರಿಂದ ಎಲ್ಲರ ಕರ್ನಾಟಕ ರಾಜ್ಯದ ಜನರ ಒಕ್ಕರಳ ಅಭಿಪ್ರಾಯ ಒಂದ, ರಾಜ್ಯಪಾಲರು ಅವರ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು. ನಮಗೆ ಕಾನೂನಿನ ಮೇಲೆ ಗೌರವವಿದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಆದೇಶ ಬರ್ತದೆ. ಯಾರು ಬಂದ್ರು ಸಿದ್ದರಾಮಯ್ಯನನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನ ಬಂದ ಇಡೀ ಕರ್ನಾಟಕದ ಜನತೆ ನಿಮ್ಮಲ್ಲಿ ಇದೆ, ನಿಮ್ಮ ಹಿಂದೆ ಇದೆ ಎಂಬ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಇವತ್ತು ಬಂದ ಎಲ್ಲ ಜನಪ್ರತಿನಿಧಿಗಳಿಗೆ, ಇಲ್ಲಿ ಸೇರುವಂತಹ ಪಕ್ಷದ ಕಾರ್ಯಕರ್ತರಿಗೆ, ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದವನ್ನು ಹೇಳುತ್ತಾ, ಶಾಂತ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ ಈ ವಿಚಾರವನ್ನು ಕೇಂದ್ರಕ್ಕೆ, ರಾಜ್ಯಕ್ಕೆ ತಿಳಿಸಿದಂತೆ ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೆ ವಂದನೆಗಳನ್ನು ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧಿಕ್ಕಾರ 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 ಭ್ರಷ್ಟಾಚಾರದ ನಂಬರ್ 1 ಬಿಜೆಪಿ, ಭ್ರಷ್ಟಾಚಾರದ ನಂಬರ್ 1 ಬಿಜೆಪಿ, ಧಿಕ್ಕಾರ ಧಿಕ್ಕಾರ ಬಿಜೆಪಿ ರಾಜ್ಯಪಾಲರಿಗೆ ಸರ್ವಾಧಿಕಾರಿ ನರೇಂದ್ರ ಮೋದಿಗೆ, ಸರ್ವಾಧಿಕಾರಿ ನರೇಂದ್ರ ಮೋದಿಗೆ. ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಈ ಒಂದು ವಿಧಾನಸೌಧದ, ಮಿನಿ ವಿಧಾನಸೌಧದ, ತಾಲೂಕು ವಿಧಾನಸೌಧದ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಹೇಳಿಕೊಳ್ತಾ ಇದ್ದಾರೆ. ಎಲ್ಲ ಬಂಧುಗಳು ಈ ಒಂದು ಮನ್ವಂತರಗಳು ಇವತ್ತು ಆರಂಭ. ಇವತ್ತು 7 ಕೋಟಿ ಕನ್ನಡಿಗರ ಒಂದು ಆಧಾರ ಸ್ತಂಭ 5 ಗ್ಯಾರಂಟಿ ಯೋಜನೆಗಳ ಮೂಲಕ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ ಮುಖ್ಯಮಂತ್ರಿಗಳು ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಮೇಲೆ ಒಂದು ಸಣ್ಣ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಿದ್ದರೂ ಕೂಡ ಕೇಂದ್ರ ಸರ್ಕಾರದ ಇವತ್ತು ಮೋದಿ ಮತ್ತು ಸನ್ಮಾನ್ಯ ಅಮಿತ್ ಶಾ ಅವರ ಒಂದು ಕೈಗೊಂಬೆ ಆಗಿರ್ತಕ್ಕಂಥ
ಸನ್ಮಾನ್ಯ ರಾಜ್ಯಪಾಲರು ಇವತ್ತು ಕೈಗೊಂಬೆಯಾಗಿ ವರ್ತಿಸಿ ಯಾವುದೇ ವಿಚಾರವನ್ನು ಪರಿಶೀಲಿಸದೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದಂತಹ ಒಂದು ಘಟನೆ ಇವತ್ತು ಈ ರಾಜ್ಯದಲ್ಲಿ ನಡೆದು ಹೋಗಿದೆ. ಇವತ್ತು ಇದಕ್ಕಾಗಿ ಒಬ್ಬ ರಾಜ್ಯಪಾಲರಾಗಿ ಸುಪ್ರೀಂ ಕೋರ್ಟ್ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವ ನೆಲೆಯಲ್ಲಿ ಪುತ್ತೂರಿನ ಇವತ್ತು ಸನ್ಮಾನ್ಯ ಹೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದ ಮೂಲಕ ಇವತ್ತು ಸನ್ಮಾನ್ಯ ಅನ್ನದಾತ ಅನ್ನಭಾಗ್ಯವನ್ನು ನೀಡಿದಂತಹ ಇವತ್ತು ಸರ್ವರಾಮಯ್ಯ ಸಿದ್ದರಾಮಯ್ಯ ಅವರ ಮೇಲೆ ಇವತ್ತು ನಾವೆಲ್ಲ ಇವತ್ತು ಸೇರಿದ್ದಾರೆ. ಕಾರ್ಯಕ್ರಮವನ್ನ ಬಂದಂತಹ ಎಲ್ಲ ಗೌರವಾನ್ವಿತರಿಗೆ, ನಮ್ಮ ನೆಚ್ಚಿನ ಶಾಸಕರಿಗೆ ಮತ್ತು ಎಲ್ಲ ಮುಖಂಡರಿಗೆ ನಾನು ಆತ್ಮೀಯ ಸ್ವಾಗತವನ್ನ ಕೋರುತ್ತಾ ಈ ಕಾರ್ಯಕ್ರಮವನ್ನ, ಈ ಪ್ರತಿಭಟನೆಯನ್ನ ಉದ್ದೇಶಿಸಿ MS ಮೊಹಮ್ಮದ್ ರವರು 2 ಮಾತುಗಳನ್ನು ಮಾತಾಡಬೇಕಂತ ಕೇಳ್ತಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆದೇಶದಂತೆ ಬೆಳಿಗ್ಗೆ ಇಡೀ ಕರ್ನಾಟಕ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಮಧ್ಯಾಹ್ನ ನಂತರ ಪ್ರತಿ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಸ್ಥಾನದಲ್ಲಿ ಬಿಜೆಪಿಯ ಕುತಂತ್ರ ರಾಜಕೀಯದ ವಿರುದ್ಧ, ಷಡ್ಯಂತ್ರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಬೇಕೆಂಬ ಆದೇಶದೊಂದಿಗೆ ಇವತ್ತು ಈ ಸಂಜೆಯ ಹೊತ್ತಿಗೆ ನಮ್ಮ ಕ್ಷೇತ್ರದ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ನಾಯಕತ್ವದಲ್ಲಿ 2 ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳ ಒಂದು ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶನ ಕೊಡಲಿಕ್ಕಿರುವಂತಹ ಶಾಸಕರಾದಂಥ ನಮ್ಮೆಲ್ಲರ ನಾಯಕ ಅಶೋಕ್ ಕುಮಾರ್ ರೈ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜಾರಾಮ್ರವರೇ, MB ವಿಶ್ವನಾಥ್ರವರೇ, ಪಕ್ಷದ ಹಿರಿಯ ಮುಖಂಡರಾದಂಥ ಕಾವು ಹೇಮನಾಥ್ ಶೆಟ್ಟಿ ಅವರೇ, ನಮ್ಮ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಉಮಾನಾಶ್ ಪೆರ್ನೆ ಅವರೇ, ಅಕ್ರಮ ಸಕ್ರಮ ಸದಸ್ಯರಾದಂಥ ಬಡಗನ್ನವರವರೇ, ಮುರಳೀಧರ್ ಅವರೇ, ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳೇ, ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ದುರ್ಬಲ ವರ್ಗದ ಸಮುದಾಯದ ಕುರುಬ ಸಮುದಾಯಕ್ಕೆ ಸೇರಿದಂತ ಒಬ್ಬ ಮಹಾನ್ ನೇತಾರ. ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲಿ 5 ವರ್ಷ ಆಡಳಿತವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಕೆ ಮಾಡಿ ಇವತ್ತು ಮತ್ತೆ 2ನೇ ಸಲ ಮುಖ್ಯಮಂತ್ರಿಯಾಗಿ ಈ ಒಂದು ಸಂದರ್ಭದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ಒಬ್ಬ ಕುರುಬ ಸಮುದಾಯದ ಒಬ್ಬ ಶ್ರೇಷ್ಠ ಮಹಾನ್ ರಾಜಕಾರಣಿ, ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಟ್ಟಂತ ಒಬ್ಬ ಹಿರಿಯ ಮುತ್ಸದ್ದಿ, ಇಡೀ ಭಾರತ ದೇಶದಲ್ಲಿ ಒಂದು ಅಗ್ರಗಣ್ಯ ಮುಖ್ಯಮಂತ್ರಿಯಾಗಿ ದೇಶಕ್ಕೆ ಒಬ್ಬ ಮಾದರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಬಿಜೆಪಿಯ ಕೋಮುವಾದಿಗಳು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಅವರು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆ ಒಂದು ಭಾರತ ಜನತಾ ಪಕ್ಷ ಕೋಮುವಾದಿ ಜಾತಿವಾದ ಪಕ್ಷದ ಒಟ್ಟಿಗೆ ಕೋಮುವಾದ ಜಾತಿವಾದ ಬಿಜೆಪಿಗಿಂತಲೂ ಹೆಚ್ಚಿನ ಜಾತಿಯಾಗಿ ಕೋಮುವಾದಿಯಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಸೇರಿಕೊಳ್ಳುವುದರ ಮುಖಾಂತರ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು, ಯಾವುದೇ ಹುರುಳಿಲ್ಲದ ಆರೋಪವನ್ನು ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಒಬ್ಬ ಮಾನವತಾವಾದಿಯಾಗಿ ಹೃದಯ ಶ್ರೀಮಂತಿಗೆ, ಹೃದಯ ವೈಶಾಲ್ಯತೆಯ, ಬಡವರ, ದುರ್ಬಲ ವರ್ಗದವರ, ಕಷ್ಟದಲ್ಲಿರುವಂತಹ ನೊಂದವರ, ಹಿಂದುಳಿದ ವರ್ಗದವರ, ಪರಿಷ್ಠ ಜಾತಿ ಪಂಗಡದ ಅಲ್ಪಸಂಖ್ಯಾತವರ ಮೇಲೆ ಅಪಾರವಾದಂತಹ ಪ್ರೀತಿಯನ್ನಿರುವಂತಹ ಒಬ್ಬ ಒಳ್ಳೆಯ ನೇತಾರ ಸನ್ಮಾನ್ಯ ಸಿದ್ದರಾಮಯ್ಯನವರು. ಇದನ್ನು ಸಹಿಸಲಿಕ್ಕೆ ಬಿಜೆಪಿಯವರಿಗೆ ಆಗುವುದಿಲ್ಲ. ಆದ್ದರಿಂದ ಅವರ ಶ್ರೀಮತಿಯವರು ನ್ಯಾಯಯುತವಾಗಿ ಪಡ್ಕೊಂಡಂತಹ ಒಂದು ರೀತಿಯ ಆ ಒಂದು ಮೂಡದ ಒಂದು ಏನಿದೆ ನಿವೇಶನ ಏನಿದೆ, ಅದಕ್ಕೆ ಬೇರೆ ಬೇರೆ ಬಣ್ಣವನ್ನು ಬಳಿಯುವಂತ ಕೆಲಸ ಇವತ್ತು ಬಿಜೆಪಿಯ ಕುತಂತ್ರಿಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯವರ ಪಾತ್ರ ಶ್ರೀಮತಿ ಪಾರ್ವತಿ ಅಮ್ಮನವರು, ನಮಗೆ ಅಭಿಮಾನ ಇದೆ ಅವರ ಮೇಲೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯವರೊಬ್ಬ ಶ್ರೀಮತಿಯವರಾಗಿ ಒಂದೇ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಾರದಂತ ಮೇಲು ವ್ಯಕ್ತಿತ್ವದ ಒಬ್ಬರು ನಮ್ಮ ಹಿರಿಯ ಸಹೋದರಿ ಶ್ರೀಮತಿ ಪಾರ್ವತಮ್ಮನವರು ಎಂಬ ಅಭಿಮಾನ ಖಂಡಿತವಾಗಿ ನನಗಿದೆ. ಇವತ್ತು 2 ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಿದ್ದರಾಮಯ್ಯ ಮಾಡಿದಾಗ ಕೂಡ 2 ಪ್ರಮಾಣ ವಚನದ ಕಾರ್ಯಕ್ರಮದಲ್ಲೂ ಕೂಡ ಸಾರ್ವಜನಿಕರ ಎದ್ದು ಬಂದು ಕೂತುಕೊಳ್ಳದ ಮುಖವನ್ನು ತೋರಿಸದ ಒಬ್ಬ ಮಹಿಳೆಯಾಗಿ ನಿಜವಾದ ರೀತಿಯಲ್ಲಿ ಒಬ್ರು ಇವತ್ತು ಇದ್ದಂತ ಒಬ್ರು ಮಹಿಳೆಯ ಶ್ರೀಮತಿ ಪಾರ್ವತಿ ಅಮ್ಮನವರು, ನಮ್ಮ ಸಿದ್ದರಾಮಯ್ಯ ಶ್ರೀಮತಿಯವರು, ಅಂತವರ ಮೇಲೆ ಕೂಬ ಕೂರಿಸುವಂತ ಕೆಲಸವನ್ನು
ಇವತ್ತು ಈ ಬಿಜೆಪಿಯವರು ಮಾಡ್ತಾರೆ ಅಂತಂದ್ರೆ ನಾವು ಇವರ ಷಡ್ಯಂತ್ರ ಎಲ್ಲರೂ ಕೂಡ ವಿರೋಧ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇವತ್ತು ಸಿದ್ದರಾಮಯ್ಯರ ಒಟ್ಟಿಗೆ ನಮ್ಮ ಪಕ್ಷದ ಹೈಕಮಾಂಡ್ ದೃಢವಾಗಿ ಅವರಿಗೆ ನಿಂತುಕೊಂಡು ಬೆಂಬಲ ಕೊಡುವಂತ ಕೆಲಸವನ್ನು ಮಾಡ್ತಾ ಬಂದಿದೆ. ಇವತ್ತು ಸನ್ಮಾನ್ಯ DK ಶಿವಕುಮಾರ್ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ನಾನೊಬ್ಬ ಬಂಡೆಯಾಗಿ ಸಿದ್ದರಾಮಯ್ಯರಿಂದ ನಿಲ್ತೇನೆ ಬೇರೆ ಘೋಷಣೆ ಈಗಾಗಲೇ ಮಾಡಿದ್ದಾರೆ. 136 ಜನ ಶಾಸಕರು ಅಶೋಕ್ ಕುಮಾರ್ ಅವರನ್ನು ಸೇರಿಕೊಂಡು ಕೂಡ ಸೇರಿಸಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ನಾವು ಪಕ್ಷದ ಕಾರ್ಯಕರ್ತರು ಇದು ದೃಢವಾಗಿ ಗಟ್ಟಿಯಾಗಿ ಬಲಿಷ್ಠವಾಗಿ ಸಿದ್ದರಾಮಯ್ಯ ಅವರ ಒಟ್ಟಿಗೆ ನಿಲ್ಲಬೇಕಾದಂತ ಅವಶ್ಯಕತೆ ಇದೆ. ಬಿಜೆಪಿಯ ಕುತಂತ್ರ ರಾಜಕೀಯದ ವಿರುದ್ಧ ಹೋರಾಟ ಮಾಡಬೇಕಾದಂತ ಕೆಲಸ ಇವತ್ತು ಮಾಡಬೇಕಾಗಿದೆ. ಒಂದು ಮಾತು ಹೇಳ್ತಾ ಇದ್ದೇನೆ, ಬಿಜೆಪಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದ ನೈತಿಕತೆ ಏನಿದೆ? 40% ತಿಂದು ತೇಗಿದಂತ ಬಿಜೆಪಿ ಅವರಿಗೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡುವಂತ ನೈತಿಕತೆ ಏನಿದೆ ಅಂತೇಳಿ ಈ ಸಂದರ್ಭ ಬಿಜೆಪಿ ಉತ್ತರ ಕೊಡಬೇಕಾಗಿದೆ. ಇವತ್ತು ಕೊರೋನಾದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ಜನತೆ ಜೀವನ್ ಮರಣದ ಹೋರಾಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಬೇಕಾದಷ್ಟು ಕೋಟಿ 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 ಇವತ್ತು ಹಣವನ್ನು ನುಗ್ಗಿದಂತ ಬಿಜೆಪಿಯ ಕುತಂತ್ರಿಗಳು ಇವತ್ತು ನಮ್ಮ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡುವಂತ ಇವತ್ತು ನೈತಿಕತೆ ಏನಿದೆ ಅಂತ ಹೇಳಿ ಸಂದರ್ಭ ಬಿಜೆಪಿ ಸರ್ಕಾರ ಈಗ ಇದು ನಮ್ಮ ಸಿದ್ದರಾಮಯ್ಯ ಅವರು ಕಳೆದ ಅವಧಿಯಲ್ಲಿ ನಮ್ಮ ಶಾಲೆಗಳಲ್ಲಿ ಅಂಗನವಾಡಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುತ್ತಿರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಮೊಟ್ಟೆಯನ್ನು ಕೊಡಬೇಕೆಂಬ ತೀರ್ಮಾನ ಮಾಡಿದಂತಹ ಸಂದರ್ಭ. ಅದರಲ್ಲಿ ಕೂಡ ಬಿಜೆಪಿ ಸರ್ಕಾರದವರು ಆ ಮೊಟ್ಟೆ ಹಣವನ್ನು ಕೂಡ ತಿಂದು ತೇಗಿದಂತ ಇವರಿಗೆ ಏನು ಯೋಗ್ಯತೆ ಇದೆ ಮಕ್ಕಳ ಮೊಟ್ಟೆಯನ್ನು ಕೂಡ ತಿನ್ನುವಂತ ಇವತ್ತು ಕುತಂತ್ರಿಗಳು ಇವರು ಬಿಜೆಪಿ ಅಂತ ಹೀನ ಬಿಜೆಪಿಯವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಭ್ರಷ್ಟಾಚಾರದ ಬಗ್ಗೆ ತನಿಖೆಯಾಗಿ ಎಲ್ಲಾದರೂ ಇವತ್ತು ಆದ್ರೆ ಒಬ್ಬನೇ ಒಬ್ಬ ಬಿಜೆಪಿ ಸೆರೆಮನೆಯಲ್ಲಿ ಅಲ್ಲದೆ ಹೊರಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಸೆರೆಮನೆಯಲ್ಲಿ ಇರಬೇಕಾಗುತ್ತೆ. ಬಹುಶಃ ಸೆರೆಮನೆ ಬಿಜೆಪಿಯವರು ನಾವು ತುಂಬಿಸ್ಲಿಕ್ಕೆ ಹೋದ್ರೆ ಸೆರೆಮನೆ ಸಾಕಾಗ್ತದ ಇಲ್ಲ ಒಂದು ರೀತಿಯ ಇವತ್ತು ಒಂದು ರೀತಿಯ ಸಂಶಯ ಕೂಡ ಖಂಡಿತವಾಗಿ ನನಗೆ ಇದೆ. ನಾವು ಹೇಳಿದ್ರೆ ಹೆಸರು ಎಷ್ಟು ಹೇಳ್ಬಹುದು. ಇವತ್ತು ಶೋಭಕ್ಕೆ ಇದ್ದಾರೆ, ಮೊನ್ನೆ ಬಹಳ ಮಾತಾಡ್ತಾರೆ. ಶೋಭಕ್ಕೆ ಎಲ್ಲಿದ್ರು ಈಗ ಏನಾಗಿದ್ದಾರೆ, ಎಷ್ಟು ಕೋಟಿ ಎಲ್ಲೆಲ್ಲಿದೆ ಅಂತ ಅವರಿಗೆ ಗೊತ್ತಿಲ್ಲ. ಇದು ಅವರೊಬ್ಬರ ಕಥೆ ಅಲ್ಲ. ಇವತ್ತು ನಮ್ಮ JDS ಅವರು ಇದ್ದಾರಲ್ಲ, ಬಹಳಷ್ಟು ಇವತ್ತು ಎಂತದ್ದು ಬೋಧನೆ ಮಾಡುವವರು, ಇವತ್ತು ಹೇಳಬಾರ್ದು ಹಿರಿಯರು. ದೇವೇಗೌಡರು ಪ್ರಧಾನಮಂತ್ರಿ ಅವರು ಯಾರು ಮಾಡಿದ್ದು? ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. ಇಲ್ಲದ್ರೆ ದೇವೇಗೌಡರು ಪ್ರಧಾನಿ ಆಗ್ತಾರೆ. ಕಳೆದ ಅವಧಿಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಾರು ಮಾಡಿದ್ದರು? ಜಾತಿವಾದಿಗಳು ಬೇಡ ಅಂತ ಅವರಿಗೆ ಬೆಂಬಲ ಕೊಟ್ಟದ್ದು. ಬಹುಶಃ ಅವರಿಗಿಂತ ದೊಡ್ಡ ಜಾತಿವಾದಿ ಮಧ್ಯವಾದಿ ಅಂತ ಅದು ಕುಮಾರಸ್ವಾಮಿ ಅಂತೇಳಿ ಈಗ ನಮಗೆ ಅರ್ಥ ಆಗಿದೆ. ಏನೇ ಇರಲಿ ಇಂತಹ ಕುತಂತ್ರ ನಾವು ಇವತ್ತು ವಿಜಯೇಂದ್ರ ಬಹಳಷ್ಟು ಮಾತಾಡ್ತಾರಲ್ಲ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು. ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ವಿಜಯೇಂದ್ರ ಅವರಿಗೆ. ಕಳೆದ ಅವಧಿಯಲ್ಲಿ ನಿಮ್ಮ ತಂದೆ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಜೈಲಿಗೆ ಹೋದ್ರಲ್ಲ, ಏನು ಕಡ್ಲೆಕಾಯಿ ಮಾರಿ ಅಥವಾ ಕಡ್ಲೆಕಾಯಿ ಕದ್ದವರು ಅಂತ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಣವನ್ನು ಲೂಟಿ ಮಾಡಿದಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪರು ಜೈಲುವಾಸ ಮಾಡಿದರು. ಇವರು ನೈತಿಕತೆ ಪಾಠ ಮಾಡ್ತಾರೆ. ಇವರು ನೈತಿಕ ಪಾಠ ಮಾಡ್ತಾರೆ. ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಎಲ್ಲವೂ ಕೂಡ ಬಿಜೆಪಿಯವರು ಮಾಡುವಂತ ರೀತಿಯ ವಿಚಾರಗಳು. ಬಹುಶಃ ಒಂದು ಯಡಿಯೂರಪ್ಪ ಜೈಲಿಗೆ ಹೋದ್ರು. ಈಗೇನಾಗಿದೆ, 82 ವರ್ಷದ ಒಬ್ಬ ವ್ಯಕ್ತಿ ಪೋಕ್ಸೋ ಕೇಸಲ್ಲಿ ಯಾವಾಗ ಜೈಲಿಗೆ ಹೋಗ್ತಾರೆ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. ಅದು ನಾಚಿಕೆ ಆಗುದಿಲ್ಲ ಇವರಿಗೆ. ಇವರು ನಮ್ಮ ಬಗ್ಗೆ ಮಾತಾಡ್ತಾರೆ. ಬಹುಶಃ ಅದನ್ನೇ ಮುಚ್ಚಾಕು ಕೆಲಸ ಮಾಡ್ತಾರೆ. ಒಬ್ರು ಹೆಣ್ಣು ಮಗಳು ಅವರ ಮಗಳ ಬಗ್ಗೆ ಮಾತಾಡಿ ಬರುವಾಗ ಮರಿಮಗಳಿರುವಂತಹ ಯಡಿಯೂರಪ್ಪನಿಗೆ ಇವತ್ತು ಒಬ್ಬ ಹುಡುಗಿಗೆ ಲೈಂಗಿಕ ನಾಚಿಕೆ, ಮಾನ ಮರ್ಯಾದೆ ಇಲ್ಲ, ಎಲ್ಲವನ್ನೂ ಬಿಟ್ಟಿದ್ದಾರೆ ಇವರು ಬಿಜೆಪಿಯವರು. ವಿರೋಧ ಪಕ್ಷದ ಒಬ್ಬ ನಾಯಕ ಅಶೋಕ್ ಇದ್ದಾರೆ ವಿಧಾನಸಭೆ. ಅಶೋಕ್ ಅವರಿದ್ದಾರೆ. ನಮ್ಮ ಅಶೋಕ್ ಕುಮಾರ್ ಅವರಲ್ಲ, ಸಾಮ್ರಾಟ್ ಅಶೋಕ್ ಅಶೋಕ್. ಈಗ ಅಶೋಕ್ ಕುಮಾರ್ ಅವರಿಗೆ ಗೊತ್ತಿಲ್ಲ, ನಾನೇ ಹೇಳ್ಬೇಕಾಗಿಲ್ಲ. ಆದ್ರೆ ಅವರು ಸಾಮ್ರಾಟ್, ಏನು ಸಾಮ್ರಾಟ್ ಗೊತ್ತಿಲ್ಲ. ಅಶೋಕ್ ರವರು ಮಾತಾಡ್ತಾರೆ ಹೇಗೆ ಸಿದ್ದರಾಮಯ್ಯ ಶೈಲಿಯಲ್ಲಿ ಮಾತಾಡುದು. ಅದು ಮಾತಾಡೋದಕ್ಕೆ ಏನು ಅಂತೇಳಿ ಅವ್ರಿಗೆ ಗೊತ್ತಿದೆ. MLA ನಾನು ಅದನ್ನು ಹೇಳ್ಬಾರ್ದು. ನಾನು ಇವತ್ತು ಹೇಳ್ತೇನೆ, ನೀವು 100 ವರ್ಷ ವಿಚಾರದ ಪಕ್ಷ ಆದ್ರು, ಇನ್ನೊಂದು ಜನ್ಮ ಎತ್ತಿದ್ರು ಕೂಡ ಸಿದ್ದರಾಮಯ್ಯನವರಾಗಿ ವಿರೋಧ ಪಕ್ಷದಾಗಲಿಕ್ಕೆ ಸಾಧ್ಯವ? ಅಶೋಕ್ರೆ, ನೀವು ಹುಟ್ಟಿ ಬರಬೇಕು, ಮತ್ತೊಮ್ಮೆ ಹುಟ್ಟಿ ಬರಬೇಕು.
ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಭಾರತೀಯ ಜನತಾ ಪಕ್ಷ ಕಚೇರಿ ಆಗಿದೆ ನಮ್ಮ ರಾಜ್ಯಪಾಲರ ಕಚೇರಿ. ರಾಜ್ಯಪಾಲರ ಕಚೇರಿ ಇದೆಲ್ಲ, ಅದು ಬಿಜೆಪಿ ಕಚೇರಿ ಆಗಿದೆ, ನರೇಂದ್ರ ಮೋದಿ ಅವರ ಕಚೇರಿ ಆಗಿದೆ, ಅಮಿತ್ ಶಾ ಅವರ ಕಚೇರಿ ಆಗಿದೆ. ಇವತ್ತು ನಮ್ಮ ಗವರ್ನರ್ ಇದ್ದಾರಲ್ಲ, ಬಿಜೆಪಿ ಏಜೆಂಟ್ ಆಗಬಾರ್ದು, ಸಂವಿಧಾನಬದ್ಧವಾಗಿ ನೀವು ಕೆಲಸ ಮಾಡಬೇಕು, ಸಂವಿಧಾನದ ವಿಧಾನದ ಪ್ರಕಾರ ನೀವು ಕೆಲಸ ಮಾಡಬೇಕು. ಮಾಡದೆ ಹೋದ್ರೆ ನಾವು ಪಕ್ಷದ ಕಾರ್ಯಕರ್ತರು ಬಿಡುವುದಿಲ್ಲ. ಕೊನೆಯದಾಗಿ ಒಂದು ಮಾತು ಕೊನೆಯದಾಗಿ ಒಂದು ಮಾತು, ಸಿದ್ದರಾಮಯ್ಯರವ್ರನ್ನು ಏನಾದ್ರೂ ಮುಟ್ಟಿದ್ರೆ ನಾವು ಬಿಜೆಪಿಯವರನ್ನು ನಾವು ಸರಿಯಾಗಿ ನಾವು ಕೂಡ ಬಿಡುವುದಿಲ್ಲ. ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪೀಳಿಗೆ ನಾವು ಬ್ರಿಟಿಷರ ಗುಂಡಾಟಿಗೆ ನಾವು ಎದರಲಿಲ್ಲ. ಕಾಂಗ್ರೆಸ್ನ ಕಾರ್ಯಕರ್ತರು ಬ್ರಿಟಿಷರ ಗುಂಡಾಟಿಗೆ ನಮ್ಮ ಹಿರಿಯರು ಕಾಂಗ್ರೆಸ್ ಎದರಲಿಲ್ಲ. ಮತ್ತೆ ನೀವು ಬಿಜೆಪಿಯರ ಲಾಠಿ ಏಟಿಗೆ ಜಗ್ಗುವಂತ ಕಾರ್ಯಕರ್ತರು ನಾವಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಅದೇ ಹಿರಿಯರು ಕಾಂಗ್ರೆಸ್ ಮಹಾತ್ಮ ಗಾಂಧಿ ಅವರ ಪೀಳಿಗೆಯವರು ನಾವು. ಆ ರಕ್ತ ನಮ್ಮಲ್ಲಿ ಕೂಡ ಇದೆ. ಅಹಿಂಸಾ ತತ್ವ ನಾವು ಇದ್ದೇವೆ, ಸಹಿಸಿಕೊಳ್ಳುತ್ತೇವೆ. ಎಲ್ಲಿಯರಿಗೆ ಸಹಿಸ್ತೇವೆ ಅಂತ ಹೇಳಿದ್ರೆ ಅದಕ್ಕೊಂದು ಒಂದು ವಿಧಿ ಇದೆ, ಮಿತಿ ಇದೆ. ಮಿತಿ ತಪ್ಪಿದರೆ ನಮ್ಮ ಮಿತಿ ಕೂಡ ತಪ್ಪುತ್ತದೆ ಅಂತ ಬಿಜೆಪಿ ಅರ್ಥ ಮಾಡಿಕೊಳ್ಬೇಕು ಎಂಬ ಮಾತು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟ ಮಾಡ್ತಾವೆ. ಸಿದ್ದರಾಮಯ್ಯ ಏನಾದ್ರೂ ನಮ್ಮ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಮಾಡಿದ್ರೆ ನೀವು ಬೇರೆ ಕಡೆ ಅಸ್ಥಿರ ಮಾಡಿದಂತ ಇಲ್ಲಿ ಆಗುದಿಲ್ಲ. ಕರ್ನಾಟಕದ ಜನರು ಬುದ್ಧಿವಂತರು, ನಾವು ಕಾಂಗ್ರೆಸ್ ಕಾರ್ಯಕರ್ತರ ಸಮರ್ಥರಿದ್ದೇವೆ. ನಮ್ಮ ಸರ್ಕಾರ ಅಸ್ಥಿರಗೊಳಿಸಿದೆ, ನೀವು ಶಾಶ್ವತವಾಗಿ ಅಸ್ಥಿರ ಆಗುವಂತ ಕೆಲಸವನ್ನು ನಾವು ಮಾಡ್ತೇವೆ ಮಾತ್ರ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಗೌ. ಇವತ್ತು ನಿರ್ಮಾಣಗೊಂಡಿರುವಂತ ಒಂದು ರೀತಿಯ ಗೊಂದಲಮಯ ವಾತಾವರಣಕ್ಕೆ ಕಾರಣಕರ್ತರಾದಂಥ ರಾಜ್ಯದ ರಾಜ್ಯಪಾಲರ ವಿರುದ್ಧವಾಗಿ ನಾವು ಇವತ್ತು ನಮ್ಮ ಪಕ್ಷದ ಆದೇಶದ ಮೇರೆಗೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ನೆ ಅಶೋಕ್ ಕುಮಾರ್ ರೈ ಅವರಿದ್ದಾರೆ, ಎರಡೂ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಿದ್ದಾರೆ, ಹಿರಿಯ ನಾಯಕರಾದಂಥ MS ಮಹಮ್ಮದ್ ರವರು ಮತ್ತು ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರುಗಳೇ. ವಿಶೇಷವಾಗಿ ರಾಜ್ಯದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವಂಥ ಯಾವುದೇ ಕಾರಣಗಳಿಲ್ಲದೆ, ಯಾವುದೇ ವಿಚಾರಗಳಿಲ್ಲದೆ ಒಂದು ರೀತಿಯ ರಾಜ್ಯದಲ್ಲಿ ಗೊಂದಲವನ್ನು ನಿರ್ಮಾಣ ಮಾಡುವಂಥ ಕೆಲಸ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದಿಂದ ಇವತ್ತಾಗಿದೆ. ಇವತ್ತು ಇದಕ್ಕೆ ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ಇವತ್ತು ಯಾವೊಂದು ಆಪಾದನೆಯೂ ಸರಿಯಾಗಿ ಇಲ್ಲದೆ, ಇವತ್ತು ಇಂಥ ಆಪಾದನೆಗಳು ಅನೇಕ ಇದ್ರೂ ಸಹ ಕಳೆದ 1 ವರ್ಷಗಳಿಂದ ಈ ಬಿಜೆಪಿಯವರು ಮೊಸರಿನಲ್ಲಿ ಕಲ್ಲು ಹುಡುಕ್ತಾ ಇದ್ರು. ಅಂದ್ರೆ ಎಲ್ಲಿ ಸಿದ್ದರಾಮಯ್ಯ ಮತ್ತು ಈ ಸರ್ಕಾರದ ವಿರುದ್ಧ ಕಳಂಕ ತರಲಿಕ್ಕೆ ಆಗ್ತದೆ ಅಂತ ಹೇಳುವ ಪ್ರಯತ್ನವನ್ನು ಮಾಡಿ ಮೈಸೂರಿನ ಒಂದು ಮೈಸೂರಿನ ಪ್ರಕರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟ ಪ್ರಕಾರ ಅವರ ಜಮೀನು ಇವತ್ತು ಮೂಡಕ್ಕೆ ಹೋಗಿದೆ. ಅದರ ಬದಲಾಗಿ ಅವರಿಗೆ ಕೊಟ್ಟಿದ್ದಾರೆ ಹೊರತು ಅವರಿಗೆ ಉಚಿತವಾಗಿ ಏನು ಕೊಡಲಿಲ್ಲ. ಅವರ ಜಮೀನನ್ನು ಮೂಡಕ್ಕೆ ಸ್ವಾಧೀನಪಡಿಸಿದ ಜಮೀನಿಗೆ ಬದಲಾಗಿ ಇವತ್ತು ಅವರಿಗೆ 50% ಬೇರೆ ಜಮೀನನ್ನು ಕೊಟ್ಟಿರುವಂಥದ್ದು ಹೊರತು ಅವರು ಯಾವುದೇ ಕಾರಣದಲ್ಲಿ ಅವರ ಜೀವಮಾನದಲ್ಲಿ ಇಷ್ಟರ ತನಕ ಕಳೆದ ಬಾರಿ ಮುಖ್ಯಮಂತ್ರಿ ಆಗುವಾಗ ಮತ್ತು ಇಂದಿನ ಇಷ್ಟು ಬಾರಿ 13 ಬಾರಿ ಇವತ್ತು ಬಜೆಟ್ ಮಂಡಿಸುವಾಗಲೂ ಒಂದು ಆಪಾದನೆ ಇಲ್ಲದಂತ ನಾಯಕ ಕರ್ನಾಟಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ದೇಶದಲ್ಲೇ ಇತಿಹಾಸದ ಒಬ್ಬ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ನಾವು ಈಗಾಗಲೇ ಒಂದು ಗ್ಯಾರಂಟಿ ಯೋಜನೆ ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಪುತ್ತೂರಿನಲ್ಲೇ ನಾವು ಈಗಾಗಲೇ ಉಲ್ಲೇಖ ಮಾಡಿದಂತೆ 149.48 ಕೋಟಿ ರೂಪಾಯಿಗಳನ್ನು ಈಗಾಗಲೇ 5 ಗ್ಯಾರಂಟಿಗಳ ಮೂಲಕ ಸಾಮಾನ್ಯ ಜನರಿಗೆ ಮುಟ್ಟಿಸುವಂತ ಕೆಲಸ ಆಗಿದೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯವೈಖರಿ. ಅದೇ ರೀತಿ ಇಡೀ ರಾಜ್ಯದಲ್ಲಿ ನಾವು ಉಲ್ಲೇಖ ಮಾಡುವುದಿದ್ರೆ ವರ್ಷಕ್ಕೆ 60,000 ಕೋಟಿ ರೂಪಾಯಿ, 5 ವರ್ಷ ಆಗುವಾಗ 3 ಲಕ್ಷ ಕೋಟಿ, 1 ವರ್ಷದ ಇಡೀ ಬಜೆಟ್ ಅನ್ನು ಜನಸಾಮಾನ್ಯರಿಗೆ ಕೊಡುವಂತ ಮುಖ್ಯಮಂತ್ರಿಗಳಿದ್ರೆ ಅದು ಇಡೀ ಭಾರತದಲ್ಲೇ ಇತಿಹಾಸ ನಿರ್ಮಾಣ ಮಾಡಿದಂತ ಮುಖ್ಯಮಂತ್ರಿಗಳು. ಅಂತವರ ಮೇಲೆ ಇವತ್ತು ಇವರಿಗೆ ಅಧಿಕಾರಕ್ಕಾಗಿ ಇನ್ನೊಮ್ಮೆ ನಾವು ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಾಡ್ಲಿಕ್ಕೋಸ್ಕರ ಇವತ್ತು ಅವರ ಮೇಲೆ ಆಪಾದನೆ ಮಾಡಿ ಯಾವುದೇ ಕಾರಣಗಳಿಲ್ಲದೆ, ಯಾವುದೇ ಸರಿಯಾದ ಪುರಾವೆಗಳಿಲ್ಲದೆ ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು
ಜಾರ್ಖಂಡ್ ಮತ್ತು ದೆಹಲಿಯಲ್ಲಿ ಇದನ್ನೇ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಸಹ 2 ಮುಖ್ಯಮಂತ್ರಿಗಳನ್ನು ಒಮ್ಮೆ ಜೈಲಿಗೆ ಕಳುಹಿಸುವಂತದ್ದು, ಮತ್ತೊಮ್ಮೆ ಅವರನ್ನು ಏನಾದರೂ ಅಧಿಕಾರದಿಂದ ಇಳಿಸುವಂತದ್ದು. ಅದೇ ರೀತಿ ಈ ದೇಶದ ಎಲ್ಲೆಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಶಾಸಕರನ್ನು ಖರೀದಿ ಮಾಡುವಂತದ್ದು, ಹಿಂದಿನ ಬಾರಿಯೂ ಅವರು ಮಾಡಿದ್ದನ್ನು ಮತ್ತೊಮ್ಮೆ ಮಾಡುವಂತ ಪ್ರಯತ್ನ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಅದು ನಡೆಯುವುದಿಲ್ಲ. 136 ಶಾಸಕರು ಕಾಂಗ್ರೆಸ್ ಅಲ್ಲಿರುವಾಗ ಇವರ ಆಟ ನಡೆಯೋದಿಲ್ಲ ಅಂತ ಆದಾಗ ಇವತ್ತು ಕೇಂದ್ರ ಸರ್ಕಾರದ ಮೂಲಕ ಮೋದಿ ಮತ್ತು ಅಮಿತ್ ಶಾ ಅವರ ಮೂಲಕ ಇವತ್ತು ರಾಜ್ಯಪಾಲರನ್ನು ಉಪಯೋಗ ಮಾಡಿಕೊಂಡು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಇಷ್ಟು ಒಳ್ಳೆಯ ಅಧಿಕಾರ ಆಡಳಿತ ಕೊಡ್ತಾ ಇರುವಂತ ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಒಳ್ಳೆಯ ಯಾವುದೇ ಭ್ರಷ್ಟಾಚಾರ ಇತ್ತೀಚಿನ ಭ್ರಷ್ಟಾಚಾರ ಇದ್ರೂ ಸಹ ಇವರು ಕಳಂಕ ಲೇಪಿಸಿದಂತ ಭ್ರಷ್ಟಾಚಾರದ ಆಪಾದನೆಗಳು ಬಿಟ್ರೆ ಇವರ ಅತ್ಯಂತ ಅನೇಕ ಆಪಾದನೆಗಳು ಅವರ ಮೇಲೆ ಇದೆ. ಇದೆಲ್ಲವೂ ತನಿಖೆ ಆಗಬೇಕಾಗಿದೆ. ಇದೆಲ್ಲವೂ ತನಿಖೆ ಆದ್ರೆ ಇವರೆಲ್ಲ ಬಂಡವಾಳ ಹೊರಗೆ ಬರ್ತದೆ. ನಮ್ಮವರು ಆಗಾಗ್ಲೇ ಹೇಳ್ತಾರೆ ಹೊರತು ಮಾಡುವುದಿಲ್ಲ. ಯಾಕಂತೇಳಿ ನಮ್ಮ ಕಾರ್ಯಕರ್ತರ ಪ್ರಶ್ನೆ, ಅವರ ಮೇಲೆ ಏನೆಲ್ಲ ಆಪಾದನೆಗಳಿದೆ ಮಂತ್ರಿಗಳ ಮೇಲೆ ಎಲ್ಲವನ್ನು ಹೊರಗೆ ತರಬೇಕು. ಅವರನ್ನೆಲ್ಲ ಜೈಲಿಗೆ ಕಳುಹಿಸಿದ್ರೆ ಎಲ್ಲ ಇವರ ಆಟ ಎಲ್ಲ ನಿಲ್ತದೆ. ಇವರು ಹೇಳ್ತಾರೆ, ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇವರ ಮೇಲೆ ಬಹಳ ದೊಡ್ಡ ದೊಡ್ಡ ಆಪಾದನೆಗಳು ಕಳೆದ ಅವಧಿಯಲ್ಲಿ ಇದೆ, ಮುಂದಿನ ದಿನಗಳಲ್ಲಿದೆ. ಅದೆಲ್ಲವನ್ನು ನಾವು ಮುಂದಿನ ದಿನಗಳಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರು ನಾವು ನಮ್ಮ ಪಕ್ಷದ ನಾಯಕರಿಗೆ, ನಮ್ಮ ಪಕ್ಷದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಅವರೆಲ್ಲ ಬಂಡವಾಳವನ್ನು ಹೊರಗೆ ತರುವ, ಯಾರು ಏನಾಗಿದ್ರು ಏನೆಲ್ಲ ಮಾಡ್ತಾ ಇದ್ರು ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ನಾವು ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ನಿಮ್ಮ ಪಿತೂರಿಯನ್ನು ನಿಲ್ಲಿಸಿ, ಒಂದು ವೇಳೆ ನಿಮ್ಮ ಪಿತೂರಿ ಏನಾದ್ರೂ ನಡೀತಾ ಅಂತ ಆದ್ರೆ ಈ ರಾಜ್ಯದಲ್ಲಿ ನಿರ್ಮಾಣ ಆಗುವಂತ ಅಶಾಂತಿಗೆ ನೀವೇ ಆಗ್ತೀರಾ. ನೀವು ಕೇಂದ್ರದಲ್ಲಿ ಬಲಿಷ್ಠರಾಗಿಲ್ಲ. ಇಬ್ರು ಜಾರಿದ್ರೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಹೋದ್ರೆ ನಿಮ್ಮ ಗತಿ ನಿರ್ಗತಿ ಆಗ್ತದೆ. ನಿಮ್ಮ ಗತಿ ನಿಮಗೆ ಗತಿ ಇಲ್ಲದ ಪರಿಸ್ಥಿತಿ ಆಗ್ತದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಹಿಂದಿನ ಹಾಗೆ ಅಲ್ಲ. ಇವತ್ತು ಬಿಜೆಪಿ ಸರ್ಕಾರಕ್ಕೆ ನಿಮ್ಮ ಆಟಗಳು ಹೆಚ್ಚು ದಿನ ನಡೆಯುವುದಿಲ್ಲ ಅಂತ ಹೇಳುವಂತದ್ದು ಅರ್ಥ ಮಾಡಿಕೊಂಡು ರಾಜ್ಯಪಾಲರನ್ನು ಕೂಡಲೇ ವಾಪಸ್ ಕಳುಹಿಸುವುದರ ಮೂಲಕ ಈ ಸ್ಥಿರವಾದ ಸರ್ಕಾರವನ್ನು ಉಳಿಸುವುದರ ಮೂಲಕ ಜನಸಾಮಾನ್ಯರಿಗೆ ಅವರೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಹಿತ ಉತ್ತಮವಾದ ಆಡಳಿತ ಇರುವಂತ ಈ ರಾಜ್ಯದಲ್ಲಿ ಸುಭದ್ರವಾದ ಸರ್ಕಾರಕ್ಕೆ ಅಡೆತಡೆಗಳನ್ನು ಮಾಡುವಂತ ಕೆಲಸವನ್ನು ನಿಲ್ಲಿಸಿ ಇದಕ್ಕಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡಲಿಕ್ಕೆ ಹೊರಟಿದೆ. ಅದೇ ರೀತಿ ಇವತ್ತು ಪುತ್ತೂರಿನಲ್ಲಿಯೂ ಸಹ ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ಪ್ರತಿಭಟನೆ ಇವತ್ತು ಮಂಗಳೂರಿನಲ್ಲಿ ನಡೆದಿದೆ, ಪುತ್ತೂರಲ್ಲಿ ನಡೀತದೆ. ಮುಂದೇನಾದ್ರೂ ನಿಮ್ಮ ಈ ಕುತಂತ್ರಗಳು ಮುಂದುವರಿದಲ್ಲಿ ನಿಮ್ಮ ಆಟ ನಡೆಯೋದಿಲ್ಲ ಅಂತ ಹೇಳುವ ಸಂದೇಶವನ್ನು ಈ ಒಂದು ಪ್ರತಿಭಟನೆಯ ಮೂಲಕ ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದುಷ್ಟ ರಾಜ್ಯಪಾಲರಿಗೆ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರು, ಈ ರಾಜ್ಯದ ಜನಪ್ರಿಯ ನೇತಾರ, ರಾಷ್ಟ್ರ ಮಟ್ಟದ ನಾಯಕರು, ಹಲವಾರು ಭಾಗ್ಯಗಳ ಸರದಾರ, ಈ ರಾಜ್ಯದಲ್ಲಿ ಸಹಬಾಳ್ವೆ, ಪ್ರೀತಿ, ಸಹೋದರತೆ, ಸೌಹಾರ್ದತೆಯನ್ನು ಒಂದು ಬೆಳೆಸಿದಂಥ ನಾಯಕರಾದ ಸಿದ್ದರಾಮಯ್ಯರ ವಿರುದ್ಧ ಒಂದು ರೀತಿಯ ಪಿತೂರಿ ಮಾಡುತ್ತಿದ್ದಾರೆ. ಅವರ ಮೇಲೆ ಒಂದು ಗೂಬೆ ಕೂರಿಸುವಂತ ಕೆಲಸ ಮಾಡ್ತಿದ್ದಾರೆ. ಯಾರಂದ್ರೆ ಆ ಒಂದು ಮುದಿಗೂಬೆ ಉಂಟು, ಅವರ ಮೇಲೆ ಗೂಬೆ ಕೂರಿಸ ನಮ್ಮ ರಾಜ್ಯದ ಒಂದು ಅನಿಷ್ಟ. ಆ ಮುದಿಗೂಬೆ ಅದೇ ಯಡಿಯೂರಪ್ಪ ಮತ್ತೆ ಅವರ ಸುಪುತ್ರ. ಆ ನಂತರ ಮತ್ತೊಬ್ಬರಿದ್ದಾರೆ ಕುಮಾರಸ್ವಾಮಿ. ಅವರೇ ಹೇಳ್ತಿದ್ದೆ, ಯಡಿಯೂರಪ್ಪರವರೇ ಅವರ ಬಗ್ಗೆ ಹೇಳ್ತಿದ್ರು, ಅವನು ಸರ್ಪ, ನಾಗ, ಅದೊಂದು ಕರಿನಾಗ. ಅವರ ಆ ವಿಷಯ ಉಂಟಲ್ಲ, ಅದು ಬಿಜೆಪಿ ಅವರಿಗೆ ಇನ್ನು ಹಿಂದೆ ಬರ್ತದೆ. ಅವ್ರು ಕಚ್ತಾರೆ, ಇನ್ನು ಹೆಚ್ಚೇನು ದಿನ ಇಲ್ಲ. ಆ ಕರಿನಾಗ ಆ ಸತ್ಯ ಬಿಡ್ತಾರೆ. ಈಗಾಗಲೇ ಬುಸುಗುಟ್ಟಿ ಆಗಿದೆ. ಎಲ್ಲಿ ಬೆಂಗಳೂರಿಂದ ಅಲ್ಲಿಗೆ ಹೋಗುವಾಗಲೇ ಪಾದಯಾತ್ರೆ, ಮೈಸೂರಿಗೆ ಪಾದಯಾತ್ರೆ ಮಾಡುವಾಗಲೇ ಬುಸುಗುಟ್ಟಿ ಆಗಿದೆ. ಏನೋ ಪ್ಯಾಚ್ ವರ್ಕ್ ಮಾಡಿ ಈಗ ಹೋಗ್ತಿದ್ದಾರೆ. ಅದು ಯಾವಾಗ ಕಚ್ತಂತ ಇಲ್ಲ, ಅದು ಶೀಘ್ರದಲ್ಲಿ ಕಚ್ತಾರೆ. ಯಾಕಂದ್ರೆ ಅವರು ಮಾಡಿದ ಪಾಪವನ್ನು ಅವರೇ ಅನುಭವಿಸೋದು. ಯಾಕಂದ್ರೆ ಸಿದ್ದರಾಮಯ್ಯರಂಥ ರಾಷ್ಟ್ರ ಮಟ್ಟದ ನಾಯಕ, ಹಲವಾರು ಭಾಗ್ಯಗಳ ಸರದಾರ, ಬಡವರಿಗೆ ಒಂದು ಆಶಾಕಿರಣವಾದವರ ಬಗ್ಗೆ ಈ ರೀತಿಯ ಒಂದು ಗೂಬೆ ಕೂರಿಸ ಅಪವಾದ ಹೊರಿಸೋರು ಇನ್ನು ಯಾರು ಯಾವರು ಉದ್ಧಾರ ಆಗುದಿಲ್ಲ. ನಮ್ಮ ಭಾಷೆಯಲ್ಲಿ ಹೇಳುವುದಾಗಲಿ ಬರ್ಕತ್ ಆಗುದಿಲ್ಲ.
ನಿಜವಾಗಿಯೂ ಮತ್ತೆ ಈ ಕುಮಾರಸ್ವಾಮಿಯವರ ಮುಖ ಬೆಳಿಗ್ಗೆ ಎದ್ದು ನೋಡಿದ್ರೆ ನೀರು ಕೂಡ ಸಿಗ್ಲಿಲ್ಲ. ಅಂಥ ಒಂದು ಅನಿಷ್ಟದ ವ್ಯಕ್ತಿತ್ವ ಈ ಕುಮಾರಸ್ವಾಮಿ. ಇಂಥವರೆಲ್ಲ ಈ ನಮ್ಮ ಸಿದ್ದರಾಮಯ್ಯರ ಮೇಲೆ ಹೀಗೆಲ್ಲ ಮಾಡ್ತಾರಲ್ಲ, ಕುಮಾರಸ್ವಾಮಿಯವರನ್ನು ಸೇರಿಸಿ ಕೂಡ ಸರ್ಕಾರ ಮಾಡಿದ್ದಾರಲ್ಲ, ಅವರು ಉದ್ಧಾರ ಆಗಲಿಲ್ಲ. ಅದು ನಾಗ ಅಲ್ಲ, ಅದೊಂದು ಕಂದಡಿ. ನಮ್ಮ ತುಳುವಲ್ಲಿ ಹೇಳಿದ ಕಂದಡಿ ಜಾತಿ ಅಂತ. ಕಂದಡಿ ಜಾತಿಗೆ ಗುಡ್ಡಲಚ್ಚಿ ಕನ್ನಡಿ ನೆತ್ತರ್ಲಚ್ಚಿ ಇಂಚಿನ ಒಂದು ಜಾತಿ ಬಂಡ ಈ ಕುಮಾರಸ್ವಾಮಿ. ಖಂಡಿತ ಈ ಕುಮಾರಸ್ವಾಮಿಯನ್ನು ಸೇರಿಸಿಕೊಂಡು ಇವರು ಸರ್ಕಾರ ಕೇಂದ್ರದಲ್ಲಿ ಮಾಡಿದಾರಲ್ಲ, ಇಲ್ಲಿ ಕೂಡ ಹೊಂದಾಣಿಕೆ ಮಾಡಿದಲ್ಲ. ಈ ಬಿಜೆಪಿಯವರಿಗೆ ಬೇರೆ ಅನಿಷ್ಟ ಬೇಕಾಗಿಲ್ಲ, ಕುಮಾರಸ್ವಾಮಿಯ ಸಾಕು. ಖಂಡಿತ ನಾವು ಹೋರಾಟ ಮಾಡಬೇಕು. ಇದು ನಾವು ಇಲ್ಲಿಗೆ ನಿಲ್ಬಾರ್ದು. ಇನ್ನು ಅವರು ಹೇಳ್ತಾರೆ, ಖಂಡಿತ ಯಾವಾಗ ಸಿದ್ದರಾಮಯ್ಯರ ವಿರುದ್ಧ ಇವೆಲ್ಲ ಪಿತೂರಿ ಮಾಡ್ತಾರ, ಈ ರಾಜ್ಯದಲ್ಲಿ ದೊಂಬಿ ಅರಾಜಕತೆ ಮೂಡುವಂತಹ ಸಾಧ್ಯತೆ ಉಂಟು. ಅದನ್ನು ಕಾಂಗ್ರೆಸ್ನ ಮೇಲೆ ಏನು ಅದು ಹೊರಿಸುವುದು ಬೇಡ. ಖಂಡಿತ ಸಿದ್ದರಾಮಯ್ಯರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷ ಮಾತ್ರಲ್ಲ, ಹಲವಾರು ಕೋಟ್ಯಾನುಕೋಟಿ ಸಿದ್ದರಾಮಯ್ಯರ ಅಭಿಮಾನಿಗಳು ರಸ್ತೆಗಿಳಿದು ದೊಂಬಿಗಿಳಿದು ಅರಾಜಕತೆ ಮಾಡುವಂತಹ ಪರಿಸ್ಥಿತಿ ಉಂಟು. ಖಂಡಿತ ಕೂಡಲೇ ಮರುಪರಿಶೀಲನೆ ಮಾಡಿ ಈ ರಾಜ್ಯಪಾಲರನ್ನು ಈ ರಾಜ್ಯದಿಂದಲೇ ಎತ್ತಂಗಡಿ ಮಾಡ್ಬೇಕಂತ ಹೇಳ್ತಾ ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಕುಮಾರಸ್ವಾಮಿಗೆ ಆತ್ಮೀಯ ಬಂಧುಗಳೇ, ಇವತ್ತಿನ ಪರಿಸ್ಥಿತಿ ನಮಗೆಲ್ಲರಿಗೂ ಗೊತ್ತಿದೆ. ಕಳೆದ 2023 ಮೇಯಲ್ಲಿ ನಡೆದ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಅಭೂತಪೂರ್ವವಾದ ಗೆಲುವು 136 ಸಿಕ್ಕಿದಾಗಲೇ ಅವರಿಗೆ ಒಂದು ಮಾನಸಿಕ ಹಿಂಸೆಯಾಗಿ ಆಗಿದೆ. ತದನಂತರದ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಈ ಸರ್ಕಾರ ಮತ್ತಷ್ಟು ಬಲಿಷ್ಠವಾಗಿದೆ. ಜೊತೆಗೆ ಎಲ್ಲ ಕಾರ್ಯಕರ್ತರು ಮತ್ತು ನಾಗರಿಕರು ಈ ಸರ್ಕಾರವನ್ನು ಬೆಂಬಲಿಸುವಂತಹ ವ್ಯವಸ್ಥೆಗೆ ಕೈ ಜೋಡಿಸಿದ್ದಾರೆ. ಇದರಿಂದಾಗಿ ಈ ಸರ್ಕಾರವನ್ನು ಯಾವುದೇ ರೀತಿಯಲ್ಲಾದರೂ ಬೀಳಿಸಬೇಕು. ಮುಂದೆ ಚುನಾವಣೆಗಳು ಬರ್ತಾ ಇವೆ. ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇದೆ, ಒರಿಸ್ಸಾದಲ್ಲಿ ಆಗ್ತದೆ. ಈ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಆಗಿದ್ರೆ ಕಾಂಗ್ರೆಸ್ ಅನ್ನು ನಿಷ್ಕ್ರಿಯಗೊಳಿಸಬೇಕು, ಕಾಂಗ್ರೆಸ್ ಸರ್ಕಾರವನ್ನ ಮುಗಿಸಬೇಕು ಅನ್ನೋ ನಿಟ್ಟಿನಿಂದ ಪ್ರಾಮಾಣಿಕ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರಿಗೆ ಏನಾದರೂ ಒಂದು ನೆಪ ಹೇಳಿ ಅವರನ್ನು ಬೀಳಿಸುವಂತ ಕೆಲಸ ಮಾಡಬೇಕು ಅನ್ನೋ ಹುನ್ನಾರವನ್ನು ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಗವರ್ನರ್ ಅನ್ನ ಕೇಂದ್ರ ಸರ್ಕಾರ ನೇಮಿಸ್ತದೆ. ಯಾವುದೋ ಒಬ್ಬ ಹಿರಿಯ ವ್ಯಕ್ತಿಯನ್ನ, ಕೆಲಸಕ್ಕೆ ಬಾರದವರನ್ನ ಗವರ್ನರ್ ಅನ್ನಾಗಿ ಮಾಡ್ತಾರೆ. ಅವರಿಗೆ ಆ ದೇಶದ ಅವರನ್ನು ಯಾರು ಆಯ್ಕೆ ಮಾಡಿದ್ರು ಅವರೊಂದು ಋಣ ಇರ್ತದೆ. ಆ ಋಣಕ್ಕೆ ಅವ್ರು ಹೇಳಿದಾಗೆ ಕೇಳ್ತಾ ಇದ್ದಾರೆ. ಅದು ಈಗ ನಡೀತಾ ಇದೆ. ಏನು ಕೇಂದ್ರ ಸರ್ಕಾರದ ಚಿಂತನೆ ಇದೆ, ಈ ಸಿದ್ದರಾಮಯ್ಯನ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಯನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹಾಕಿದ ಈ ಪ್ರಯತ್ನ ಖಂಡಿತ ಫಲಕಾರಿಯಾಗುವುದಿಲ್ಲ. ಕೇವಲ ಒಬ್ಬ ವ್ಯಕ್ತಿ ಯಾರು ಅಬ್ರಾಮ್ ಅಂತವರು ಕೊಟ್ಟಂತಹ ಒಂದು ಕೇಸನ್ನ, ಆ ಅರ್ಜಿಯನ್ನ ಪರಿಶೀಲನೆ ಮಾಡಿ ಕೂಡಲೇ ಇವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಒಂದು ಕೆಲಸವನ್ನ ಗವರ್ನರ್ ಮಾಡಿದ್ದಾರೆ. ಇದು ಕೇವಲ ತನಗೆ ಅಧಿಕಾರವನ್ನು ಕೊಟ್ಟವರನ್ನು ಪುಸಲಾಯಿಸಲಿಕ್ಕೆ ಮಾಡುವಂತಹ ಕೆಲಸ ಆಗಿದೆ. ಇದು ಖಂಡಿತ ಒಳ್ಳೆಯ ಕೆಲಸ ಅಲ್ಲ. ಸಿದ್ದರಾಮಯ್ಯ ನಂತರ ಅವರ ಪ್ರಾಮಾಣಿಕ ಕೆಲಸ, ಅವರು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿ ಅವರ ಹೆಂಡತಿಗೆ ಅವರ ಸಹೋದರ ಕೊಟ್ಟಂತಹ ಜಾಗದಲ್ಲಿ ಅದನ್ನು ಕೂಡ ಅವರು ವಸೂಲು ಮಾಡಿದಾಗ ನಂತರ ಅದರ ಅರ್ಧದ ಭಾಗವನ್ನು ಬೇರೆ ಜಾಗದಲ್ಲಿ ಕೊಟ್ಟರು. ಆಗ ಇದ್ದದ್ದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು. ಇದರಲ್ಲಿ ಯಾವುದೇ ಸಿದ್ದರಾಮಯ್ಯನವರ ಶಿಫಾರಸು ಇಲ್ಲ, ಸಿದ್ದರಾಮಯ್ಯನವರ ಸೈನು ಇಲ್ಲ, ಬೇರೆ ಯಾವುದಿಲ್ಲ. ಆದ್ರೂ ಯಾವುದೇ ಒಂದು ಹಸ್ತಕ್ಷೇಪ ಇಲ್ಲದೆ ಸ್ವಾಭಾವಿಕವಾಗಿ ಆದಂತ ಆ ಒಂದು ಇದನ್ನು ನಿವೇಶನವನ್ನು ಇವತ್ತು ಭ್ರಷ್ಟಾಚಾರದ ಮೂಲಕ ಸಿದ್ದರಾಮಯ್ಯನವರ ಅಧಿಕಾರದ ಮೂಲಕ ಅಂತ ಹೇಳುವ ಮೂಲಕ ಏನೋ ಒಂದು ಸಿದ್ದರಾಮಯ್ಯನವರಿಗೆ ಅವಮಾನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಧಿಕ್ಕರಿಸಬೇಕು. ಸಿದ್ದರಾಮಯ್ಯರೊಟ್ಟಿಗೆ ನಾವು ಇದ್ದೇವೆ. ಈ ಸರ್ಕಾರ ಬೀಳಿಸುವಂತ ಕೆಲಸ, ಅವರ ಹುನ್ನಾರಕ್ಕೆ ನಾವು ವಿರೋಧಿಸಬೇಕು. ಕೇಂದ್ರ ಸರ್ಕಾರ ಈ ಕೂಡಲೇ ಸುಪ್ರೀಂ ಕೋರ್ಟ್ ಕೈ ಹಾಕಿ ನಮ್ಮ ಗವರ್ನರ್ ಯಾರು ಗ್ಯಾಲಟ್ ಇದ್ದಾರೆ ಅವರನ್ನು ವಾಪಸ್ ಕಳಿಸುವಂತ ವ್ಯವಸ್ಥೆ ಆಗಬೇಕು ಅಂತ ಹೇಳುತ್ತಾ ನಾನು ಬೇಡಿಕೆಯನ್ನು ಇಡ್ತೇನೆ. ಧನ್ಯವಾದಗಳು.
ನಮ್ಮ ನೆಚ್ಚಿನ ಗೌರವಾನ್ವಿತ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ಈ ಕ್ಷೇತ್ರದಾದ್ಯಂತ ಒಂದು ಭ್ರಷ್ಟಾಚಾರ ರಹಿತವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂತಹ ಅಶೋಕ್ ಕುಮಾರ್ ರೈ ಅವರು ಮಾತಾಡ್ತಾರೆ. ಈ ರಾಜ್ಯದ ಗವರ್ನರ್, ಈ ರಾಜ್ಯದ ರಾಜ್ಯಪಾಲ, ನಮ್ಮ ನೆಚ್ಚಿನ ಶಾಸಕರು ಮಾತಾಡ್ತಾರೆ. ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರ ವಿರುದ್ಧ ಕೇಸು ದಾಖಲಿಸಲು ಅನುಮತಿ ಕೊಟ್ಟಿರುವ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಅದರ ವಿರುದ್ಧವಾಗಿ ಇಡೀ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಲ್ಲದೆ ಒಂದಷ್ಟು ಬಡವರು ಕೂಡ ಧ್ವನಿ ಎತ್ತುವಂತ ಸಮಯ ಬಂದಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಇವತ್ತು ಅದರ ವಿರುದ್ಧ ಪ್ರತಿರೋಧವನ್ನು ತೋರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇಬ್ಬರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಇದ್ದಾರೆ, ಕಾಂಗ್ರೆಸ್ನ ಎಲ್ಲ ನಾಯಕರು ಇದ್ದಾರೆ. ನಾವು ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ, ಸಮಯ ಇಲ್ಲ. ಸಿದ್ದರಾಮಯ್ಯನವರ ಬಗ್ಗೆ ಒಂದು ಎರಡು ಮಾತನ್ನು ಹೇಳಬೇಕು ಅಂತ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಇಚ್ಛಿಸ್ತೇನೆ. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ನಾವೆಲ್ಲ ಕಾರ್ಯಕರ್ತರಿದ್ದಾರೆ. ಬಿಜೆಪಿ ಪಕ್ಷದವರು ಒಂದು ಚಿಕ್ಕ ವಿಚಾರ ಇದ್ರೆ ಅದಕ್ಕೆ ಪ್ರತಿಭಟನೆ ಮಾಡಿ ಮನೆ ಮನೆಗೆ ಹೋಗಿ ತಿಳಿಸುವಂತ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಕೂಡ ನೀವೆಲ್ಲ ಕಾರ್ಯಕರ್ತರಿದ್ದೀರಿ, ನಾವು ಕೂಡ ನಮ್ಮ ವಿಚಾರಗಳನ್ನು ಸಿದ್ದರಾಮಯ್ಯನವರ ವಿರುದ್ಧ ಏನು ಕೇಸು ದಾಖಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರನ್ನು ಸಿಬಿಐಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆಯನ್ನು ಪ್ರತಿ ಜನರಿಗೆ ತಿಳಿಸುವಂತ ಪ್ರಯತ್ನ ಇಲ್ಲಿ ನಾವು ಹೋರಾಟ ಮಾಡಿದ್ರೆ ಸಾಕಾಗ್ಲಿಕ್ಕಿಲ್ಲ. ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ತಮ್ಮ ವಾರ್ಡಿನಲ್ಲಿ, ತಮ್ಮ ಬೂತಿನಲ್ಲಿ, ತಮ್ಮ ಇಚ್ಛಿಸುವವರಿಗೆ ಎಲ್ರಿಗೂ ಇದನ್ನು ತಿಳಿಸುವ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ, ನೀವು ಗೊತ್ತಿರ್ಬೋದು, ನಮ್ಮ ನೀಟ್ ಒಂದು ಎಕ್ಸಾಮ್ ಆಯಿತು, ಮೆಡಿಕಲ್ ಕಾಲೇಜಿದು ಒಂದು ನೀಟಲ್ಲಿ ಪ್ರಶ್ನಾ ಪತ್ರಿಕೆ ಲೀಕ್ ಆಯಿತು. ಯಾರು ಕೂಡ ಮಾತಾಡಲಿಲ್ಲ. ನಾವು ಹೋರಾಟನೂ ಕಡಿಮೆ ಇತ್ತು. ಬಿಜೆಪಿಯವರು ಸುಮ್ಮನೆ 1,000 ಕೋಟಿಯ ಹಗರಣ ಇತ್ತು, ಸುಮ್ಮನೆ ಇತ್ತು. ಎಲ್ಲಿಯೂ ಆಗಲಿಲ್ಲ, ಒಂದೆರಡು ಕಡೆ ಪ್ರತಿಭಟನೆ ಆಗಿದೆ. ಇದೇ ಎಲ್ಲಾದ್ರೂ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ರೆ ರಸ್ತೆಯಲ್ಲಿ ಕೂರ್ದು ಹೋರಾಟ ಮಾಡ್ತಾ ಇದ್ರು, ಮನೆ ಮನೆಗೆ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ರು. ಇವತ್ತು ಏನಾದ್ರೂ ರಾಜ್ಯದಲ್ಲಿ ಬೇರೆ ಬಿಜೆಪಿಯೇತರ ಸರ್ಕಾರ ಇದ್ದಲ್ಲಿ, ಈಗ ಯಾವ್ದಾದ್ರು ಒಂದು ವಿಚಾರಗಳಿದ್ರೆ ಅಲ್ಲಿ ಹೋರಾಟವನ್ನು ಮಾಡಿ ಎಲ್ಲ ವಿಚಾರಗಳಲ್ಲೂ ಹೋರಾಟ ಮಾಡ್ತಾರೆ. ಸಿದ್ದರಾಮಯ್ಯನವರು ಹೇಗಿದ್ದಾರೆ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಗ್ತಾ ಇದೆ. 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ಯಶಸ್ವಿಯಾಗಿ ಅದನ್ನು ನಿರ್ವಹಣೆ ಮಾಡುವಂತಹ ಕೆಲಸಗಳಾಗಿದೆ. ನಾನು ಒಂದು ದಿವಸ ಸಿದ್ದರಾಮಯ್ಯನವರ ಹತ್ರ ಕೇಳಿದೀವಿ, ನಾವು ಈ ಭಾಗ್ಯ, ಅನ್ನ ಭಾಗ್ಯ ಎಲ್ಲ ಗ್ಯಾರಂಟಿಗಳಿದೆ ಮುಖ್ಯಮಂತ್ರಿಗಳೇ, ಇದು ಕೊಡಬೇಕು ಅಂತ ನಿಮಗೆ ಯಾಕೆ ಗೊತ್ತಾಯಿತು? ಯಾಕೆ ಇದರ ಹಿಂದಿರುವ ಒಂದು ಆಲೋಚನೆಗಳು ಏನು ಅಂತ ನಾವು ಕೇಳಿದ್ದೀವಿ. ಅವ್ರು ಹೇಳಿದ್ರು, ನಾನು ಹಿಂದೆ ಚಿಕ್ಕವನಿರುವಾಗ ನಮ್ಮ ಮನೆಯಲ್ಲೇ ಭಾರಿ ಕಷ್ಟದಲ್ಲಿ ನಾವು ಓದಿದ್ದು. ಆನಂತರ ನಮ್ಮ ಮನೆಗೆ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಮನೆ ಇತ್ತು. ನಮ್ಮ ಮನೆಗೆ ಊರಿನವರೆಲ್ಲ ಬಂದು ವಾರದಲ್ಲಿ ಒಂದು ದಿವಸ ಅವರಿಗೆ ನಾವು ಅನ್ನ ಕೊಡ್ತಾ ಇದ್ದೀವಿ, ಒಂದು ಮುಷ್ಟಿ ಅನ್ನವನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಅದನ್ನು ತಕೊಂಡು ಹೋಗ್ತಾ ಇದ್ರು. ನಾನು ನೋಡ್ತಾ ಇದ್ದೆ ಬಾಲಕನಾಗಿರುವಾಗ. ನನಗೆಲ್ಲಾದ್ರೂ ಯೋಗ ಬಂದ್ರೆ ಇವರಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕಂತ ನನಗೊಂದು ಆಸೆ ಇತ್ತು. ಅದಕ್ಕಾಗಿ ಅನ್ನಭಾಗ್ಯವನ್ನು ಮಾಡಿದೆ. ಈಗ ಬಿಜೆಪಿ ಅವರಿಗೆ ಏನಾಗಿದೆ? 5 ಗ್ಯಾರಂಟಿಗಳು. ಬಿಜೆಪಿ ಬಿಟ್ಟು ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ಬಿಜೆಪಿ ಬಿಟ್ಟು ಎಲ್ಲ ಕಾಂಗ್ರೆಸ್ಸಿನ ಕಡೆ ನಡೆ ಆಗ್ತಾ ಇದೆ. ಇದನ್ನು ಸಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ. ಇದನ್ನು ಇವರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ. ಸಿದ್ದರಾಮಯ್ಯನವರನ್ನು ಹೀಗೆ ಬಿಟ್ರೆ ಇನ್ನು ನಮಗೆ ಉಳಿಗಾಲ ಇಲ್ಲ, ಏನಾದ್ರೂ ಇದೆಯಾ ಅಂತ ಹುಡುಕ್ತಾ ಇದ್ದಾರೆ. ಅದಕ್ಕಾಗಿ ಈ ಮೂಡದ ಕೇಸನ್ನು ಹಿಡ್ಕೊಂಡು ಬಂದಿದ್ದಾರೆ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ. ಮೂಡದ ಕೇಸಿನಲ್ಲಿ ಏನಿದೆ? ನೀವು ಸ್ವಲ್ಪ ನಾವು ಕಾರ್ಯಕರ್ತರು ಆಲೋಚನೆ ಮಾಡಬೇಕು. ಹಾಗಾದ್ರೆ ಮುಖ್ಯಮಂತ್ರಿ ಆದವರು ಯಾರು ಕೂಡ ಹೆಂಡತಿಗೆ ಒಂದು ಸೈಟ್ ಕೊಡ್ಲಿಕ್ಕಿಲ್ವಾ? ಅಲ್ಲ, ಅವ್ರು ಮುಖ್ಯಮಂತ್ರಿ ಆಗಿದ್ರ? ಈಗ ನಾನು ಶಾಸಕನಾಗಿದೆ, ನನ್ನ ಹೆಂಡತಿಗೆ ನಾನು ಬಂಗಾರ ತೆಗೆದು ಕೊಡ್ಲಿಕ್ಕಿಲ್ವಾ? ಅವಳ ಹತ್ರ ಒಂದು ಸೈಟ್ ಮನೆ ಕಟ್ಟಲಿಕ್ಕಿಲ್ವ? ನಾನು ಮನೆ ಕಟ್ತಾ ಇದ್ದೀನಿ ಸ್ವಾಮಿ, ಒಂದು ದೊಡ್ಡ ಮನೆ ಕಟ್ತಾ ಇದ್ದೀನಿ. ನೀನು ಮಾಧ್ಯಮದವರು ನಾಳೆ ಶಾಸಕನಾಗ ಮೇಲೆ ಕಟ್ಟಿದ್ರಂತ ಹೇಳಬೇಡಿ, ಅದನ್ನು ಜನಗಳು. ನಾನು ಮೊದಲೇ ಹೇಳಿದ್ದೀನಿ, 4 ವರ್ಷ ಆಯ್ತು ಕಟ್ಟಲಿಕ್ಕೆ ಶುರು ಮಾಡಿ.
ಈ ಜನ ಹೇಗೆ ಬೇಕಿದ್ರು ಬಿಜೆಪಿ ಅವರು ಹೇಗೆ ಬೇಕಿದ್ರು ತಿರುಗಿಸ್ತಾರೆ. ನಾಳೆ ಗೃಹ ಪ್ರವೇಶಕ್ಕೆ ಅವರೇ ಬರ್ತಾರೆ. ಅಶೋಕ್ ರೈಗಳು ಕೋಟಿ ಗಟ್ಟಲೆ ದುಡ್ಡು ಮನೆ ಕಟ್ತಾರೆ ಅಂತ ಹೇಳ್ಬೋದು. ಇವರು ಈ ರೀತಿ ಚಂದತೆ ಅವರು. ಈಗ ಮೂಡದಲ್ಲಿ ಏನು ಸೈಟ್ ಕೊಟ್ಟಿದ್ದಾರೆ, ಅವರ ಅಣ್ಣನಿಗೆ ಸಿಕ್ಕಿರುವಂತಹ ಜಾಗದಲ್ಲಿ ಅವರ ತಂಗಿಗೆ ಕೊಟ್ಟು ತಂಗಿಗೆ ಸೈಟ್ ಸಿಕ್ಕಿರುವಂತದ್ದು 50%. ಇವ್ರದ್ದೇನು ಹಸ್ತಕ್ಷೇಪ ಇದೆ ಇದರಲ್ಲಿ ಏನಿಲ್ಲ. ಇವ್ರದ್ದು ಒಂದೇ ಒಂದು ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ರೆ ಕೇಸು ಮಾಡ್ಲಿಕ್ಕೆ ಅನುಮತಿ. ಅದು ಒಬ್ಬ 420 ಕೊಟ್ಟಿರೋದು, ಒಬ್ಬ 420 ಕೇಸ್ ಕೊಟ್ಟಿರೋದನ್ನು ರಾಜ್ಯಪಾಲರು ಕೊಡಬೇಕಾದ್ರೆ ಪರಿಸ್ಥಿತಿ ಎಲ್ಲಿದೆ ಅಂತ ತಿಳ್ಕೊಳ್ಳಿ. ಎಲ್ಲಿದೆ? ಅಬ್ರಾಮ್ ಅನ್ನೋ ಒಬ್ಬ 420 ಅನ್ನು ಸೃಷ್ಟಿ ಮಾಡಿ ಅವರನ್ನ ಕೇಸ್ ಕೊಡಿಸಿ ಈ 3-4 ಸೈಟ್ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಹೇಳುತ್ತಿರುವಂತದ್ದು ಯಾರು ಕೂಡ ಸೈಟ್ ಪಡ್ಕೊಳ್ಬಹುದು. ಇವರು ಸರ್ಕಾರ ಇರುವಾಗಲೇ ಕೊಡ್ಬೋದು. ಕುಮಾರಸ್ವಾಮಿ ಕೂಡ ಪಡ್ಕೊಂಡಿದ್ದಾರೆ, ಅವರು ಕೂಡ ಕೇಸ್ ಮಾಡಿ, ಅವರ ಮೇಲೆ ಕೂಡ ಕೇಸ್ ಮಾಡಿ. ಈ ಗವರ್ನರ್ ಏನ್ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವರು ಏಜೆಂಟ್, ಈಗ ಇವರೆಲ್ಲ ಹೇಳಿದಾಗೆ ಏಜೆಂಟ್ ತರ ಕೆಲಸ ಮಾಡ್ತಾರೆ. ನಾನು ಹೇಳುದು ಒಂದೇ, ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಇಸ್ ಡೇಂಜರಸ್ ಪೊಸಿಷನ್ ಟು ದ ನೇಷನ್. ಯಾವಾಗಲೂ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮೇಲೆ ಯಾರಾದ್ರೂ ರಾಜಕೀಯ ಪ್ರವೇಶ ಆದ್ರೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್, ಇಡಿ, ಸುಪ್ರೀಂ ಕೋರ್ಟ್, ಇದು 3 ದೇಶದ ಮೇಲೆ ಇರುವಂತಹ ಒಂದು 3 ಅಂಗಸಂಸ್ಥೆಗಳು, ಸಂವಿಧಾನಿಕ ಅಂಗಸಂಸ್ಥೆಗಳು. ಇದನ್ನು ದುರ್ಬಳಕೆ ಮಾಡಿದ್ರೆ ಇನ್ನೊಬ್ಬ ಯಾರೋ ಬರ್ತಾರೆ, ಮುಂದಿನ ಯಾರು ಆಗ್ತಾರೆ, ಏನು ಆಗ್ತಾರೆ ಅಂತ ಗೊತ್ತಿಲ್ಲ. ಅವರು ಕೂಡ ಎಲ್ಲರನ್ನು ತಂದು ಒಳಗೆ ಹಾಕ್ಲಿಕ್ಕೆ ಶುರು ಮಾಡಿದ್ರೆ, ಮೋದಿ ಅವರು ಅದನ್ನು ಶುರು ಮಾಡಿದ್ದಾರೆ. ಮೋದಿ ಅಂತ ಹೇಳಿದ್ರೆ ಎಲ್ಲರದ್ದು ಭಾವನೆಗಳು ಚೆನ್ನಾಗಿತ್ತು. ಶ್ರೀಮಾನ್ ನರೇಂದ್ರ ಮೋದಿ ಅವರ ಮೇಲೆ ಅಭಿಪ್ರಾಯಗಳು ಚೆನ್ನಾಗಿತ್ತು. ತಾವೇ ನೋಡಬಹುದು ವಾರಾಣಸಿಯಲ್ಲಿ ಹೇಗಾಯ್ತು. ಹೋಗ್ತಾ ಹೋಗ್ತಾ ಎಲ್ಲರನ್ನು ಒಳಗೆ ತಗೊಂಡು ಹೋಗಿ ಹಾಕೋದು, ಎಲ್ಲರ ಮೇಲೆ ಇಡಿ ರೈಡ್ ಮಾಡುದು. ನನ್ನ ಮೇಲೂ ಕೂಡ ಚುನಾವಣೆ ಸಮಯದಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ದು. ನನ್ನ ಬ್ಯಾಗಲ್ಲಿ 20,000 ರೂಪಾಯಿ ಸಿಗ್ತಾ ಅವ್ರಿಗೆ, ಸೀದಾ ಕತ್ತಿಕೊಂಡು ಹೋದ್ರು, ಬೇರೆ ಏನು ಸಿಗಲಿಲ್ಲ. ನನ್ನ ಅಣ್ಣನ ಮನೆಗೆ ಹೋದ್ರು. ಅಣ್ಣನ ಹತ್ರ ದುಡ್ಡು ಇರಬಾರ್ದಾ? ಈಗ ನಾನು ಒಟ್ಟಿಗೆ ನಿಂತ ನನ್ನ ಹತ್ರ ಯಾರು ದುಡ್ಡು ಇರಬಾರ್ದಾ? ಈ ಬಿಜೆಪಿ ಅವರ ಕಥೆನೇ ಇತ್ತು. ಯಾರಾದ್ರೂ ಇದು ಕಾಂಗ್ರೆಸ್ನವರಿಗೆ ಮಾತ್ರ ಅಲ್ಲ, ಬಿಜೆಪಿಯಲ್ಲಿ ಇದ್ದು ಏನಾದ್ರೂ ಸ್ವಲ್ಪ ಮಾತಾಡಿದ ಅವನನ್ನು ಒಳಗೆ ಹಾಕುವಂತ ಕೆಲಸ ಮಾಡ್ತಾರೆ. ಇದು ಇವರು ಅಲಿಗಾಲ, ಉಳಿಗಾಲಲ್ಲ ಇವರಿಗೆ. ಈ ರೀತಿ ಅವರನ್ನು ಸರ್ವನಾಶ ಮಾಡುವಂತ ಕೆಲಸವನ್ನು ಮಾಡಿ ಪಕ್ಷವನ್ನೇ ಸರ್ವನಾಶ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಎಲ್ಲರೂ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಕೈಯಿಂದ, ಕಾಂಗ್ರೆಸ್ ಸರ್ಕಾರದಿಂದ 3 ಹೊತ್ತು ಅಸಮಾಧಾನವಾಗಿ ಊಟ ಮಾಡುವಂತ ಎಲ್ಲ ಈ ರಾಜ್ಯದ ಪ್ರಜೆಗಳು ಇವತ್ತು ವಿನಂತಿ ಮಾಡಿಕೊಳ್ಳುವುದು, ರಾಜ್ಯಪಾಲರ ಈ ನಿರ್ಧಾರ ಕಾನೂನು ಬಾಹಿರ. ಇದು ಯಾವುದೇ ಒಬ್ಬ ಕರ್ನಾಟಕದ ವ್ಯಕ್ತಿ ಇದನ್ನು ಒಪ್ಪುವಂತದ್ದಲ್ಲ. ನೀವು ಯಾವುದೇ ಏಜೆನ್ಸಿಯನ್ನು, ಅದು ಇಡಿ ಬರಲಿ, ಇನ್ಕಮ್ ಟ್ಯಾಕ್ಸ್ ಬರಲಿ, ಸಿಬಿಐ ಬರಲಿ, ಅವರನ್ನು ಇಲ್ಲಿಂದ ವಾಪಸ್ ಕಳಿಸುವಂತಹ ಕೆಲಸ ಕರ್ನಾಟಕದ ಜನ ಮಾಡ್ತಾರೆ. ದಯಮಾಡಿ ಇಲ್ಲಿ ಅಲ್ಲೋಲ ಕಲ್ಲೋಲ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಡಿ. ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನು ದುರುಪಯೋಗ ಮಾಡಿಕೊಳ್ಬೇಡಿ. ದೇಶದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂತಹ ಕೆಲಸವನ್ನು ಮಾಡಿ. ಸಿದ್ದರಾಮಯ್ಯನವರಿಗೆ ಮುಂದಿನ 3 ದಿವಸಗಳ ನಂತರ ಗುರುವಾರದಂದು CLP ಮೀಟಿಂಗ್ ಅನ್ನು ಕರೆದಿದ್ದಾರೆ. ನಾವು 136 ಶಾಸಕರು ಹೋಗ್ತೇವೆ. ಸಿದ್ದರಾಮಯ್ಯನ ಕೈಯನ್ನು ಗಟ್ಟಿ ಮಾಡ್ತೇವೆ. ಈ ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗೆ ಏನು ಇವತ್ತು ಊಟ ಕೊಡ್ತಾರೆ, ವ್ಯವಸ್ಥಿತವಾಗಿ ಸರ್ಕಾರವನ್ನು ನಡೆಸ್ತಾರೆ, ಅವರಿಗೆ ಎಲ್ಲರೂ ಸಹಕಾರ ಮಾಡೋ, ಪಕ್ಷಾತೀತವಾಗಿ ಅವರು ಸಹಕಾರ ಮಾಡೋ ಅವಶ್ಯಕತೆ ಇದೆ. ಆದ್ರಿಂದ ಎಲ್ಲರ ಕರ್ನಾಟಕ ರಾಜ್ಯದ ಜನರ ಒಕ್ಕರಳ ಅಭಿಪ್ರಾಯ ಒಂದ, ರಾಜ್ಯಪಾಲರು ಅವರ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು. ನಮಗೆ ಕಾನೂನಿನ ಮೇಲೆ ಗೌರವವಿದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಆದೇಶ ಬರ್ತದೆ. ಯಾರು ಬಂದ್ರು ಸಿದ್ದರಾಮಯ್ಯನನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನ ಬಂದ ಇಡೀ ಕರ್ನಾಟಕದ ಜನತೆ ನಿಮ್ಮಲ್ಲಿ ಇದೆ, ನಿಮ್ಮ ಹಿಂದೆ ಇದೆ ಎಂಬ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಇವತ್ತು ಬಂದ ಎಲ್ಲ ಜನಪ್ರತಿನಿಧಿಗಳಿಗೆ, ಇಲ್ಲಿ ಸೇರುವಂತಹ ಪಕ್ಷದ ಕಾರ್ಯಕರ್ತರಿಗೆ, ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದವನ್ನು ಹೇಳುತ್ತಾ, ಶಾಂತ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ ಈ ವಿಚಾರವನ್ನು ಕೇಂದ್ರಕ್ಕೆ, ರಾಜ್ಯಕ್ಕೆ ತಿಳಿಸಿದಂತೆ ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೆ ವಂದನೆಗಳನ್ನು ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧಿಕ್ಕಾರ
ನಮ್ಮ ಕಾರ್ಯಕರ್ತ ಬಂಧುಗಳು ಈ ಒಂದು ವಿಧಾನಸೌಧದ ಮಿನಿ ವಿಧಾನಸೌಧದ ತಾಲೂಕು ವಿಧಾನಸೌಧದ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಎಲ್ಲ ಬಂಧುಗಳು ಈ ಒಂದು ಮನ್ವಂತರಗಳು ಇವತ್ತು ಆರಂಭ. ಇವತ್ತು 7 ಕೋಟಿ ಕನ್ನಡಿಗರ ಒಂದು ಆಧಾರ ಸ್ತಂಭ 5 ಗ್ಯಾರಂಟಿ ಯೋಜನೆಗಳ ಮೂಲಕ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ ಮುಖ್ಯಮಂತ್ರಿಗಳು ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಮೇಲೆ ಒಂದು ಸಣ್ಣ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಿದ್ದರೂ ಕೂಡ ಕೇಂದ್ರ ಸರ್ಕಾರದ ಇವತ್ತು ಮೋದಿ ಮತ್ತು ಸನ್ಮಾನ್ಯ ಅಮಿತ್ ಶಾ ಅವರ ಒಂದು ಕೈಗೊಂಬೆ ಆಗಿರ್ತಕ್ಕಂಥ ಸನ್ಮಾನ್ಯ ರಾಜ್ಯಪಾಲರು ಇವತ್ತು ಕೈಗೊಂಬೆಯಾಗಿ ವರ್ತಿಸಿ ಯಾವುದೇ ವಿಚಾರವನ್ನು ಪರಿಶೀಲಿಸದೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದಂತಹ ಒಂದು ಘಟನೆ ಇವತ್ತು ಈ ರಾಜ್ಯದಲ್ಲಿ ನಡೆದು ಹೋಗಿದೆ. ಇವತ್ತು ಇದಕ್ಕಾಗಿ ಒಬ್ಬ ರಾಜ್ಯಪಾಲರಾಗಿ ಸುಪ್ರೀಂ ಕೋರ್ಟ್ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವ ನೆಲೆಯಲ್ಲಿ ಪುತ್ತೂರಿನ ಇವತ್ತು ಸನ್ಮಾನ್ಯ ಹೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದ ಮೂಲಕ ಇವತ್ತು ಸನ್ಮಾನ್ಯ ಅನ್ನದಾತ ಅನ್ನಭಾಗ್ಯವನ್ನು ನೀಡಿದಂತಹ ಇವತ್ತು ಸರ್ವರಾಮಯ್ಯ ಸಿದ್ದರಾಮಯ್ಯ ಅವರ ಮೇಲೆ ಇವತ್ತು ನಾವೆಲ್ಲ ಇವತ್ತು ಸೇರಿದ್ದಾರೆ. ಕಾರ್ಯಕ್ರಮವನ್ನ ಬಂದಂತಹ ಎಲ್ಲ ಗೌರವಾನ್ವಿತರಿಗೆ, ನಮ್ಮ ನೆಚ್ಚಿನ ಶಾಸಕರಿಗೆ ಮತ್ತು ಎಲ್ಲ ಮುಖಂಡರಿಗೆ ನಾನು ಆತ್ಮೀಯ ಸ್ವಾಗತವನ್ನ ಕೋರುತ್ತಾ ಈ ಕಾರ್ಯಕ್ರಮವನ್ನ ಈ ಪ್ರತಿಭಟನೆಯನ್ನ ಉದ್ದೇಶಿಸಿ MS ಮೊಹಮ್ಮದ್ ರವರು 2 ಮಾತುಗಳನ್ನು ಮಾತಾಡಬೇಕಂತ ಕೇಳ್ತಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆದೇಶದಂತೆ ಬೆಳಿಗ್ಗೆ ಇಡೀ ಕರ್ನಾಟಕ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಮಧ್ಯಾಹ್ನ ನಂತರ ಪ್ರತಿ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಸ್ಥಾನದಲ್ಲಿ ಬಿಜೆಪಿಯ ಕುತಂತ್ರ ರಾಜಕೀಯದ ವಿರುದ್ಧ, ಷಡ್ಯಂತ್ರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಬೇಕೆಂಬ ಆದೇಶದೊಂದಿಗೆ ಇವತ್ತು ಈ ಸಂಜೆಯ ಹೊತ್ತಿಗೆ ನಮ್ಮ ಕ್ಷೇತ್ರದ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ನಾಯಕತ್ವದಲ್ಲಿ 2 ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳ ಒಂದು ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶನ ಕೊಡ್ಲಿಕ್ಕಿರುವಂತಹ ಶಾಸಕರಾದಂಥ ನಮ್ಮೆಲ್ಲರ ನಾಯಕ ಅಶೋಕ್ ಕುಮಾರ್ ರೈ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜಾರಾಮ್ರವರೇ, MB ವಿಶ್ವನಾಥ್ರವರೇ, ಪಕ್ಷದ ಹಿರಿಯ ಮುಖಂಡರಾದಂಥ ಕಾವು ಹೇಮನಾಥ್ ಶೆಟ್ಟಿ ಅವರೇ, ನಮ್ಮ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಉಮಾನಾಶ್ ಪೆರ್ನೆ ಅವರೇ, ಅಕ್ರಮ ಸಕ್ರಮ ಸದಸ್ಯರಾದಂಥ ಬಡಗನ್ನವರವರೇ, ಮುರಳೀಧರ್ ಅವರೇ, ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳೇ, ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ದುರ್ಬಲ ವರ್ಗದ ಸಮುದಾಯದ ಕುರುಬ ಸಮುದಾಯಕ್ಕೆ ಸೇರಿದಂತ ಒಬ್ಬ ಮಹಾನ್ ನೇತಾರ. ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲಿ 5 ವರ್ಷ ಆಡಳಿತವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಕೆ ಮಾಡಿ ಇವತ್ತು ಮತ್ತೆ 2ನೇ ಸಲ ಮುಖ್ಯಮಂತ್ರಿಯಾಗಿ ಈ ಒಂದು ಸಂದರ್ಭದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ಒಬ್ಬ ಕುರುಬ ಸಮುದಾಯದ ಒಬ್ಬ ಶ್ರೇಷ್ಠ ಮಹಾನ್ ರಾಜಕಾರಣಿ, ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಟ್ಟಂತ ಒಬ್ಬ ಹಿರಿಯ ಮುತ್ಸದ್ದಿ, ಇಡೀ ಭಾರತ ದೇಶದಲ್ಲಿ ಒಂದು ಅಗ್ರಗಣ್ಯ ಮುಖ್ಯಮಂತ್ರಿಯಾಗಿ ದೇಶಕ್ಕೆ ಒಬ್ಬ ಮಾದರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಬಿಜೆಪಿಯ ಕೋಮುವಾದಿಗಳು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಅವರು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆ ಒಂದು ಭಾರತೀಯ ಜನತಾ ಪಕ್ಷ ಕೋಮುವಾದಿ ಜಾತಿವಾದ ಪಕ್ಷದ ಒಟ್ಟಿಗೆ ಕೋಮುವಾದ ಜಾತಿವಾದ ಬಿಜೆಪಿಗಿಂತಲೂ ಹೆಚ್ಚಿನ ಜಾತಿಯಾಗಿ ಕೋಮುವಾದಿಯಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಸೇರಿಕೊಳ್ಳುವುದರ ಮುಖಾಂತರ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು, ಯಾವುದೇ ಹುರುಳಿಲ್ಲದ ಆರೋಪವನ್ನು ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಒಬ್ಬ ಮಾನವತಾವಾದಿಯಾಗಿ ಹೃದಯ ಶ್ರೀಮಂತಿಗೆ, ಹೃದಯ ವೈಶಾಲ್ಯತೆಯ, ಬಡವರ ದುರ್ಬಲ ವರ್ಗದವರ ಕಷ್ಟದಲ್ಲಿರುವಂತಹ ನೊಂದವರ